ನಮಸ್ತೆ ವೀಕ್ಷಕರೇ, ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಶುಭ ಸಂಜೆಯನ್ನು ತಿಳಿಸುತ್ತಾ ಹೆಲ್ತ್ ಟಾಕ್ ಆಯುರ್ಪ್ರಸಾದಿನಿ ವಿಶೇಷ ಆರೋಗ್ಯ ಹೆಲ್ತ್ ಟಾಕ್ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತ. ಇದು ನೇರ ಪ್ರಸಾರ ಕಾರ್ಯಕ್ರಮ. ಇದು 6ನೇ ಸಂಚಿಕೆ. ಕಳೆದ 5 ಸಂಚಿಕೆಗಳಲ್ಲಿ ವಿವಿಧ ರೀತಿಯ ಆರೋಗ್ಯದ ಸಮಸ್ಯೆಗಳು ಮತ್ತು ಅದಕ್ಕೆ ಆಯುರ್ವೇದದಲ್ಲಿ ಏನು ಪರಿಹಾರ ಕಂಡುಕೊಳ್ಳಬಹುದು ಎನ್ನುವುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಂತಹ ಇದು ಕಾರ್ಯಕ್ರಮ. ವೀಕ್ಷಕರಿಂದಲೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತಹ ಕಾರ್ಯಕ್ರಮ ಆಗಿದೆ. ಇದು 6ನೇ ಸಂಚಿಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಬಾಧಿಸುವಂತಹ ಒಂದು ಸಾಮಾನ್ಯ ರೋಗ ಅಂತ ಹೇಳಿದ್ರೆ ಅದು ಆಸಿಡಿಟಿ, ಅಥವಾ ಏನು ಸಾಮಾನ್ಯವಾಗಿ ಭಾಷೆಯಲ್ಲಿ ಹೇಳುವುದಾದ್ರೆ ಅದನ್ನು ಗ್ಯಾಸ್ಟ್ರಿಕ್ ಅಂತ ಹೇಳ್ತೇವೆ. ಸಾಮಾನ್ಯ ಎಲ್ಲರೂ ಕೂಡ ಕರೀತಾರೆ ಗ್ಯಾಸ್ಟ್ರಿಕ್ ಇದೆ ಅಂತ. പക്ഷേ ಈ ಗ್ಯಾಸ್ಟ್ರಿಕ್ ಅಂದ್ರೆ ಏನು, ಇದಕ್ಕೆ ಪರಿಹಾರ ಏನು, ಮತ್ತು ಆಯುರ್ವೇದದಲ್ಲಿ ಇದನ್ನು ಹೇಗೆ ನಿವಾರಿಸಿಕೊಳ್ಳಬಹುದು, ಮತ್ತು ಇದು ಬಾರದ ಹಾಗೆ ಯಾವ ರೀತಿಯಾಗಿ ಮುಂಜಾಗ್ರತೆಯನ್ನು ವಹಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಎಲ್ಲ ವಿವರಗಳನ್ನು ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಇವತ್ತು ನೇರ ಪ್ರಸಾರದಲ್ಲಿ ಇದ್ದಾರೆ. ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಸ್ಕ್ರೀನ್ ನ ಕೆಳಭಾಗದಲ್ಲಿ ನಾವು ನಂಬರ್ ಅನ್ನು ಕೊಡ್ತಾ ಇದ್ದೇವೆ. ಆ ನಂಬರ್ಗೆ ತಾವುಗಳು ಕರೆ ಮಾಡಬಹುದು. ಕರೆ ಮಾಡುವುದರ ಮುಖಾಂತರವಾಗಿ ಡಾಕ್ಟರ್ ಜೊತೆಗೆ ನೇರವಾಗಿ ಮಾತನಾಡುತ್ತಾ ತಮ್ಮ ಆಸಿಡಿಟಿಗೆ ಅಥವಾ ಗ್ಯಾಸ್ಟ್ರಿಕ್ಗೆ ಸಂಬಂಧಿಸಿದಂತ ಯಾವುದೇ ಸಮಸ್ಯೆಗಳಿದ್ರು ಕೂಡ, ಪ್ರಶ್ನೆಗಳಿದ್ರು ಕೂಡ ಡಾಕ್ಟರ್ ಜೊತೆ ತಾವುಗಳು ಕೇಳಬಹುದು ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲಾಗಿ ತಾವು ನಮ್ಮ ವೀಕ್ಷಕರಿಗೆ ಹೇಳುವುದಾದ್ರೆ, ಸಾಮಾನ್ಯವಾಗಿ ಆಸಿಡಿಟಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊಂದಲ ಇರ್ತದೆ. ಉದರದೊಳಗೆ ಬಾಧಿಸುವಂತ ಯಾವ ರೋಗಗಳದು ಆಸಿಡಿಟಿ ಅಥವಾ ಹೇಗಿರ್ತದೆ ಅನ್ನೋದು ಗೊತ್ತಿಲ್ಲ. ಆಸಿಡಿಟಿ ಅಂದ್ರೆ ಏನು ಡಾಕ್ಟ್ರೆ? ನಾವು ತೆಗೆದುಕೊಂಡ ಆಹಾರ ಅನ್ನನಾಳದ ಮೂಲಕ ನಮ್ಮ ಜಠರವನ್ನು ಸೇರ್ತದೆ. ಈ ಜಠರದಲ್ಲಿ ಪಚನ ಕ್ರಿಯೆ ಒಂದು 4 ಗಂಟೆಗಳ ಕಾಲ ಜರುಗುತ್ತದೆ. ಈ ಪಚನ ಕ್ರಿಯೆ ಅಥವಾ ಜೀರ್ಣಕ್ರಿಯೆಗೆ ಸಹಾಯಕವಾಗಿ ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್, ಅಥವಾ ನಾವು ಆಸಿಡ್ ಅಂತ ಹೇಳುವುದನ್ನು ಕನ್ನಡದಲ್ಲಿ ಆಮ್ಲ ಅಂತ ಹೇಳ್ತೇವೆ, ಆ ಆಸಿಡ್ ಸಿಕ್ರೆಟ್ ಆಗ್ತದೆ, ಸ್ರವಿಸ್ತದೆ. ಆದರೆ ಯಾವಾಗ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಇದು ಅಗತ್ಯಕ್ಕಿಂತ ಹೆಚ್ಚಾಗಿ ಜಠರದಲ್ಲಿ ಸ್ರವಿಸ್ತದೆ, ಆಗ ನಾವು ಅದನ್ನು ಹೈಪರ್ ಎಸಿಡಿಟಿ ಅಂತ ಹೇಳ್ತೇವೆ. ಆಯುರ್ವೇದದಲ್ಲಿ ಇದನ್ನು ಆಮ್ಲಪಿತ್ತ ಅಂತ ಹೇಳಿ ಕರೀತೇವೆ. ನಮ್ಮ ಆಯುರ್ವೇದದ ಪರಿಭಾಷೆಯಲ್ಲಿ ಆಮ್ಲಪಿತ್ತ ಅಂತ ಹೇಳಿ, ನಮ್ಮ ಆಯುರ್ವೇದದ ಪರಿಭಾಷೆಯಲ್ಲಿ ವಿವರಿಸುವುದಾದ್ರೆ, ಈ ಪಿತ್ತ ಅಂತ ಹೇಳುವುದು ಜೀರ್ಣ ಮಾಡುವಂತಹ ಒಂದು ಎಂಟಿಟಿ, ಅಂಶ ಏನಿದೆ ಅದು ಹುಳಿ, ಈ ಆಮ್ಲ ಅಂದ್ರೆ ಹುಳಿ, ಈ ಹುಳಿಯ ಅಂಶ ಹೆಚ್ಚಾಗಿ ಆಗ ನಾವು ಅದನ್ನು ಆಮ್ಲಪಿತ್ತ ಅಂತೇಳಿ ಕರೀತೇವೆ. ಇದು ನಿಜವಾಗಿ ಸಹಜವಾಗಿ ಎಷ್ಟು ಬೇಕೋ ಅಷ್ಟು ಆದರೆ ಆ ಹೈಡ್ರೋಕ್ಲೋರಿಕ್ ಆಸಿಡ್ ಸ್ರವಿಸುವಂಥದ್ದು, ಆಗ ಅದು ಯಾರಿಗೂ ಸಮಸ್ಯೆ ಉಂಟು ಮಾಡುವುದಿಲ್ಲ, ನಾರ್ಮಲ್, ಅದು ಸಹಜ. ಆದರೆ ಕೆಲವೊಂದು ಕಾರಣಗಳಿಂದ ಅದು ಹೆಚ್ಚಾಗಿ, ಅಗತ್ಯಕ್ಕಿಂತ ಹೆಚ್ಚಾಗಿ ಓವರ್ ಆಕ್ಟಿವ್ ಅಂತ ನಾವು ಹೇಳ್ತೇವೆ. ಆಗ ಸ್ರಾವ ಆದಾಗ ಅದು ಈ ಆಹಾರ ಜೀರ್ಣ ಮಾಡುವುದರ ಜೊತೆಗೆ ಬೇರೆ ಕೆಲವು ಉಪದ್ರವಗಳನ್ನು, ತೊಂದರೆಗಳನ್ನು ಉಂಟು ಮಾಡುತ್ತದೆ. ಕೆಲವರಲ್ಲಿ ಈ ತೊಂದರೆ ಆ ಹೈಡ್ರೋಕ್ಲೋರಿಕ್ ಆಸಿಡ್ ಸ್ರವಿಸುವುದರ ಪ್ರಮಾಣಕ್ಕೆ ಅನುಸಾರವಾಗಿ ಬಹಳ ಮೃದುವಾಗಿರ್ಬೋದು, ಲಘುವಾಗಿರ್ಬೋದು. ಇನ್ನು ಕೆಲವರಲ್ಲಿ ಅದು ತೀವ್ರ ಸ್ವರೂಪದ ಲಕ್ಷಣಗಳನ್ನು ಉಂಟು ಮಾಡಬಹುದು. ಇದಕ್ಕೆ ಆಸಿಡ್ ರಿಫ್ಲಕ್ಸ್ ಡಿಸೀಸ್ ಅಂತಲೂ ನಾವು ಕರೀತೇವೆ. ಅಂದ್ರೆ ಸ್ರಾವ ಹೆಚ್ಚಾಗಿ ಅದು ಪುನಃ ಅನ್ನನಾಳದ ಮೂಲಕ ಪುನಃ ರೀಗರ್ಜಿಟೇಷನ್, ಅದು ಆ ಹುಳಿ ಅಥವಾ ಆಮ್ಲ ಆಸಿಡ್ ಏನಿದೆ ಅದು ಪುನಃ ಅನ್ನನಾಳದ ಒಳಕ್ಕೆ ಮತ್ತೆ ಅದು ರೀಗರ್ಜಿಟೇಷನ್ ಆಗುವಂಥದ್ದು, ಮರುಕಳಿಸುವಂಥದ್ದು. ಆಗ ಬೇರೆ ಬೇರೆ ಸಮಸ್ಯೆಗಳು ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ತದೆ. ಅಂದ್ರೆ ಸಾಮಾನ್ಯವಾಗಿ ಇದರ ಲಕ್ಷಣಗಳು ಯಾವ ರೀತಿಯಾಗಿರ್ತದೆ? ಲಕ್ಷಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರ್ತದೆ. ಬೇರೆ ಬೇರೆ ಹಲವಾರು ಲಕ್ಷಣಗಳಿದೆ. ಈಗ ಎಸಿಡಿಟಿ ಅಥವಾ ಆಮ್ಲಪಿತ್ತದಲ್ಲಿ ಕೆಲವರಲ್ಲಿ ಸಾಮಾನ್ಯವಾಗಿ ಬರುವಂಥ ಲಕ್ಷಣಗಳೇನಂತ ಹೇಳಿದರೆ, ಹೊಟ್ಟೆಯೊಳಗೆ ನೋವಾಗುವಂಥದ್ದು, ಎದೆಯಲ್ಲಿ ಉರಿ ಬರುವಂಥದ್ದು, ಎದೆ ಉರಿ ಬರುವಂಥದ್ದು, ಮತ್ತೆ ಜೀರ್ಣಶಕ್ತಿ ಕಡಿಮೆ ಆಗುವಂಥದ್ದು, ಹಸಿವು, ಬಾಯಿ ರುಚಿ ಇಲ್ಲದಿರುವಂಥದ್ದು, ಮತ್ತು ಗೇಷಿಯಸ್ ಡಿಸ್ಟೆನ್ಷನ್ ಆಫ್ ದ ಅಬ್ಡಮನ್ ಅಂತ ಕಾಣುತ್ತೆ, ಹೊಟ್ಟೆ ಉಬ್ಬರಿಸುವಂಥದ್ದು. ಕೆಲವರಲ್ಲಿ ಲೂಸ್ ಮೋಷನ್ಸ್ ಅಂದರೆ ಅತಿಸಾರ ಕಾಣಿಸಿಕೊಳ್ಬಹುದು. ಇನ್ನು ಕೆಲವರಲ್ಲಿ ತಲೆನೋವು ಕೂಡ ಕಾಣಿಸಿಕೊಳ್ತದೆ, ಹೆಡ್ ಏಕ್. ಮತ್ತು ಕೆಲವರಲ್ಲಿ ಈ ಕೈಕಾಲುಗಳಲ್ಲಿ ಉರಿ, ಇದು ಕೂಡ ಕಾಣಿಸಿಕೊಳ್ತದೆ.
ಮತ್ತು ಕೆಲವರಲ್ಲಿ ಅಪರೂಪಕ್ಕೆ ಜ್ವರ ಕಾಣಿಸಿಕೊಳ್ಳಬಹುದು. ಅಪರೂಪಕ್ಕೆ, ಎಲ್ಲರಲ್ಲೂ ಅಲ್ಲ. ಯಾಕೆಂದ್ರೆ ಇದು ಯಾವ ಲಕ್ಷಣಗಳಾದರೂ ಕೂಡ ಅದರ ಅಭಿವ್ಯಕ್ತಿ, ಆ ಲಕ್ಷಣಗಳ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಒಬ್ಬೊಬ್ಬನ ಪ್ರಕೃತಿಗೆ ಅನುಸಾರ, ಒಬ್ಬೊಬ್ಬ ವ್ಯಕ್ತಿಯ ದೇಹಕ್ಕೆ ಅನುಸಾರ ಅದರ ಲಕ್ಷಣಗಳಲ್ಲಿ ವ್ಯತ್ಯಾಸ ಇರ್ತದೆ. ಅಷ್ಟೇ ಅಲ್ಲ, ವಾಕರಿಕೆ, ವಾಂತಿ ಬಂದ ಹಾಗೆ ಅನಿಸುವುದು, ವಾಕರಿಕೆ ಅಂತ ನಾವು ಹೇಳ್ತೇವೆ. ಇನ್ನೊಂದು ವಾಂತಿಯೇ ಆಗುವಂಥದ್ದು, ಕೆಲವರಲ್ಲಿ ವಾಂತಿ ಕೂಡ ಆಗ್ತದೆ. ಈ ರೀತಿಯ ಲಕ್ಷಣಗಳು ಇರ್ತವೆ. ಕೆಲವರಲ್ಲಿ ತೀವ್ರವಾದ ಹೊಟ್ಟೆ ನೋವು ಉಂಟಾಗ್ತದೆ, ಹೊಟ್ಟೆಯ ಮೇಲ್ಭಾಗ ಅಂದ್ರೆ ಎದೆಯ ಕೆಳಭಾಗದ ಹೊಟ್ಟೆಯ ತೀವ್ರವಾದ ನೋವು ಉಂಟಾಗ್ತದೆ. ಈ ರೀತಿಯ ಲಕ್ಷಣಗಳು ಸಾಮಾನ್ಯವಾಗಿ ನಮಗೆ ರೂಢಿಯಲ್ಲಿ ಕಾಣಿಸ್ತದೆ. ಸಾಮಾನ್ಯವಾಗಿ ಡಾಕ್ಟರ್, ಈಗ ನೀವು ಹೇಳಿದ್ರಿ ಎದೆ ಉರಿ ಬರುತ್ತದೆ ಅಂತ. ಹೌದು ಹೌದು. ಜನರಲ್ಲಿ ಒಂದು ರೀತಿಯ ಗೊಂದಲ ಇರುತ್ತದೆ. ಸಾಮಾನ್ಯವಾಗಿ ಎದೆ ನೋವು ಅಂತ ಹೇಳಿದ ಕೂಡಲೇ ಅದು ಹೃದಯಕ್ಕೆ ಸಂಬಂಧಿಸಿದಂತ ನೋವಾಗಿರುತ್ತದೆ ಅಂತ. ಕೆಲವೊಮ್ಮೆ ಈ ಆಸಿಡಿಟಿ ಬಂದಾಗಲೂ ಕೂಡ ತಕ್ಷಣ ಎದೆ ನೋವು ಬಂದಾಗ ಓಡಿಕೊಂಡು ಆಸ್ಪತ್ರೆಗೆ ಹೋಗುವಂಥದ್ದು ಇರ್ತದೆ. ಕೆಲವೊಮ್ಮೆ ಅಲ್ಲಿಗೆ ಹೋದಾಗ ಇದೇನಿಲ್ಲ ಆಸಿಡಿಟಿ ಅಂತ. ಅಂದ್ರೆ ಜನರು ಇದನ್ನು ಹೇಗೆ ಕಂಡುಕೊಳ್ಬಹುದು ಅಂತ ಬಹಳ ಒಂದು ಪ್ರಾಮುಖ್ಯವಾದ ಪ್ರಶ್ನೆಯನ್ನು ನೀವು ಕೇಳಿದ್ರಿ. ಇದು ನಾವು ಸಾಮಾನ್ಯವಾಗಿ ನನ್ನ ಒಂದು 20 ವರ್ಷದ ಈ ಒಂದು ವೈದ್ಯ ವೃತ್ತಿಯ ಅನುಭವದಲ್ಲಿ ನಾನು ನೋಡಿರುವಂಥದ್ದು. ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನೀವೀಗ ಕೇಳಿದ್ದು. ಸಾಮಾನ್ಯವಾಗಿ ಏನಂದ್ರೆ ಜನರು ಏನು ಮಾಡ್ತಾರೆ ಅಂತ, ಈ ಗ್ಯಾಸ್ಟ್ರಿಕ್ ಎನ್ನುವ ಶಬ್ದ ಅಥವಾ ಎಸಿಡಿಟಿ ಎನ್ನುವಂಥ ಶಬ್ದ ತುಂಬಾ ಜನರು ಗೊತ್ತಿಲ್ಲದೆ ಅದನ್ನು ಬಳಸ್ತಾರೆ. ಅದು ಯಾವುದು ಎಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಅಂತ ಹೇಳಿದರೆ ಜಠರಕ್ಕೆ ಸಂಬಂಧಿಸಿದ್ದು ಅಂತ, ಅಥವಾ ಜಠರದಲ್ಲಿ ನಾನೀಗ ಹೇಳಿದ ಏನು ಕಾರ್ಯ ವ್ಯತ್ಯಾಸ ಆಗ್ತದೆ, ಏನು ತೊಂದರೆ ಉಂಟಾಗ್ತದೆ, ಅದಕ್ಕೆ ಸಂಬಂಧಿಸಿದ್ದು ಮಾತ್ರ ಅದು ಹೈಪರ್ ಎಸಿಡಿಟಿ ಅಂತ ಹೇಳಿದರೆ. ಜನರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ ಎಲ್ಲದಕ್ಕೂ ಗ್ಯಾಸ್ಟ್ರಿಕ್. ರೋಗಿಗಳು ವೈದ್ಯರ ಹತ್ರ ಬರುವುದೇ ಯಾವುದೇ ಸಮಸ್ಯೆ ಇರಲಿ, ಅದು ಕುತ್ತಿಗೆ ನೋವಿರ್ಬೋದು, ಬೆನ್ನು ನೋವಿರ್ಬೋದು, ಮಂಡಿ ನೋವಿರ್ಬೋದು, ಅಥವಾ ಹಾರ್ಟ್ ಅಟ್ಯಾಕೇ ಆಗಿರ್ಬೋದು. ಇದು ಯಾವುದೇ ಆದರೂ ಕೂಡ ರೋಗಿಗಳು ಹೆಚ್ಚಾಗಿ ವಿದ್ಯಾವಂತರು ಇರ್ಬೋದು ಅಥವಾ ಅವಿದ್ಯಾವಂತರಿರ್ಬೋದು, ಯಾರೇ ಇದ್ರೂ ಕೂಡ ವೈದ್ಯರ ಹತ್ರ ಬರುವುದು, ಡಾಕ್ಟರ್ ನನಗೆ ಭಯಂಕರ ಗ್ಯಾಸ್ಟ್ರಿಕ್ ಆಗಿದೆ ಅಂತೇಳಿ. ನಾನು ಹಲವು ರೋಗಿಗಳನ್ನು ಈ ತರ ನೋಡಿದ್ದೇನೆ. ಇದು ಬಹಳ ಒಂದು ವೈದ್ಯರು ನೋಡಿ ತೀರ್ಮಾನಿಸಬೇಕಾದ ವಿಷಯ. ಅದು ಮೊದಲೇ ಅವರೇ ಎಸಿಡಿಟಿ, ಈಗ ಎದೆ ಉರಿ ಬಂತು ಅಂತ ಹೇಳಿ ಒಬ್ಬ ಪೇಷಂಟ್ ಹೇಳ್ತಾನೆ. ಅದು ಎರಡು ಕೂಡ ಆಗಿರ್ಬೋದು, ಅದು ಹೃದಯಾಘಾತದ ಲಕ್ಷಣ ಕೂಡ ಆಗಿರ್ಬೋದು. ಹೆಚ್ಚು ಸಾಮಾನ್ಯವಾಗಿ ರೋಗಿಗಳು ನಮ್ಮಲ್ಲಿ ಕೂಡ ಈಗ ನಾವದು ಆ ತರ ಬಂದಾಗ ನಾವು ECG ಮಾಡಬೇಕು ಅಂತ ಹೇಳ್ತೇವೆ. ಯಾಕೆಂದ್ರೆ ಹಾರ್ಟ್ ಇದ್ದು ತೊಂದರೆ ಇರಬಹುದಾ ಅಂತ ನೋಡ್ಲಿಕ್ಕೆ. ಆಗ ಕೆಲವು ರೋಗಿಗಳು ಅಥವಾ ರೋಗಿಯ ಕಡೆಯವರು ಚರ್ಚೆ ಮಾಡ್ತಾರೆ, ನನಗೆ ಎದೆಯಲ್ಲಿ ನೋವಿಲ್ಲ, ಹೊಟ್ಟೆಯಲ್ಲಿ ನೋವಿರುವುದು ಅಂತ, ಹಾರ್ಟ್ ಇದ್ದಲ್ಲ ಅಂತ ಅವರೇ ವೈದ್ಯರ ಹತ್ರ ಆರ್ಗ್ಯುಮೆಂಟ್ ಕೊಡ್ತಾರೆ. ಇದಕ್ಕೆ ಕಾರಣ ಏನಂದ್ರೆ ಅವರಿಗೆ ಆ ವಿಷಯದ ಅರಿವು ಇಲ್ಲದಿರುವಂಥದ್ದು. ಎದೆ ಉರಿ ಬರುವಂಥದ್ದು ಎಸಿಡಿಟಿ ಕೂಡ ಆಗಿರಬಹುದು, ಹಾರ್ಟ್ ಅಟ್ಯಾಕಿನ ಲಕ್ಷಣ ಕೂಡ ಆಗಿರಬಹುದು. ಯಾಕೆಂತ ಕೇಳಿದ್ರೆ, ಎದೆಯಲ್ಲಿ ಹಾರ್ಟ್ ಎದೆಯೊಳಗಿರುವುದಾದ್ರೂ ಇನ್ಫೀರಿಯರ್ ವಾಲ್ MI ಅಂತ ಹಾರ್ಟಿನ ಕೆಳಭಾಗದ ಗೋಡೆಯ ಅಲ್ಲಿ ಹೃದಯಾಘಾತ, ರಕ್ತನಾಳ ಬ್ಲಾಕ್ ಆಗಿದ್ರೆ ಆಗ ಎದೆ ಉರಿ ಬರ್ತದೆ, ಅಥವಾ ಹೊಟ್ಟೆಯ ಮೇಲ್ಭಾಗದ ಹೊಟ್ಟೆ ಎಪಿಗ್ಯಾಸ್ಟ್ರಿಕ್ ರೀಜನ್ ಅಂತ ಈ ಭಾಗ ಏನಿದೆ ಅಲ್ಲಿ ನೋವು ಬರ್ತದೆ. ಅದನ್ನು ಹೆಚ್ಚಿನ ಸಲ ಕೂಡ ಹಾರ್ಟ್ ಅಟ್ಯಾಕ್ ಈ ರೀತಿಯ ಹಾರ್ಟ್ ಆದಾಗ ಜನರು ಅದನ್ನು ಗ್ಯಾಸ್ಟ್ರಿಕ್ ಅಂತೇಳಿಯೇ ತೀರ್ಮಾನ, ಅವರವರೇ ಸ್ವಯಂ ವೈದ್ಯಕೀಯ ತಾವೇ ಅದನ್ನು ಗ್ಯಾಸ್ಟ್ರಿಕ್ ಇರ್ಬೋದು, ಎಸಿಡಿಟಿ ಇರ್ಬೋದು ಅಂತ ಒಂದು 2-3 ದಿನ ಅದಕ್ಕೆ ಬೇರೆ ಎಲ್ಲ ಮನೆ ಮದ್ದು ಅದು ಇದೆಲ್ಲ ಮಾಡಿ ಮತ್ತೆ ತೀವ್ರ ಸ್ವರೂಪದಲ್ಲಿ ವೈದ್ಯರ ಹತ್ರ ಹೋಗ್ತಾರೆ. ಕೆಲವು ಸಲ ವೈದ್ಯರ ಹತ್ರ ಹೋಗುವ ಅವಕಾಶ ಇಲ್ಲದೆ ಜೀವ ಕೂಡ ಕಳ್ಕೊಂಡದ್ದು ಉದಾಹರಣೆ ತುಂಬಾ ಇದೆ. ಆದ ಕಾರಣ ಈ ಗ್ಯಾಸ್ಟ್ರಿಕ್ ಎನ್ನುವಂತಹ ಶಬ್ದ ಅಥವಾ ಎಸಿಡಿಟಿ ಎನ್ನುವಂತಹ ಶಬ್ದ ಇದು ತುಂಬಾ ಪಾರಿಭಾಷಿಕ ಮತ್ತು ಇದು ಜನರಲ್ಲಿ ತುಂಬಾ ಕನ್ಫ್ಯೂಷನ್. ಅದರ ಬಗ್ಗೆ ಕನ್ಫ್ಯೂಷನ್ ಅಲ್ಲ, ಅದರ ಬಗ್ಗೆ ಅರಿವು ಕೂಡ ಇಲ್ಲ. ನಾನು ನಿಮಗೆ ಒಂದು ಬಹಳ ತುಂಬಾ ಪ್ರಾಮುಖ್ಯ ಪ್ರಶ್ನೆ ಆದ್ರಿಂದ ನಾನು ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಒಬ್ರು ನಿವೃತ್ತ ಮುಖ್ಯೋಪಾಧ್ಯಾಯರು, ವಿದ್ಯಾವಂತರು, ನಾನು ವಿದ್ಯಾವಂತಿಗೆ ಹಿನ್ನೆಲೆ ಹೇಳ್ತೇನೆ. ಅವರು ಒಮ್ಮೆ ನನ್ನ ಕ್ಲಿನಿಕ್ಗೆ ಬಂದಿದ್ರು. ನನಗೆ ತುಂಬಾ ಗ್ಯಾಸ್ಟ್ರಿಕ್ ಇದೆ ಅಂತೇಳಿ, ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂತ. ನಾನು ನೋಡಿದೆ, BP 160/110 ಇತ್ತು. ಒಟ್ಟಿಗೆ ಬೆವರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ನೋಡಿ, ಆಗ ನನ್ನ ಕ್ಲಿನಿಕಲ್ಲಿ ನಾನು ECG ಮೆಷಿನ್ ಇಟ್ಕೊಂಡಿರ್ಲಿಲ್ಲ. ನಾನು ECG ಮಾಡುವುದಕ್ಕೆ ಮತ್ತು CKMB ಮತ್ತು ಟ್ರೋಪೋನಿನ್ ಅಂತ 2 ಕಿಣ್ವಗಳು, ಇದು ಕಾರ್ಡಿಯಾಕ್ ಮಾರ್ಕರ್ಸ್ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ 2 ಕಿಣ್ವಗಳು ರಕ್ತದಲ್ಲಿ ಹೆಚ್ಚಾಗ್ತದೆ, ಅದನ್ನು ಮಾಡಲಿಕ್ಕೆ ಅಂತ ಪಟ್ಟಣಕ್ಕೆ ಕಳಿಸಿದೆ. ಆದರೆ
ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವರ ಭಾವ ಒಬ್ರು ಸೇರಿಕೊಂಡ್ರು. ಅವರ ಭಾವ ಸೇರಿಕೊಂಡು ಅವರು ಲ್ಯಾಬಿಗೆ ಇವರೊಟ್ಟಿಗೆ ಹೋದ್ರು. ಅಲ್ಲಿ ರಕ್ತ ಪರೀಕ್ಷೆಗೆ ಈ ರಕ್ತನ ಚೀಟಿ ತೋರಿಸಿ ಈ ರಕ್ತ ಪರೀಕ್ಷೆಗೆ ಎಷ್ಟಾಗ್ತದೆ ಅಂತ ಕೇಳಿದ್ರು. ಅವ್ರು ಹೇಳಿದ್ರು ಎಷ್ಟು 1000 ಚಿಲ್ಲರೆ ಆಗ್ತದೆ ಅಂತ ಹೇಳಿದ್ರು. ಆಗ ಈ ಒಟ್ಟಿಗಿದ್ದ ಭಾವ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಾವು ಇಷ್ಟವರೆಗೆ ರಕ್ತ ಪರೀಕ್ಷೆ ಮಾಡಿದ್ದೇವೆ, ಇಷ್ಟ ಆಗ್ತದ, ನಮಗೆ ಇಷ್ಟವರೆಗೆ ಈ ಮೊದಲೆಲ್ಲ ಟೆಸ್ಟ್ ಮಾಡಿದ್ದೇವೆ ಆಗ್ತಿದ್ದದ್ದು 200 ಚಿಲ್ಲರೆ, ಇಷ್ಟ ಆಗ್ತದ. ಹಾಗಾದ್ರೆ ಅವರು ಇವರಿಗೆ ಈ ಯಾರಿಗೆ ಎದೆನೋವಿದೆಯೋ ಅವರಿಗೆ ಒಂದು ಸಲಹೆ ಕೊಟ್ರು, ನಾವು ಇವತ್ತಿನ ಮಟ್ಟಿಗೆ ಒಂದು ಗ್ಯಾಸ್ಟ್ರಿಕ್ ಮಾತ್ರ ತಗೊಂಡು ನೋಡುವ ಮೆಡಿಕಲ್ ಇಂದ, ನಾಳೆ ಅಕಸ್ಮಾತ್ ಕಡಿಮೆ ಆಗದಿದ್ರೆ ನಾವು ಮತ್ತೆ ವೈದ್ಯರ ಹತ್ರ ಹೋಗುವ, ವೈದ್ಯರು ಹೇಳಿದ ECG ಮತ್ತೆ ಈ ರಕ್ತ ಪರೀಕ್ಷೆ ಎಲ್ಲ ಮಾಡಿಸಿಕೊಳ್ಳುವ ಅಂತ ಹೇಳಿದ್ರು. ಹಾಗೆ ಅವರದ್ದು ಉಪ್ಪಿನಂಗಡಿಯಲ್ಲಿ ಇತ್ತು ಮನೆ, ಹಾಗೆ ಉಪ್ಪಿನಂಗಡಿಗೆ ಹೋದ್ರು ಅವರು. ಉಪ್ಪಿನಂಗಡಿಗೆ ಮಾರನೇ ದಿನ ತೀವ್ರವಾದ ಆ ಎದೆನೋವು ಅಥವಾ ಮೇಲ್ಭಾಗದ ಹೊಟ್ಟೆ ಮೇಲ್ಭಾಗದ ನೋವು ಜಾಸ್ತಿ ಆಗಿ ತೀವ್ರ ನಿತ್ರಾಣದ ಸ್ಥಿತಿಯಲ್ಲಿ ಆಗ ರಕ್ತ ಪರೀಕ್ಷೆಗೆ ಬಂದ್ರು. ಅಲ್ಲಿಂದ ಕೂಡಲೇ ಹತ್ತಿರದ ಆಸ್ಪತ್ರೆ ಕಳಿಸಿದ್ರು. ಆಸ್ಪತ್ರೆಯಲ್ಲಿ ECG ಆಯ್ತು, ಮ್ಯಾಸಿವ್ MI ಅಂದ್ರೆ ಬಹಳ ತೀವ್ರ ಹೃದಯಾಘಾತ. ಇಮಿಡಿಯೇಟ್ ಅವರ ಹಾಸ್ಪಿಟಲೈಸೇಷನ್ ಆಯ್ತು. ಅಲ್ಲಿ ತುರ್ತು ಚಿಕಿತ್ಸೆ ಕೊಟ್ಟು ಮಂಗಳೂರಿಗೆ ಹೋದ್ರು. ಮಂಗಳೂರಿಗೆ ಹೋಗಿ ಅವರು ಆಂಜಿಯೋಗ್ರಾಮು, ಸ್ಟೆಂಟು ಇದೆಲ್ಲ ಅಳವಡಿಕೆ ಎಲ್ಲ ಆಯ್ತು. ಸಾಧಾರಣ ಒಂದು 3 ಲಕ್ಷ ಅಂದಾಜು ಅವರಿಗೆ ವೆಚ್ಚ ಕೂಡ ಆಯ್ತು. ಇದು ಅವರ ಆರಂಭದಲ್ಲಿ ಇದು ಎಸಿಡಿಟಿ ಅಲ್ಲ, ಇದು ಗ್ಯಾಸ್ಟ್ರಿಕ್ ಅಲ್ಲ, ಇದು ಹೃದಯಾಘಾತದ ಲಕ್ಷಣ ಅಂತ ಹೇಳಿ ನಾನು ಹೇಳಿದ್ದನ್ನು ಗಮನಕ್ಕೆ ತೆಗೆದುಕೊಂಡು ಗಂಭೀರವಾಗಿ ತೆಗೆದುಕೊಂಡು ಆರಂಭದಲ್ಲೇ ಅದು ಒಂದು ಅವರು ಬರುವಾಗ 1 ಗಂಟೆ 1.5 ಗಂಟೆ ಆಗಿತ್ತಷ್ಟೇ ಆ ನೋವು ಸ್ಟಾರ್ಟ್ ಆಗಿ. 5 ಗಂಟೆ ಒಳಗೆ ಅದಕ್ಕೆ ಬೇಕಾದ ಚಿಕಿತ್ಸೆ ಆಗ್ತಿದ್ರೆ ಅಲ್ಲಿ ರಕ್ತ ಹೆಪ್ಪುಗಟ್ಟಿದ್ದನ್ನು ಕರಗಿಸಿ ಬಹಳ ಸುಲಭದ ರೀತಿಯಲ್ಲಿ ಚಿಕಿತ್ಸೆ ಆಗುವ ವ್ಯವಸ್ಥೆ ಇತ್ತು. ಆದರೆ ತಮ್ಮ ಸ್ವಯಂಕೃತ ಅಪರಾಧಗಳಿಂದ ಅದು ತೀವ್ರ ಸ್ವರೂಪಕ್ಕೆ ಹೋಗಿ ಮತ್ತೆ ಸ್ಟೆಂಟು, ಆಂಜಿಯೋಗ್ರಾಮು ಆ ಥರ ಎಲ್ಲ ಮಾಡುವಾಗೆ ಆಯಿತು. ನಂತರ ನಿರಂತರವಾಗಿ ಒಂದು 4-5 ಬಗೆಯ ಮಾತ್ರೆಗಳನ್ನು ಜೀವನ ಪೂರ್ತಿ ತೆಗೆದುಕೊಳ್ಳುವಾಗೆ ಆಯಿತು. ಈ ರೀತಿ ಇರ್ತದೆ. ಆದ ಕಾರಣ ಯಾವಾಗಲೂ ವೈದ್ಯರ ಕನ್ಸಲ್ಟೇಷನ್, ನಾವೇ ಒಂದು ಗ್ಯಾಸ್ಟ್ರಿಕ್ ಒಂದು ಎಸಿಡಿಟಿ ಅಂತ ಹೇಳಿ ತೀರ್ಮಾನ ಮಾಡುವುದಕ್ಕಿಂತ ಅದು ಎಸಿಡಿಟಿಯೇ ಆಗಿರಬಹುದು, ಆದರೆ ಆರಂಭದಲ್ಲಿ ಎದೆ ನೋವು, ಎದೆ ಉರಿ ಅಥವಾ ಈ ಹೊಟ್ಟೆ ಮೇಲ್ಭಾಗದ ನೋವು ಬಂದಾಗ ಅದನ್ನು ಫಸ್ಟಿಗೆ ಅದು ಹಾರ್ಟಿಗೆ ಹೃದಯಾಘಾತ ಅಲ್ಲ ಅಥವಾ ಬೇರೆ ಯಾವುದೇ ತೊಂದರೆ ಅಲ್ಲ ಅಂತ ಹೇಳಿ ಅದನ್ನು ಖಚಿತಪಡಿಸಿಕೊಂಡು ಮತ್ತೆ ನಾವು ಕೊನೆಗೆ ಹೈಪರ್ ಎಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಅಂತ ಹೇಳುವ ತೀರ್ಮಾನ ಮಾಡುವಂಥದ್ದು. ಅದು ರಾಯಲ್ ಪಾತ್ ಅಂದ್ರೆ ರಾಜಮಾರ್ಗ, ಬಹಳ ಸುರಕ್ಷಿತವಾದ ಮಾರ್ಗ. ಎಷ್ಟೋ ಮರಣಗಳ ಹೃದಯಾಘಾತದಿಂದ ಮರಣದ ವಾರ್ತೆ ನೋಡಿದಾಗ ಅಲ್ಲಿ ಹಿನ್ನೆಲೆಯಲ್ಲಿ ಒಂದು ಸೂಚನೆಯನ್ನು ಆ ಹೃದಯಾಘಾತ ಕೊಟ್ಟಿರ್ತದೆ ಹೆಚ್ಚಿನ ಸಲ ಕೂಡ. ಮತ್ತೆ ಬಹಳ ಅಪರೂಪಕ್ಕೆ ಅದು ಸೂಚನೆ ಕೊಡದೆ ಹಠಾತ್ ಆದ ಹೃದಯಾಘಾತ ಆಗಿರ್ಬೋದು, ಬಟ್ ಹೆಚ್ಚಿನ ಸಲ ಕೂಡ ಏನೋ ಒಂದು ಅದು ಸೂಚನೆ ಕೊಡ್ತದೆ, ಎದೆಯಲ್ಲಿ ಉರಿ ಬರುವಂತದ್ದು ಈ ತರ, ಅಥವಾ ನೋವಾಗುವಂತದ್ದು, ಒಂದು ದಿನ ಮುಂಚಿತವ 2 ದಿನ ಮುಂಚಿತ ಏನೋ ಒಂದು ಅದು ಸಣ್ಣ ಸೂಚನೆಯನ್ನು ಕೊಡ್ತದೆ. ನನಗೆ ಆಗುವುದಿಲ್ಲ ಅಂತ ಹಾರ್ಟ್ ಹೇಳ್ತಾ ಇರ್ತದೆ, ಆದರೆ ಅದರ ಮಾತಿಗೆ ಕಿವಿ ಕೊಡದೆ ನಾವೇ ಅದನ್ನು ಹೈಪರ್ ಎಸಿಡಿಟಿ ಅಂತ ಹೇಳಿ ತೀರ್ಮಾನ ಮಾಡುವಂಥದ್ದು, ನಾವೇ ಅದನ್ನು ಗ್ಯಾಸ್ಟ್ರಿಕ್ ಅಂತ ಹಣೆಪಟ್ಟಿ ಕೊಡುವಂಥದ್ದು. ವೈದ್ಯರು ಅದನ್ನು ಕೊನೆ ಪಕ್ಷ ECG ಮಾಡುವ, ಅದನ್ನು ಎಂಥದ್ದು ತುರ್ತು ಸಂದರ್ಭ ಉಂಟಾ ಅಂತ ನೋಡುವ ಅಂತ ವೈದ್ಯರು ಹೇಳಿದಾಗ್ಲೂ ಅದು ಇವತ್ತು ಬೇಡ, ನಾಳೆ ಕಮ್ಮಿ ಆಗದಿದ್ರೆ ಮತ್ತೆ ನೋಡುವ ಅಂತ ವೈದ್ಯರ ಹತ್ರ ಪುನಃ ಅದಕ್ಕೆ ಸವಾಲು ಹಾಕುವಂಥದ್ದು. ಈ ತರದ್ದನ್ನು ನಾನು ಕೂಡ ನನ್ನ ವೈದ್ಯಕೀಯ ಜೀವನ, ಈಗ ನಾನು ನನ್ನ ಕ್ಲಿನಿಕ್ನಲ್ಲಿ ಒಂದು ಮುಖ್ಯ ಆಯುರ್ವೇದ ಚಿಕಿತ್ಸೆ ಆದ್ರೂ ಕೂಡ ಈ ಒಂದು ಸಂದರ್ಭ ತುಂಬಾ ಜಾಸ್ತಿ ಸಮಾಜದಲ್ಲಿ ಇರುವುದರಿಂದ ನಾನೇ ECG ಮೆಷಿನ್ ನನ್ನ ಕ್ಲಿನಿಕಲ್ಲಿ ಇಟ್ಕೊಂಡಿದ್ದೇನೆ. ಯಾಕೆಂತ ಹೇಳಿದ್ರೆ ಎದೆನೋವು ಬಂದಾಗ ಅಥವಾ ಈ ತರ ಉರಿ ಬಂದಾಗ ಅದು ಹೃದಯಾಘಾತ ಅಲ್ಲ ಅಂತ ಆರಂಭದ ಒಂದು ಸುಲಭದ ಒಂದು ವಿಧಾನ, ಸರಳ ಮಾರ್ಗ ಅಂತೇಳಿ ಒಂದು ECG ಮಾಡಿಸುವಂಥದ್ದು. ಕಡಿಮೆ ವೆಚ್ಚದ ಸರಳವಾದ ಸುಲಭ ವಿಧಾನ. ಅದನ್ನೆಲ್ಲ ಮಾಡಿ ನೋಡಿಕೊಂಡು ವೈದ್ಯಕೀಯವಾಗಿ ಬೇರೆ ಯಾವುದು ಇಲ್ಲ ಅಂತೇಳಿ ಖಚಿತಪಡಿಸಿದ ನಂತರ ನಾವು ಈ ಗ್ಯಾಸ್ಟ್ರಿಕ್ ಅಥವಾ ಹೈಪರ್ ಎಸಿಡಿಟಿಯ ತೀರ್ಮಾನವನ್ನು ಮಾಡಬೇಕಾಗ್ತದೆ. ಡಾಕ್ಟರ್, ಈಗ ನೀವು ಹೇಳಿದ್ರೆ ಸಡನ್ ಆಗಿ ಹೇಳುವಂಥದ್ದು ಹೃದಯಾಘಾತಕ್ಕೆ ಸಂಬಂಧಿಸಿದೆ. ಎಷ್ಟೋ ಮಂದಿಗೆ ಈಗ ಸಾಮಾನ್ಯ ಸಣ್ಣ ವಯಸ್ಸಿನಿಂದಲೇ ಆರಂಭ ಆಗ್ತಿದೆ ಗ್ಯಾಸ್ಟ್ರಿಕ್ ಅಂತ ಏನೋ ಮಾತ್ರೆಗಳು ತೆಗೆದುಕೊಂಡಾಗ್ತಾ ಇದ್ದಾರೆ. ಆದರೆ ಸರಿಯಾದಂತಹ ಅದಕ್ಕೆ ಚಿಕಿತ್ಸೆಯನ್ನು ಮದ್ದನ್ನು ಅವರು ಮಾಡ್ತಾ ಇರುವುದಿಲ್ಲ. ಇದೇ ತರ ಹೋದ್ರೆ ಸಾಮಾನ್ಯವಾಗಿ ಇದಕ್ಕೆ ಸಮರ್ಪಕವಾದಂತಹ ಚಿಕಿತ್ಸೆ ತೆಗೆದುಕೊಳ್ಳದಿದ್ದರೆ ಅದರ ಪರಿಣಾಮ ಏನಾದ್ರು? ಖಂಡಿತವಾಗಿ ಈಗ ನೀವು ಹೇಳಿದ ಹಾಗೆ ಅದನ್ನು ಅದಕ್ಕೆ ಕಿವಿ ಕೊಡದಿದ್ರೆ ಶರೀರದ ಮಾತು ಅದು ಒಂದು ವಿಷಯವನ್ನು ಹೇಳ್ತಾ ಇದೆ, ಅದೊಂದು ಸಿಗ್ನಲ್ ಕೊಡ್ತಾ ಇದೆ. ಅದನ್ನು ನಾವು ಕಿವಿಗೆ ಹಾಕಿಕೊಳ್ಳದಿದ್ರೆ ಅದರ ಬಗ್ಗೆ ತಿರಸ್ಕಾರ ಮಾಡಿದರೆ ಆಗ ಅದು ಮುಂದಕ್ಕೆ ಬೇರೆ ರೀತಿಯ ಕಾಂಪ್ಲಿಕೇಶನ್ಸ್ ಅಂದ್ರೆ ಜಠರದ ಹುಣ್ಣು ಅಂತ ನಾವು ಹೇಳ್ತೇವೆ, ಪೆಪ್ಟಿಕ್ ಅಲ್ಸರ್, ಜಠರದಲ್ಲಿ ಹುಣ್ಣು ಅಥವಾ ಡಿಯೋಡಿನಮ್ ಕರುಳಿನ ಮೊದಲ ಭಾಗದಲ್ಲಿ ಆಗುವ ಹುಣ್ಣು,
ಮತ್ತೆ ಆ ಹುಣ್ಣು ಕೂಡ ಮತ್ತೆ ಕೂಡ ಅದು ಅವಗಣನೆ ಆದರೆ ಅಲ್ಲಿ ಪರ್ಫೋರೇಷನ್ ಅಂತ ಅಂದ್ರೆ ಅಲ್ಲಿ ಅಲ್ಸರ್ ತೂತಾಗ್ತದೆ. ಡ್ಯೂಡಿನಮ್ ಭಾಗದಲ್ಲಿ ಇರಬಹುದು, ಕರಳಿನ ಮೊದಲ ಭಾಗದಲ್ಲಿ ತೂತಾಗಿ ಅದು ಬಹಳ ತೀವ್ರ ಎಮರ್ಜೆನ್ಸಿ ಕಂಡೀಷನ್, ಅಂದ್ರೆ ತುರ್ತು ಸಂದರ್ಭ ಅದು ಒಂದು. ಇನ್ನೊಂದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂದ್ರೆ ದೀರ್ಘಕಾಲೀನ ಜಠರದ ಉರಿಯೂತ ಅಂತ. ನಾವು ಇದನ್ನು ಒಮ್ಮೆ ಆರಂಭದ ಹಂತದಲ್ಲಿ ನಿಗ್ಲೆಕ್ಟ್ ಮಾಡಿದರೆ, ಅವಗಣನೆ ಮಾಡಿದರೆ, ದೀರ್ಘಕಾಲವಾಗಿ ಜಠರದ ಒಳಗೋಡೆ ಅಲ್ಲಿ ಉರಿಯೂತ, ಇನ್ಫ್ಲಾಮೇಷನ್ ಉಂಟಾಗುವ ಸಾಧ್ಯತೆ ಇರ್ತದೆ. ಮತ್ತು ಕೂಡ ದೀರ್ಘಾವಧಿ ಮುಂದುವರೆದ ಕೆಲವರಲ್ಲಿ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತ, ಅಂದ್ರೆ ಈ ಕರುಳಿನ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅದರ ಚಲನೆ ಅತಿಯಾಗಿ ಆಗುವಂಥದ್ದು, ಆಗಾಗ ಲೂಸ್ ಮೋಷನು, ಅತಿಸಾರ ಭೇದಿ ಆಗಾಗ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಈ ಥರ ಎಲ್ಲ ಆಗಾಗ ಆಗ್ತಾ ಇರ್ತದೆ. ಇದು ಅದರ ಕಾಂಪ್ಲಿಕೇಶನ್ಸ್. ಮತ್ತೆ ಜಠರದ ಆ ಆರಂಭದ ಭಾಗ, ಜಠರ ಏನು ಆಹಾರ ಎಂಟರ್ ಆಗುವ ಭಾಗ ಇದೆ ಜಠರಕ್ಕೆ, ಆ ಭಾಗ ಸ್ಟೆನೋಸಿಸ್ ಅಂತ, ಅಂದ್ರೆ ಅದು ಸಪೂರ ಆಗುವಂಥದ್ದು, ಅದು ಸಣ್ಣ ಆಗುವಂಥದ್ದು. ಈ ತರದ ಜಟಿಲತೆಯ ಸಂದರ್ಭಗಳು ನಮಗೆ ಈ ಅಸಿಡಿಟಿಯನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡದಿದ್ರೆ, ಮ್ಯಾನೇಜ್ ಮಾಡುವುದಕ್ಕಿಂತ ಮುಂಚೆ ಗುರುತಿಸಬೇಕು, ಗುರುತಿಸದಿದ್ರೆ ಆಗ ಅದು ಬೇರೆ ಬೇರೆ ರೀತಿಯ ಈ ತರದ ಜಟಿಲತೆಗಳನ್ನು, ಕಾಂಪ್ಲಿಕೇಶನ್ ಅನ್ನು ಉಂಟು ಮಾಡ್ತದೆ. ಡಾಕ್ಟರ್, ಈಗ ಆಸಿಡಿಟಿ ಅಂದ ಕೂಡಲೇ ಸಾಮಾನ್ಯವಾದಂಥ ಅದಕ್ಕೆ ಚಿಕಿತ್ಸೆಗಳಿರ್ತವೆ. ಆಧುನಿಕ ರೀತಿಯಲ್ಲಿ ಯಾವ ಚಿಕಿತ್ಸೆ ಇದಕ್ಕೆ ಸಮರ್ಪಕ ಅಂತ ಹೇಳ್ತೀವಿ? ಈಗ ಸಮರ್ಪಕತೆಯ ವಿಷಯ ನಾವು ಆಮೇಲೆ ಅದರ ಬಗ್ಗೆ ವಿವೇಚನೆ ಮಾಡುವ. ಆದರೆ ಆಧುನಿಕ ರೀತಿಯಲ್ಲಿ ಇದಕ್ಕೆ ಬಹಳ ತೀವ್ರ ಸ್ವರೂಪದ ಈ ಅಸಿಡಿಟಿ ಅಥವಾ ಈ ಸಮಸ್ಯೆಗೆ, ಆಸಿಡ್ ರಿಫ್ಲಕ್ಸ್ ಡಿಸೀಸ್, ಇದಕ್ಕೆ ಬೇರೆ ಬೇರೆ ರೀತಿಯ ಔಷಧಗಳಿದೆ. ರ್ಯಾನಿಟಿಡಿನ್ ಅಂತ ಹೇಳುವ ಒಂದು ಅಂಶ ಇದೆ. ಅಂದ್ರೆ ಈ ಇದನ್ನು ಎಸಿಡಿನ ಅಂಶವನ್ನು ಅದರಲ್ಲಿ ಕಡಿಮೆ ಮಾಡುವಂಥದ್ದು. ರ್ಯಾನಿಟಿಡಿನ್ 150 ಗ್ರಾಮ್ 150 mg. ಇದು ಬಹಳ ಸಾಮಾನ್ಯವಾಗಿ ಡಾಕ್ಟರ್ಗಳ ಸಲಹೆ ಇಲ್ಲದೆ ಕೂಡ ಇದನ್ನು ಜನರು, ವೈದ್ಯರ ಸಲಹೆ ಇಲ್ಲದೆ ಮೆಡಿಕಲ್ಗಳಲ್ಲಿ ಹೋಗಿ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇರ್ತಾರೆ. ನಮಗೊಂದು ಗ್ಯಾಸ್ಟ್ರಿಕ್ಕಿನ ಮಾತ್ರೆ ಕೊಡಿ ಅಂತ ಹೇಳಿ ಅವರು ತಗೊಂಡು ಹೋಗ್ತಾರೆ. ಮತ್ತು ಅದಕ್ಕಿಂತಲೂ ಮುಂದುವರಿದು ಈಗ ಬಂದ ಹೊಸ ಮಾಲಿಕ್ಯೂಲ್ಗಳು ಇರ್ಬೋದು, ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ ನಾವು ಹೇಳ್ತೇವೆ. ಒಮೆಪ್ರಾಜಾಲ್, ಪ್ಯಾಂಟೋಪ್ರಾಜಾಲ್, ಲ್ಯಾನ್ಸೋಪ್ರಾಜಾಲ್, ಈ ಥರ ಎಲ್ಲ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ಮಾಲಿಕ್ಯೂಲ್ಗಳಿದೆ. ಇದಕ್ಕೆ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ. ಇದನ್ನು ಸಾಮಾನ್ಯವಾಗಿ ಈ ಒಮೆಪ್ರಾಜಲ್ನಂಥ ಮಾತ್ರೆಗಳನ್ನು ಅವರು ಹೋಗಿ ಅದರ ಹೆಸರು ಗೊತ್ತಿಲ್ಲದಿದ್ರು ಜನರು ಕೇಳುವ ಕ್ರಮ ಇಲ್ಲಿಯ ಗ್ರಾಮ್ಯ ಶೈಲಿಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನನಗೆ ಗ್ಯಾಸ್ಟ್ರಿಕ್ಕಿನ ಗಿಜಿ ಮಾತ್ರೆ ಕೊಡಿ ಅಂತ ಕೇಳ್ತಾರೆ ಮೆಡಿಕಲ್ಗಳಲ್ಲಿ. ಅವರು ಕೊಡ್ತಾರೆ ಗ್ಯಾಸ್ಟ್ರಿಕ್ಕಿಗಿರುವ ಗಿಜಿ ಮಾತ್ರೆ ಅಂದ್ರೆ ಅದು ಒಮೆಪ್ರಾಜಾಲ್ ಕ್ಯಾಪ್ಸ್ಯೂಲ್ ಅಂತ ಗೊತ್ತಾಗ್ತದೆ ಮೆಡಿಕಲ್ನವರಿಗೆ. ಅವರು ಕೊಡ್ತಾರೆ, ಇವರು ತಗೊಳ್ತಾ ಇರ್ತಾರೆ. ಸೊ ಒಂದು ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವೀಗ ಅದಕ್ಕೆ ತೀವ್ರ ಸ್ವರೂಪದಲ್ಲಿ ಒಂದಷ್ಟು ದಿನಗಳವರೆಗೆ ಈ ಎಲ್ಲ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ಬಳಸಬೇಕು ಒಂದು. ಆದರೆ ಅದು ಒಮ್ಮೆ ಶಮನ ಆದ ನಂತರ ಪದೇ ಪದೇ ವೈದ್ಯರ ಸಲಹೆ ಇದ್ದೋ ಇಲ್ಲದೆಯೋ ಯಾವುದೇ ರೀತಿಯಲ್ಲಿ ಇದನ್ನು ದೀರ್ಘಾವಧಿ ಮುಂದುವರಿಸಿದ್ರೆ ಆ ಮಾತ್ರೆಗಳೇ ಕೆಲವು ಜಟಿಲತೆಗಳನ್ನು ಉಂಟು ಮಾಡ್ತದೆ. ಇದು ಇವತ್ತು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಹೇಳುವ ಮಾತಲ್ಲ, ಇದು ನ್ಯೂ ಇಂಗ್ಲೆಂಡ್ ಜರ್ನಲ್ ಆಫ್ ಮೆಡಿಸಿನ್ ಅಂತ ಬಹಳ ಅಥೆಂಟಿಕ್ ಆದ, ಬಹಳ ಆಧಾರ ಸಹಿತವಾದ ಸಂಶೋಧನಾ ವರದಿಗಳನ್ನು ಮಾತ್ರ ಪ್ರಕಟ ಮಾಡುವಂತಹ ಪತ್ರಿಕೆ, ವೈದ್ಯಕೀಯ ಮ್ಯಾಗಝಿನ್. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ, ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂದ್ರೆ ಒಮೆಪ್ರಾಜಾಲ್, ಪ್ಯಾಂಟೋಪ್ರಾಜಾಲ್ ನಂತಹ ಈ ಔಷಧಗಳು ಇವು ಜಠರದ ಕ್ಯಾನ್ಸರ್ ಅನ್ನು ಉಂಟು ಮಾಡ್ತದೆ ಅಂತ, ಗ್ಯಾಸ್ಟ್ರಿಕ್ ಕಾರ್ಸಿನೋಮಾ ಉಂಟು ಮಾಡ್ತದೆ. ಆದ ಕಾರಣ ಇದನ್ನು ಈ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್, ಒಮೆಪ್ರಾಜಾಲ್ ಇರಬಹುದು, ಪ್ಯಾಂಟೋಪ್ರಾಜಾಲ್ ಇರಬಹುದು, ಆಧುನಿಕ ರೀತಿಯ ಔಷಧಗಳನ್ನು 14 ದಿನ ಮಾತ್ರ ಅದನ್ನು ತೆಗೆದುಕೊಳ್ಳಿಕ್ಕೆ ಇರುವಂತದ್ದು. ಅದಕ್ಕಿಂತ ಹೆಚ್ಚು ಆಗಾಗ ಮತ್ತೆ ದೀರ್ಘಾವಧಿ ಬಳಕೆ ಮಾಡಿದರೆ ಅದು ನಮ್ಮ ಜೀರ್ಣಾಂಗ ವ್ಯೂಹವನ್ನು ಹದಗೆಡಿಸ್ತದೆ ಮತ್ತು ಜಠರದ ಕ್ಯಾನ್ಸರ್ನಂತ ಕಾಯಿಲೆಗಳು. ನನ್ನ ಒಬ್ಬರು ಆತ್ಮೀಯರು ಇದ್ದಾರೆ, ಅವರು ಆಂಕಾಲಜಿಸ್ಟ್, ಕ್ಯಾನ್ಸರ್ ತಜ್ಞರು. ಅವರ ಹತ್ರ ಒಮ್ಮೆ ದೂರವಾಣಿಯಲ್ಲಿ ನಾನು ಮಾತಾಡಬೇಕಿದ್ರೆ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ. ಅವರು ಹೇಳಿದ್ರು, ಹೌದು ಡಾಕ್ಟ್ರೆ, ಮ್ಯಾಕ್ಸಿಮಮ್ ಇಂಥ ಕೇಸುಗಳು ನಮ್ಮಲ್ಲಿ ತುಂಬಾ ಇದೆ ಅಂತ. ಅಂದ್ರೆ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ತೆಗೆದುಕೊಂಡು ಜಠರದ ಕ್ಯಾನ್ಸರ್ ಬಂದವರು ತುಂಬಾ ಜನ ಇದ್ದಾರೆ ಅಂತ. ಆದ ಕಾರಣ ಅದರ ವಿಷಯ ಹೇಳುವುದು ಕಷ್ಟ ಅಂತ. ಅಂದ್ರೆ ಅಗತ್ಯ ಇದ್ದು ಬರೆದಾಗಲೂ ಕೆಲವು ರೋಗಿಗಳು ತಗೊಳ್ಳದೇ ಇರುವ ಸಾಧ್ಯತೆ ಇದೆ. ಸೊ ಅವಶ್ಯಕತೆ ಅಂದ್ರೆ ಜುಡಿಷಿಯಸ್ ಯೂಸ್ ಆಫ್
ಆಂಟಾಸಿಡ್ಸ್ ಇಂಥ ಮಾತ್ರೆ ಜುಡಿಷಿಯಸ್ ಅಂದ್ರೆ ಔಚಿತ್ಯಪೂರ್ಣವಾಗಿ ಅದನ್ನು ಬಳಸಬೇಕು. ವೈದ್ಯರ ಹತ್ರ ನಾವು ಸಲಹೆ ಪಡಿಬೇಕು. ನಾವೇ ನಮ್ಮಷ್ಟಕ್ಕೆ ಹೋಗಿ ಮೆಡಿಕಲ್ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡಿ ಅಂತಂದ್ರೆ ಅದು ಹಲವು ಸಮಸ್ಯೆಗಳನ್ನೇ ಉಂಟು ಮಾಡ್ತದೆ ದೀರ್ಘಾವಧಿ ತಗೊಂಡಾಗ. ಮತ್ತು ಇನ್ನೊಂದು ಸಂದರ್ಭ ಇದೆ, ಈ ಆಸ್ಪಿರಿನ್ ಅಂತಹ ಔಷಧಗಳು ಅದನ್ನು ತಗೊಳ್ಳುವಾಗ ಜಠರದವು ನಿರಂತರವಾಗಿ ತೆಗೆದುಕೊಳ್ಳುವಾಗ ಕೆಲ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಈಗ ಹಾರ್ಟ್ ಬ್ಲಾಕ್ ಆದವರಿಗೆ, ಸ್ಟೆಂಟ್ ಹಾಕಿದವರಿಗೆ, ಒಮ್ಮೆ ಅಂತ ಇನ್ಸಿಡೆಂಟ್ ಸೆರಿಬ್ರವಾಸ್ಕ್ಯುಲರ್ ಆಕ್ಸಿಡೆಂಟ್ ಅಂದ್ರೆ ಮೆದುಳಿನ ರಕ್ತನಾಳಿ ಬ್ಲಾಕ್ ಆದದ್ದು ಇಂಥ ಹಿನ್ನೆಲೆ ಇರುವ ರೋಗಿಗಳಲ್ಲಿ ಆಸ್ಪಿರಿನ್ ಅನ್ನು ಸಾಮಾನ್ಯವಾಗಿ ವೈದ್ಯಕೀಯ ಜಗತ್ತಿನಲ್ಲಿ ವೈದ್ಯರು ಬಳಸ್ತಾರೆ. ಅದು ಯುಕ್ತವಾಗಿದೆ ಕೂಡ. ಆದರೆ ಅದನ್ನು ತಗೊಳ್ತಾ ಇರುವಾಗ ಜಠರದ ಹುಣ್ಣಾಗುವ ಸಂಭವ ಇದೆ. ಜೀರ್ಣಾಂಗ ವ್ಯೂಹದಿಂದ, ಜೀರ್ಣನಾಳದಿಂದ ರಕ್ತಸ್ರಾವ ಆಗುವ ಚಾನ್ಸಸ್ ಇದೆ. ಆದ ಕಾರಣ ಆ ಸಂದರ್ಭದಲ್ಲಿ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ಬಳಸ್ತಾರೆ. ಆಗಲೂ ಕೂಡ ಒಮೆಪ್ರಜಾಲ್ ಪ್ಯಾಂಟಾಪ್ರಜಾಲ್ಗಿಂತ ರ್ಯಾನಿಟಿಡಿನ್ ಅಂತಹ ಅಂದ್ರೆ ಅಲ್ಲಿ ಅಗತ್ಯವಾಗಿ ತೆಗೆದುಕೊಳ್ಬೇಕಾಗ್ತದೆ, ಇಲ್ಲದ್ರೆ ಜಠರದ ಹುಣ್ಣಾಗ್ತದೆ. ಆಸ್ಪಿರಿನ್ ತಗೊಳ್ಳೋದಿದ್ರೆ ಆಲ್ರೆಡಿ ಸ್ಟೆಂಟ್ ಹಾಕಿದವರಲ್ಲಿ ಪುನಃ ಬ್ಲಾಕ್ ಆಗ್ತದೆ ಹಾರ್ಟ್ ಅಲ್ಲಿ. ಆದ ಕಾರಣ ಆ ತೆಗೆದುಕೊಳ್ಳಿದ್ರೆ ಅದಕ್ಕೆ ಪೂರಕವಾಗಿ ರ್ಯಾನಿಟಿಡಿನ್ 150 150 mg 300 mg ಅದನ್ನು ಬಳಸುವುದು ಸೂಕ್ತ. ಯಾವಾಗಲೂ ಅಲ್ಲಿ ಸಂಪೂರ್ಣ ಸುರಕ್ಷಿತವಾದ ಔಷಧ ಅಂತ ಇಲ್ಲ. ಮಾತು ಮುಂದುವರಿಸೋ ಡಾಕ್ಟ್ರೆ, ಒಬ್ರು ಕರೆಯಲ್ಲಿದ್ದಾರೆ. ಖಂಡಿತ. ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾರೆ? ತಮ್ಮ ಹೆಸರು ಹೇಳಿ. ಪರ್ಲಡ್ಕಾಯಿಂದ ಸರ್. ಪರ್ಲಡ್ಕಾಯಿಂದ. ಎಲ್ಲಿಂದ? ಪರ್ಲಡ್ಕ. ಪರ್ಲಡ್ಕಾಯಿಂದ. ಸ್ವಲ್ಪ ದೊಡ್ಡಕ್ಕೆ ಮಾತಾಡ್ಲಿಕ್ಕೆ, ಸ್ವಲ್ಪ ದೊಡ್ಡದಾಗಿ ಮಾತಾಡಿ. ಪರ್ಲಡ್ಕಾಯಿಂದ ಸರ್. ಇದು ಡಾಕ್ಟರ್ ಇದ್ದಾರೆ, ನನಗೆ ಗ್ಯಾಸ್ಟ್ರಿಕ್ ನ ಸಮಸ್ಯೆ ಇದೆ. ಈ ಸ್ವಲ್ಪ ಗ್ಯಾಸ್ಟ್ರಿಕ್ ಕೆಲವೊಮ್ಮೆ ಏನಾದ್ರು ಜೋರ ಆದಾಗ ಈ ಹೊಟ್ಟೆ ನಾವು ಹೇಳ್ತೇವಲ್ಲ, ಹೊಟ್ಟೆ ಅರ್ಕಟ್ಟು ಬೀಳುದು ಅಂತ ಹೇಳಿ, ಹೌದು, ಹಾಗೆ ಆಗಿ ಅದು ತುಂಬಾ ಹೊತ್ತಿನ ತನಕ ಅದು ಸರಿಯಾಗುದಿಲ್ಲ. ಅಂದ್ರೆ ಅದು ತುಂಬಾ ನೋವಿರ್ತದೆ, ಮತ್ತೆ ಎದ್ದೇಳ್ಲಿಕ್ಕೆ ಆಗುದಿಲ್ಲ. ಈ ತರ ಸಮಸ್ಯೆ ಒಂದು ಅರ್ಧ ಮುಕ್ಕಾಲು ಗಂಟೆ ಇರ್ತದೆ. ಇದು ಗ್ಯಾಸ್ಟ್ರಿಕ್ ಇಂದ ದೋಷವಾ, ಮತ್ತೆ ಇದಕ್ಕೇನಾದ್ರು ಅದು ಹಾಗೆ ಆದಾಗ ನಾವು ಏನ್ ಮಾಡ್ಬೋದು ಅಂತ? 3 ವರ್ಷದಿಂದ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ ಅಲ್ವಾ? ಇಲ್ಲಿ 3 ಅಲ್ಲ ಸರ್, ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು. ಗ್ಯಾಸ್ಟ್ರಿಕ್ ನ ಸಮಸ್ಯೆ ಜಾಸ್ತಿ ಇದೆ. ಆದ್ರೆ ಇದು ನನಗೆ ಆಗಾಗ, ಅಂದ್ರೆ ಯಾವಾಗ್ಲೂ ಆಗುದಿಲ್ಲ. ಏನಾದ್ರೂ ಬೆಳಿಗಿನ ತಿಂಡಿ ಸ್ಕಿಪ್ ಆದಾಗ, ಈ ತರ ಸಮಸ್ಯೆ ಆದಾಗ ಒಮ್ಮೆ ಕಾಣಿಸಿಕೊಂಡ್ರೆ ಅದು ಸಾಧಾರಣ 1.5-2 ಗಂಟೆ ತನಕ ಆ ತರ ಸ್ಥಿತಿ ಇರ್ತದೆ. ಹೊಟ್ಟೆಯಲ್ಲಿ ಫುಲ್ ಇದು ಅರ್ಕಟ್ಟು ಬಿದ್ದು ನೋವು ಬರುವಂತ ಸ್ಥಿತಿ ಇರ್ತದೆ. ಅದೇ ನೀವು ಹೇಳಿದ ಸಮಸ್ಯೆ. ಮತ್ತೆ ಎದೆ ಉರಿ ಬರುವುದೇನಾದ್ರೂ ಇದೆಯಾ? ಎದೆ ಉರಿ ಇದೆ, ಗ್ಯಾಸ್ಟ್ರಿಕ್ ಆದಾಗ ಎದೆ ಉರಿ ಇದೆ. ಮತ್ತೆ ಮೋಷನ್ ಹೋಗದಿರುವ ಸಮಸ್ಯೆ ಇದೆ, ಅಂದ್ರೆ ಸರಾಗವಾಗಿ ಮೋಷನ್ ಹೋಗದಿರುವ ಸಮಸ್ಯೆ ಇದೆ. ಇದು ನೀವು ಹೇಳಿದ ಸಮಸ್ಯೆಯನ್ನು ನಿಜವಾಗಿ ನಾವು ಗ್ಯಾಸ್ಟ್ರಿಕ್ ಅಥವಾ ಎಸಿಡಿಟಿ ಅಂತ ತುರ್ತಾಗಿ ನಾವು ತೀರ್ಮಾನ ಮಾಡುವುದಕ್ಕಿಂತ ಸರಿಯಾದ ಅದನ್ನು ನಿಮ್ಮ ರೋಗಿ ಪರೀಕ್ಷೆ ಮಾಡಿ, ಅದಕ್ಕೆ ಅಗತ್ಯ ಇದ್ರೆ ತಪಾಸಣೆ ಮಾಡಿ ನೋಡಿ ಅದನ್ನು ನಾನು ಈಗಾಗಲೇ ಹೇಳಿದ ಹಾಗೆ ನೀವು ಇದನ್ನು ಕೇಳ್ತಾ ಇದ್ರೆ ಗೊತ್ತಾಗ್ಬೋದು. ಅದಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ, ಹೊಟ್ಟೆ ಒಳಗೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅಂತ ನಾವು ನೋಡಿಕೊಂಡು ತೀರ್ಮಾನ ಮಾಡುವಂಥದ್ದು ಒಳ್ಳೆಯದು ಅಂತ ನನ್ನ ಸಲಹೆ. ಯಾಕೆಂತ ಕೇಳಿದ್ರೆ ಎಷ್ಟೋ ಸಲ ಪಿತ್ತಕೋಶದ ಕಲ್ಲು ಅಥವಾ ಕಿಡ್ನಿ ಸ್ಟೋನು ಅಥವಾ ಬೇರೆ ಇತರ ಸಮಸ್ಯೆಗಳು ಹೊಟ್ಟೆಯೊಳಗಿದ್ರೆ ಆಗಲೂ ಕೂಡ ಅದನ್ನು ಗ್ಯಾಸ್ಟ್ರಿಕ್ ಅಂತೇಳಿ ನಾವು ತಪ್ಪಾಗಿ ತೀರ್ಮಾನ ಮಾಡುವಂಥ ಸಾಧ್ಯತೆ ಇರ್ತದೆ. ಕೇವಲ ನಾವು ರೋಗಿ ಚರಿತ್ರೆ ಅಥವಾ ರೋಗದ ಚರಿತ್ರೆ ಅಂತ ನೀವು ಹೇಳುವಂಥದ್ದು ನಮಗೆ ರೋಗದ ಬಗ್ಗೆ ಊಹನೆ ಮಾಡುವುದಕ್ಕೆ ಅಥವಾ ಅದರ ಬಗ್ಗೆ ತರ್ಕಿಸುವುದಕ್ಕೆ ನಮಗೆ ಸಹಾಯ ಆಗ್ಬೋದು. ಆದರೆ ರೋಗಿಯನ್ನು ಪರೀಕ್ಷೆ ಮಾಡದೆ ನಾವು ಅದರ ಖಚಿತ ಒಂದು ಜಡ್ಜ್ಮೆಂಟ್ ಅಥವಾ ತೀರ್ಮಾನ ಕೊಡಲಿಕ್ಕೆ ತುಂಬ ಕಷ್ಟ. ಆದರೆ ನೀವು ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಮಾಡುವಂಥ, ನೀವು ಕಾಫಿ ಟೀ ಜಾಸ್ತಿ ಸೇವನೆ ಮಾಡುವವರಾಗಿದ್ದರೆ ಅದರ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು, ಮತ್ತು ನಿಮ್ಮ ಆಹಾರದಲ್ಲಿ ತುಂಬ ಸ್ಪೈಸ್ ಅಂದರೆ ಉಪ್ಪು ಹುಳಿ ಖಾರಗಳನ್ನು ತುಂಬ ಬಳಕೆ ಮಾಡೋದಿದ್ರೆ ಅದನ್ನು ಕಡಿಮೆ ಮಾಡುವಂಥದ್ದು. ಮತ್ತು ಈಗ ನಾನು ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೆಲವು ಸಲಹೆಗಳನ್ನು ಹೇಳಲಿಕ್ಕಿದ್ದೇನೆ, ಅದನ್ನು ಜಾರಿಗೆ ತರುವಂಥದ್ದು ಮಾಡಬಹುದು. ಅದರಲ್ಲಿ ಆ ಪ್ರಯತ್ನದಲ್ಲಿ ನಿಮಗೆ ಸಮಾಧಾನ ಕಾಣದೇ ಇದ್ದರೆ ಖಂಡಿತವಾಗಿ ನೀವು ಒಮ್ಮೆ ಚಿಕಿತ್ಸಾಲಯಕ್ಕೆ ಬಂದರೆ ಅದನ್ನು ನೋಡಿ ಅದು ನಿಜವಾಗಿ ಎಸಿಡಿಟಿ ಆಗಿದ್ದಲ್ಲಿ ಅದಕ್ಕೆ ಸೂಕ್ತವಾದ ಮತ್ತು ಬಹಳ ಯಶಸ್ವಿಯಾದ ಆಯುರ್ವೇದ ರೀತಿಯ ಪರಿಹಾರಗಳಿದೆ. ಅದು ಎಸಿಡಿಟಿ ಆಗಿದ್ದಲ್ಲಿ ಖಂಡಿತವಾಗಿ ಆಗ ನೀವು ನಮ್ಮನ್ನು ಸಂಪರ್ಕ ಮಾಡಿದಾಗ ನಿಮಗೆ ಅದಕ್ಕೆ ಪರಿಹಾರ ಸೂಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೀವು ಮನೆಯಲ್ಲೇ ಮಾಡುವಂಥದ್ದು ಕಾಫಿ ಟೀಯನ್ನು ಬಿಟ್ಟು ನೀವು ಕೊತ್ತಂಬರಿ ಕಷಾಯ ಇಂಥದ್ದನ್ನು ಬಳಕೆ ಮಾಡಬಹುದು. ಅಥವಾ ನಮ್ಮದೇ ಒಂದು ಪ್ರಾಡಕ್ಟ್ ಇದೆ, ಫುಡ್ ಪ್ರಾಡಕ್ಟ್ ಪೇಯ ಅಂತೇಳಿ, ಕಷಾಯ ಚೂರ್ಣ. ಅದನ್ನು ಹಾಲಲ್ಲಿ ಹಾಕಿ ಕುದಿಸಿ ಅದನ್ನು ಫಿಲ್ಟರ್ ಮಾಡಿ
ಕಾಫಿ ಚಾದ ಬದಲಿಗೆ ಸೇವನೆ ಮಾಡುವಂಥದ್ದು, ಮತ್ತು ಮೆಣಸು ಮತ್ತು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಅಥವಾ ಯಾವುದೇ ನೀವು ಈ ಬಾಟ್ಲಲ್ಲಿ ತುಂಬಿಸಿದಂಥ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ನಾವು ಹೇಳ್ತೇವೆ, ಬಣ್ಣ ಬಣ್ಣದ ಪಾನೀಯಗಳು, ಅದನ್ನು ಅವಾಯ್ಡ್ ಮಾಡುವಂಥದ್ದು ಮತ್ತು ಎಳನೀರನ್ನು ಬಳಸುವಂಥದ್ದು. ಇದನ್ನೆಲ್ಲ ಮಾಡಿ ನೀವು ನೋಡಬಹುದು. ಕೊತ್ತಂಬರಿ ಕಷಾಯ ಇದನ್ನು ಜಾಸ್ತಿ ಬಳಸ್ಬೋದು. ಆಗ ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಒಂದು ವಾರದ ತನಕ ಮಾಡಿ ನಿಮಗೆ ಅಕಸ್ಮಾತ್ ಸಮಾಧಾನ ಕಾಣದಿದ್ದರೆ ಖಂಡಿತವಾಗಿ ಇದಕ್ಕೆ ಬೇರೆಯ ಪರ್ಯಾಯ ವಿಧಾನಗಳನ್ನು ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಓಕೆ ಓಕೆ ಸರ್, ಓಕೆ, ಖಂಡಿತ. ನಮಸ್ತೆ. ಥ್ಯಾಂಕ್ ಯು ಮಿಶ್ರ ಅವರೇ. ಡಾಕ್ಟ್ರೇ ಮಾತು ಮುಂದುವರಿಸುವ. ಈಗಾಗಲೇ ನಾವು ಆಧುನಿಕ ರೀತಿಯಲ್ಲಿರುವ ಗ್ಯಾಸ್ಟ್ರಿಕ್ ಮಾತ್ರೆಗಳು ಮತ್ತು ಅದರ ಅಗತ್ಯ ಅನಿವಾರ್ಯತೆ ಮತ್ತು ಅದನ್ನು ಅತಿಯಾಗಿ ಸೇವನೆ ಮಾಡಿದಾಗ ಏನಾಗ್ತದೆ ಅಂತ ಹೇಳುವುದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಅದೇ ಈ ಕೆಲವು ಮಾತ್ರೆಗಳು ತಗೊಳ್ತಾ ಇದ್ದಾಗ ಆಗ ಅನಿವಾರ್ಯವಾಗಿ ಇದನ್ನು ಕೊಡಬೇಕಾಗ್ತದೆ. ಮತ್ತು ಕೆಲವರಲ್ಲಿ ಕೆಲವು ಔಷಧಗಳು ಎಸಿಡಿಟಿ ಅಥವಾ ಹೈಪರ್ ಅಸಿಡಿಟಿ ಅಂತ ಕೇಳುವಾಗ ಈಗ ಇವರು ಪ್ರಶ್ನೆ ಕೇಳಿದ್ರು, ಆದರೆ ಆಕ್ಚುಲಿ ಈ ಮಾತು ಕೇಳಬೇಕಿತ್ತು ನಾವು. ಏನಂದ್ರೆ ಯಾವುದಾದ್ರೂ ಔಷಧವನ್ನು ನಿತ್ಯ ಸೇವನೆ ಮಾಡ್ತಾ ಇದ್ದೀರಾ ಅಂತ. ಬೇರೆ ರೋಗಕ್ಕೆ ಸಾಮಾನ್ಯವಾಗಿ ಏನಾಗ್ತದೆ, ಏನಾದ್ರೂ ಒಂದು ಮೆಡಿಸಿನ್ ಅನ್ನು ಅವರಷ್ಟಕ್ಕೆ ತಗೊಳ್ತಾ ಇರ್ತಾರೆ. ಯಾವುದು ಒಂದೋ ನೋವಿನ ಮಾತ್ರೆ, ಪೇನ್ ಕಿಲ್ಲರ್ಸ್, ಅಥವಾ ಯಾವುದೋ ಒಂದು ಕಾಯಿಲೆಗೆ ಸ್ಟಿರಾಯ್ಡ್ ಔಷಧಿಗಳು. ಸ್ಟಿರಾಯ್ಡ್ ಔಷಧಿ ಅಂತ ಹೇಳಿದ್ರೆ ಡೆಕ್ಸಾಮಿಥಾಝೋನ್, ಪ್ರಿಡ್ನಿಸೊಲೋನ್, ಈ ವರ್ಗದ ಔಷಧಿಗಳು. ಅಥವಾ ಇನ್ನು ಕೆಲವರು ಬೇರೆ ಆಂಟಿಬಯೋಟಿಕ್ಗಳು, ಆ ಇನ್ಫೆಕ್ಷನ್ಗೆ ಅಂತ ಆಂಟಿಬಯೋಟಿಕ್ಗಳನ್ನು ಕೊಟ್ಟಿರ್ತಾರೆ. ಸೊ ಈ ಆಂಟಿಬಯೋಟಿಕ್ ಔಷಧ ಅಥವಾ ಕೇವಲ ಜ್ವರದ ಮಾತ್ರೆ ಕೂಡ ಆಗಿರ್ಬೋದು. ಪ್ಯಾರಾಸಿಟಮಾಲ್ ಯಾರಿಗೂ ಗೊತ್ತಿಲ್ಲ. ಈ ಪ್ಯಾರಾಸಿಟಮಾಲ್ ಎನ್ನುವಂಥದ್ದು ಕೂಡಲೇ ಗ್ಯಾಸ್ಟ್ರೈಟಿಸ್ ಅಥವಾ ಎಸಿಡಿಟಿಯನ್ನು ಜಾಸ್ತಿ ಮಾಡ್ತದೆ. ಒಮ್ಮೆ ಕೆಲವರಲ್ಲಿ ವಾಮಿಟಿಂಗ್ ಕೂಡ ಕೂಡಲೇ ಶುರುವಾಗ್ತದೆ. ಆ ಪ್ಯಾರಾಸಿಟಮಾಲ್ ಕೊಡುವಾಗ ಗ್ಯಾಸ್ಟ್ರಿಕ್ ಮಾತ್ರೆಯನ್ನು ಆ ಸಂದರ್ಭದಲ್ಲಿ ಕೊಡದಿದ್ದರೆ ಆಗ ಅದು ವಾಮಿಟಿಂಗ್ ಇತ್ಯಾದಿಗಳನ್ನು ಉಂಟು ಮಾಡ್ತದೆ. ಆದರೆ ಈಗ ಪ್ಯಾರಾಸಿಟಮಾಲ್ ಅಥವಾ ನೋವಿನಂಥ ಔಷಧಿಗಳನ್ನ ಈಗ ಸಪೋಸಿಟ್ರಿ ಅಂತ ಅಂದರೆ ಮಲದ್ವಾರದ ಮೂಲಕ ಹಾಕುವಂಥ ಹೊಸ ಪ್ರಯೋಗಗಳು ಬಂದಿದೆ. ಆಗ ಅದರಲ್ಲಿ ಎಸಿಡಿಟಿಯ ಪರಿಣಾಮವನ್ನು ನಾವು ನಿವಾರಣೆ ಮಾಡಬಹುದು, ನಾವು ತಪ್ಪಿಸಬಹುದು ಆ ಪರಿಣಾಮವನ್ನು ಸಪೋಸಿಟ್ರಿಯನ್ನು ಬಳಸೋದ್ರ ಮೂಲಕ ಜ್ವರಕ್ಕೆ. ಈ ರೀತಿ ಕೆಲವು ಔಷಧಗಳು ಅದು ಎಸಿಡಿಟಿಯನ್ನು ಉಂಟು ಮಾಡ್ತವೆ. ಆದ ಕಾರಣ ನಾವು ಕೇಳುವಾಗ ಅವರು ಯಾವುದಾದ್ರೂ ಔಷಧ ತಗೊಳ್ತಾ ಇದ್ದೀರಿ, ಈಗ ನೋಡಿ ಸ್ವಯಂ ವೈದ್ಯಕೀಯ, ಎಲ್ಲರೂ ನಾವೇ ಗೂಗಲ್ ನೋಡಿಕೊಂಡು ಅಥವಾ ಯಾವ ಮೊಬೈಲಲ್ಲಿ ಒತ್ತಿಕೊಂಡು ಇದಕ್ಕೆ ಇದಾಗ್ತದೆ ಅಂತ ಹೇಳಿ ನಾವು ಮೆಡಿಕಲ್ನಲ್ಲಿ ಹೋಗಿ ಅದಕ್ಕೆ ನೋವಿನ ಮಾತ್ರೆಗಳನ್ನು ಅಥವಾ ಬೇರೆ ಯಾವುದೇ ಇನ್ನೂ ಮಾತ್ರೆಗಳನ್ನು ಹಾಗೆಲ್ಲ ತಗೊಳ್ಳಿಕ್ಕೆ ಆಂಟಿಬಯೋಟಿಕ್ ಅನ್ನು ಕೂಡ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳುವಂಥ ಪ್ರತೀತಿ ಈಗ, ಮತ್ತು ಮೆಡಿಕಲ್ ಶಾಪ್ನವರು ಅದನ್ನು ಕೊಡುವಂಥ ಪ್ರಸಂಗ ಇವತ್ತು ತುಂಬ ಇದೆ. ಆದರೆ ಖುಷಿಯ ವಿಷಯ ಅಂದರೆ ಈಗ ಕೇಂದ್ರ ಸರ್ಕಾರ ಒಂದು ಇದು ಮಾಡಿದೆ. ಮೊನ್ನೆ ಈಗ ಒಂದು 3 ದಿನದ ಮುಂಚೆ ಆಂಟಿಬಯೋಟಿಕ್ಗಳನ್ನು ವೈದ್ಯರು ಕೂಡ ಬರಿಬೇಕಾದ್ರೆ ಅದಕ್ಕೆ ಸರಿಯಾದ ಜಸ್ಟಿಫಿಕೇಶನ್, ಒಂದು ಕ್ಲಾರಿಫಿಕೇಶನ್, ಸ್ಪಷ್ಟೀಕರಣ ಬೇಕು ಅಂತ, ಸಕಾರಣತೆ ಅಲ್ಲಿ ಮೆನ್ಷನ್ ಮಾಡಬೇಕು ಅಂತ. ಯಾವ ಕಾರಣಕ್ಕೆ ಆಂಟಿಬಯೋಟಿಕ್ ಬರಿತಾ ಇದ್ದೀರಿ ನೀವು ಅಂತ ವೈದ್ಯರಿಗೆ ಕೂಡ ಬರಿಬೇಕಾದ ಒಂದು ಹೊಸ ಸೂಚನೆಯನ್ನು ಕೊಟ್ಟಿದೆ. ಅದು ನಿಜವಾಗಿ ಒಳ್ಳೆಯ ಒಂದು ಸ್ಟೆಪ್ ಅಂತ ಕಾಣ್ತಾ ನಂಗೆ. ಯಾಕೆಂತ ಹೇಳಿದ್ರೆ ಆಂಟಿಬಯೋಟಿಕ್ಗಳ ಅತಿ ಬಳಕೆ ದುರ್ಬಳಕೆಗೆ ಅಸಿಡಿಟಿ ಅಂತಲ್ಲ, ಸುಮಾರು ಕೆಲವು ಆಂಟಿಬಯೋಟಿಕ್ಗಳು ಇವತ್ತು ನಿರುಪಯುಕ್ತ ಆಗಿದೆ. ಅಂದ್ರೆ ಆಂಟಿಬಯೋಟಿಕ್ಗಳು ಪರಿಣಾಮವೇ ಮಾಡುವುದಿಲ್ಲ ಸೂಕ್ಷ್ಮಾಣುಗಳ ಮೇಲೆ, ರೆಸಿಸ್ಟೆನ್ಸ್ ಬಂದಿದೆ. ಯಾಕೆಂದ್ರೆ ಇದು ಅತಿ ಬಳಕೆ ದುರ್ಬಳಕೆ, ಅರ್ಧ ತಗೊಳ್ಳುದು, ಅದನ್ನು ಕೋರ್ಸ್ ಮಾಡ್ಲಿಕ್ಕಿಲ್ಲ, ಅರ್ಧದಲ್ಲಿ ನಿಲ್ಲಿಸುವುದು, ಕೆಲವರಿಗೆ ಎಸಿಡಿಟಿಯಾಗಿ ಅಲ್ಸರ್ ಆಗುವುದು, ಈ ತರ ಎಲ್ಲ ಬೇರೆ 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 ಸಮಸ್ಯೆಗಳು ಕಾಣಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ ನಮ್ಮ ಈ ವೈದ್ಯಕೀಯ ಜೀವನದಲ್ಲಿ. ಎಷ್ಟೋ ಸಲ ಏನಂದ್ರೆ ರೋಗಿಯನ್ನು ದೂಷಿಸುವ ಹಾಗಿಲ್ಲ, ಯಾಕೆಂದ್ರೆ ಅವರಿಗೆ ಅದರ ಅರಿವಿಲ್ಲ. ಈ ರೀತಿಯ ಕೆಲವು ಕಟ್ಟುಪಾಡುಗಳು ಕಾನೂನು ಹಾಗೆಂತೇಳಿ ಅಗತ್ಯ ಇದ್ದಾಗ ಕೊಡಬೇಕಾಗ್ತದೆ. ಎಲ್ಲಾ ಪದ್ಧತಿಗಳು, ಆಯುರ್ವೇದ ಇರಬಹುದು, ಹೋಮಿಯೋಪತಿ ಇರಬಹುದು, ಅಥವಾ ಎಲೋಪತಿ ಪದ್ಧತಿ ಇರಬಹುದು, ಎಲ್ಲ ಪದ್ಧತಿಯಲ್ಲೂ ಕೂಡ ಕೆಲವೊಂದು ವಿಷಯಕ್ಕೆ ಅದೇ ಔಷಧಗಳಾಗಬೇಕಾಗ್ತದೆ. ಯಾವುದು ಪರಿಪೂರ್ಣ ಅಂತಲ್ಲ, ಅಥವಾ ಯಾವುದು ಒಂದು ಬಾಹಿರ ಅಂತಲ್ಲ, ಯೂಸ್ ಮಾಡಬಾರದು ಅಂತಲ್ಲ. ಆದರೆ ಕೆಲವು ವಿಷಯಕ್ಕೆ ಕೆಲವು ಪದ್ಧತಿಗಳಲ್ಲಿ ಒಳ್ಳೆಯ ಚಿಕಿತ್ಸೆ ಇದೆ, ಕೆಲವು ವಿಷಯಗಳಿಗೆ ಹೋಮಿಯೋಪತಿಯಲ್ಲಿ ಒಳ್ಳೆಯ ಚಿಕಿತ್ಸೆ, ಕೆಲವು ವಿಷಯಕ್ಕೆ ಆಯುರ್ವೇದದಲ್ಲಿ ಒಳ್ಳೆಯ ಚಿಕಿತ್ಸೆ ಇದೆ, ಕೆಲವು ವಿಷಯಕ್ಕೆ ತುರ್ತು ಚಿಕಿತ್ಸೆ ಮತ್ತು ಅನಸ್ತೇಸಿಯಾ ಅಂತ ಇದು, ಸರ್ಜರಿ ಅಂತ ಇದು ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ತುಂಬಾ ಅದ್ಭುತವಾಗಿದೆ. ಆದ ಕಾರಣ ನಾವು ಅದನ್ನು ಬ್ಯಾಲೆನ್ಸ್ಡ್ ಮಾಡಿಕೊಂಡು, ಈ ಹೈಪರ್ ಅಸಿಡಿಟಿ ಅಂತ ಸಮಸ್ಯೆ ಜನರಲ್ಲಿ ಇವತ್ತು ಹೆಚ್ಚಾಗಿದೆ, ತುಂಬಾ ಎಲ್ಲರೂ ಕೇಳಿದ್ರು ಎಸಿಡಿಟಿ ಗ್ಯಾಸ್ಟ್ರಿಕ್. ಆದ ಕಾರಣ ಅಂಥದ್ದಕ್ಕೆ ಅವಕಾಶ ಕೊಡದ ಹಾಗೆ ಬಹಳ ಕೆಲವು ಸಲ ಆಯುರ್ವೇದ ಪದ್ಧತಿಯನ್ನು ಬಳಸಿಕೊಂಡು ಅದರ ನಿವಾರಣೆಗೆ ಹೊರಡಬೇಕಾಗ್ತದೆ. ಈ ರೀತಿ
ಅದರ ಸೂಕ್ತ ಅಂದರೆ ಔಚಿತ್ಯಪೂರ್ಣವಾದ ಬಳಕೆ ಅಂತ ನಾವು ಹೇಳುವಂಥದ್ದು. ಸೊ ಅಲ್ಲಿ ಅದನ್ನು ಸಮರ್ಪಕ, ಅಗತ್ಯ ಇದ್ದಾಗ ಎಷ್ಟು ಬೇಕೋ ಅಷ್ಟು ಬಳಸಿಕೊಂಡು ಸ್ವಯಂ ವೈದ್ಯಕೀಯದಿಂದ ಖಂಡಿತ ನಾವು ಬಚಾವಾಗಬೇಕು. ಮತ್ತು ವೈದ್ಯರು ಕೂಡ ಈ ಆಂಟಿಬಯೋಟಿಕ್ ಬಳಸುವಾಗ ಸುಮ್ಮನೆ ವೈರಲ್ ಜ್ವರಕ್ಕೆ, ವೈರಾಣು ಜ್ವರಕ್ಕೆ ಮತ್ತು ಎಲರ್ಜಿಗೆ ಸಂಬಂಧಪಟ್ಟ ಪೇಷಂಟ್ ಬಂದರೂ ಕೂಡ ನಾವು ಆಂಟಿಬಯೋಟಿಕ್ಗಳನ್ನು ಕೊಡುವಂಥದ್ದು. ಅದಕ್ಕೆ ಒಂದು ಈ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯ ಇದರಿಂದ ಒಂದು ನಿಯಮಾವಳಿ ರೂಪಿತ ಆದದ್ದು ಬಹಳ ಒಳ್ಳೆ ಲಕ್ಷಣ. ಯಾಕಂದ್ರೆ ವಿದೇಶಗಳಲ್ಲಿ ಟೋಟಲ್ ರಕ್ತ ಪರೀಕ್ಷೆ ಮಾಡಿ ಅದರಲ್ಲಿ ಟೋಟಲ್ WBC ಕೌಂಟ್ ಅಥವಾ ಏನಾದರೂ ಎಮರ್ಜೆನ್ಸಿ ಆಂಟಿಬಯೋಟಿಕ್ ಕೊಡುವ ಎಮರ್ಜೆನ್ಸಿ ಸಂದರ್ಭ ಇಲ್ಲದಿದ್ದರೆ ವೈದ್ಯರು ಅದನ್ನು ಕೊಡುವ ಹಾಗಿಲ್ಲ. ಅಲ್ಲಿ ಟೋಟಲ್ WBC ಕೌಂಟ್ ಅಂದ್ರೆ ರಕ್ತದ ಬಿಳಿ ರಕ್ತ ಕಣ ಜಾಸ್ತಿ ಆದರೆ ಅದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಕನ್ಸಿಡರ್ ಮಾಡಿಕೊಂಡು ಮತ್ತೆ ಆಂಟಿಬಯೋಟಿಕ್ ಅಲ್ಲಿ ಮತ್ತು ಕೂಡ ಮುಂದುವರಿತಾರೆ. ಕಲ್ಚರ್ ಅಂಡ್ ಸೆನ್ಸಿಟಿವಿಟಿ ಟೆಸ್ಟ್ ಅಂತ ಅಂದ್ರೆ ಯಾವ ಆಂಟಿಬಯೋಟಿಕ್ ಈ ರೋಗಾಣುವಿಗೆ ಸೂಕ್ತ ಅಂತ ಅದನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ಮತ್ತೆ ಅದೇ ಆಂಟಿಬಯೋಟಿಕ್ ಅನ್ನು ಪ್ರಯೋಗ ಮಾಡ್ತಾರೆ. ಆದರೆ ಭಾರತದ ಸಂದರ್ಭದಲ್ಲಿ ಅಲ್ಲಿ ಆದ್ರೆ ಇನ್ಶೂರೆನ್ಸ್ ಇದೆ, ಆರೋಗ್ಯ ವಿಮೆ. ಇಲ್ಲಿ ರೋಗಿಯೇ ಆ ವೆಚ್ಚವನ್ನು ಭರಿಸುವುದು ಎಷ್ಟೋ ಸಂದರ್ಭಗಳಲ್ಲಿ ಇರುವುದರಿಂದ, ಬಹುಸಂಖ್ಯಾತ ವ್ಯಕ್ತಿಗಳು ಹಾಗೆ ಆಗಿರುವುದರಿಂದ ಅದನ್ನು ಜಾರಿಗೆ ತರುವುದು. ಯಾಕಂದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ವಿಷಯ. ಕಲ್ಚರ್ ಅಂಡ್ ಸೆನ್ಸಿಟಿವಿಟಿ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ಅಟ್ಲೀಸ್ಟ್ ಕೊನೆಯ ಪಕ್ಷ ಟೋಟಲ್ WBC ಕೌಂಟ್ ನೋಡಿಕೊಂಡು ಆಂಟಿಬಯೋಟಿಕ್ ನಂತ ಔಷಧಗಳನ್ನು ಬಳಸುವುದು. ಆಗ ನಾವು ಈ ಜಠರದ ಮೇಲೆ ಅಥವಾ ಹೈಪರ್ ಅಸಿಡಿಟಿ ಅಂತ ಸಮಸ್ಯೆಗಳಿಂದ ಆಗುವುದರಿಂದ ಬಚಾವಾಗಬಹುದು. ಡಾಕ್ಟರ್ ಒಬ್ರು ಕರೆಯಲ್ಲಿದ್ದಾರೆ. ಖಂಡಿತ. ಹಲೋ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು ಹೇಳಿ. ಬನ್ನೂರು ಸರ್. ನನ್ನ ಹೆಸರು ಸಫಿ ಅಂತ ಹೇಳಿ. ಹೇಳಿ, ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆ ಇದ್ರೆ ಹೇಳಿ. ಹಲೋ ಸರ್, ನನ್ಗೆ ಈ ಉಸಿರಾಡುವಾಗ ಟಪ್ ಅಂತ ಉಸಿರು ನಿಂತಾಗೆ ಆಗ್ತದೆ ಸರ್. ಅದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದವಾ ಅಲ್ಲ ಅದು ಬ್ಯಾಕ್ ಇಂದ ನೋವು ಶುರುವಾಗಿ ಅದು ಫ್ರಂಟ್ ನಾವು ಉಸಿರಾಡುವಾಗ ಎಂತ ಒಂಥರ ಪ್ರಜ್ಞೆ ತಪ್ಪಿ ಬಿದ್ದಾಗೆ ಆ ಒಂದು ಫೀಲ್ ಆಗ್ತದೆ ಸರ್. ಅದು ಗ್ಯಾಸ್ಟ್ರಿಕ್ ಇಂದ ಅಂತ ಹೇಳಿ ಹೇಳಿದ್ರು ಡಾಕ್ಟರ್. ಬಟ್ ಅದು ಈಗ್ಲೂ ಅದು ಕಡಿಮೆ ಆಗ್ಲಿಲ್ಲ. ಗ್ಯಾಸ್ಟ್ರಿಕ್ ಇದೇನಾದ್ರೂ ಐಟಮ್ಸ್ ತಿಂದ್ರೆ ಜಾಸ್ತಿ ಆಗ್ತದೆ. ಎಷ್ಟು ಸಮಯದಿಂದ ಇದೆ ಅಮ್ಮ ತಮಗೆ ಇದು ಸಮಸ್ಯೆ? ಹಲೋ, ಎಷ್ಟು ಸಮಯದಿಂದ ಈ ಸಮಸ್ಯೆ ಇದೆ ನಿಮಗೆ? ಇದು ಒಂದು ವರ್ಷದಿಂದ ಸರ್. 1 ವರ್ಷದಿಂದ. ಇದರ ಜೊತೆಗೆ ಬೇರೆ ಯಾವುದೆಲ್ಲ ಲಕ್ಷಣಗಳಿದೆ? ಬರೀ ಈ ಉಸಿರು ನಿಂತಾಗೆ ಆಗುವುದು? ಅದರ ಜೊತೆ ಅದೇ ನಾವು ಈ ಗಂಟು ನೋವಾಗುದು, ಮತ್ತೆ ಅಲ್ಲಲ್ಲಿ ಬ್ಯಾಕ್ ಇಂದ ಎಳಿಲಿಕ್ಕೆ ಶುರು ಆಗ್ತದೆ. ಅಂದ್ರೆ ಬ್ಯಾಕ್ ಪೈನ್ ತರ ಅದೀಗ ಮೇಲೆ ಹೀಗೆ ಬಂದು ಮತ್ತೆ ಫ್ರಂಟಿಗೆ ಬರುವಂತದ್ದು. ಆಗ ಟಪ್ಪಂಗೆ ಉಸಿರು ನಿಂತಾಗಿ ನಮ್ಗೆ ಶ್ವಾಸ ಸಿಗದ ಹಾಗೆ, ಅದೇ ಟಪ್ಪ ತಲೆನೋವಾದ ಹಾಗೆ ಅದರಲ್ಲೇ. ಅದೇ ನೀವು ಹೇಳುವ ಲಕ್ಷಣವನ್ನು ಕೇಳಿದಾಗ ಅದು ಎಸಿಡಿಟಿಯೂ ಆಗಿರಬಹುದು ಅಥವಾ ಇತರ ಬೇರೆ ಸಂಗತಿಗಳು ಕೂಡ ಆಗಿರುವ ಸಾಧ್ಯತೆಗಳಿದೆ. ಹಾಗೆಂತ ಹೇಳಿ ನಾವು ಆತಂಕ ಪಡುವ ಅಗತ್ಯ ಇಲ್ಲ. ಆದರೆ ಇದಕ್ಕೆ ಕೇವಲ ನಾವು ಹೀಗೆ ಬಾಯಿ ಮಾತಿನ ಮೂಲಕ ನಾವು ಅದನ್ನು ತೀರ್ಮಾನ ಮಾಡುವುದಕ್ಕಿಂತ ಒಮ್ಮೆ ರೋಗಿ ಪರೀಕ್ಷಾ ವಿಧಿ ಅಂತ ಇದೆ. ಅಂದರೆ ರೋಗಿಯನ್ನು ವೈದ್ಯರು ಮುಖತಃ ಪ್ರತ್ಯಕ್ಷವಾಗಿ ಪರೀಕ್ಷೆ ಮಾಡಿ ಅದರ ವಿವರವಾದ ಪರಿಶೀಲನೆ ಮಾಡಿ ನಂತರ ರೋಗ ತೀರ್ಮಾನವನ್ನು, ಜೊತೆಗೆ ಉಸಿರಿನಿಂತಾಗೆ ಆಗುವುದು ಅಂತ ಇದ್ದದ್ರಿಂದ ನಾವು ಹೃದಯದ ಸ್ಥಿತಿಯನ್ನು ಕೂಡ ಅವಲೋಕನ ಮಾಡಬೇಕಾಗ್ತದೆ, ಶ್ವಾಸಕೋಶದ ಸ್ಥಿತಿಯನ್ನು ಕೂಡ ಅವಲೋಕಿಸಬೇಕಾಗ್ತದೆ. ಎಷ್ಟೋ ಸಲ ಒಬ್ಬರು ವೈದ್ಯರು ನೋಡಿರ್ಬೋದು, ಆದರೆ ಇನ್ನೊಬ್ಬ ವೈದ್ಯರ ಸೆಕೆಂಡ್ ಒಪಿನಿಯನ್, ದ್ವಿತೀಯ ಅಭಿಪ್ರಾಯವನ್ನು ತೆಗೆದುಕೊಳ್ಳುವುದು ಕೂಡ ಎಷ್ಟೋ ಸಲ ಪ್ರಾಮುಖ್ಯವಾಗ್ತದೆ. ಎಷ್ಟೋ ಸಲ ಕೆಲವೊಮ್ಮೆ ಮೊದಲು ನೋಡಿದ ವೈದ್ಯರಿಗೆ ಅದು ಕೆಲವು ಕಂಡೀಷನ್ಗಳು ಮಿಸ್ ಆಗುವಂಥ ಸಾಧ್ಯತೆ ಕೂಡ ಇರ್ತದೆ. ಆದ ಕಾರಣ ಸೆಕೆಂಡ್ ಒಪಿನಿಯನ್ ಅಂತ ನಾವು ಹೇಳ್ತೇವೆ. ಇನ್ನೊಬ್ಬರು ವೈದ್ಯರ ಅಭಿಪ್ರಾಯ ತಗೊಳ್ಬಹುದು. ಯಾಕಂದರೆ ಬೇರೆ ಬೇರೆ ವಿಷಯಗಳನ್ನು, ನೀವು ಇಡೀ ಮೈಯಲ್ಲಿ ನೋವು ಬರ್ತದೆ, ಗಂಟು ನೋವು ಬರ್ತದೆ ಅಂತ ಹೇಳಿದ್ರಿ. ಕೆಲವು ಸಲ ರುಮೆಟಾಯ್ಡ್ ಕಂಡೀಷನ್ಸ್ ಅಂದರೆ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ, ಅದರ ಒಂದು ಉಪಸ್ಥಿತಿಯ ಅದರ ಒಂದು ಇರುವಿಕೆಯನ್ನು ನಾವು ಸಂದೇಹಿಸಬೇಕಾಗ್ತದೆ. ಮತ್ತು ಕೆಲವು ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಥೈರಾಯ್ಡ್ನಂತಹ ಗ್ರಂಥಿಗಳ ಕಾರ್ಯವೈಖರಿ ಹೇಗಿದೆ ಅಂತಲೂ ಕೂಡ ನೋಡಬೇಕಾಗ್ತದೆ. ಮತ್ತು ಕೆಲವು ಸಲ ಕೆಲವು ವಿಟಾಮಿನ್ ಡೆಫಿಷಿಯನ್ಸಿ, ವಿಟಾಮಿನ್ D3 ಇರ್ಬೋದು ಅಥವಾ ಬಿ ಗುಂಪಿನ ವಿಟಾಮಿನ್ಗಳಿರ್ಬೋದು, ವಿಟಾಮಿನ್ ಇ ಇರ್ಬೋದು. ಹೀಗೆ ಈ ಎಲ್ಲ ಜೀವಸತ್ವಗಳ ಕೆಲವು ಕೊರತೆಗಳಿಂದಲೂ ಈ ರೀತಿ ಆಗಿರುವ ಸಾಧ್ಯತೆ ಇದೆ. ಆದರೆ ತಾವು ವೈಯಕ್ತಿಕವಾಗಿ ಆಸ್ಪತ್ರೆಗೆ ನಮ್ಮಲ್ಲಿ ಭೇಟಿ ಕೊಟ್ಟು ಸಂಪರ್ಕ ಮಾಡಿದಲ್ಲಿ ಖಂಡಿತವಾಗಿ ನಿಮ್ಮನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅದಕ್ಕೆ ಸಮರ್ಪಕ ಪರಿಹಾರವನ್ನು ಸೂಚಿಸಬಹುದು. ಈಗ ನೀವು ಮನೆಯಲ್ಲಿ ಮಾಡಿಕೊಡ್ಬೋದು ಏನು ಅಂತ ಹೇಳಿದರೆ, ನೀವು ಅದು ಆ ಎದೆ ಉರಿ ಬರುವುದು ಅಥವಾ ಹೊಟ್ಟೆ ನೋವಿರುವಂಥದ್ದು, ಉಸಿರು ನಿಂತಾಗೆ ಆಗುವುದು, ಹುಳಿತೆಗೆ ಬರುವಂಥದ್ದು ಇದ್ದರೆ ನೀವು ತ್ರಿಫಲ ಅಂತೇಳಿ ಸಿಗ್ತದೆ ಆಯುರ್ವೇದ ಔಷಧಿಗಳಲ್ಲಿ. ಅಣಿಲೆಕಾಯಿ, ನೆಲ್ಲಿಕಾಯಿ ಮತ್ತು ಶಾಂತಿಕಾಯಿ, ಈ ಮೂರನ್ನು ಕುದಿಸಿ
ಕಷಾಯ ಮಾಡಿ ಕುಡಿಯುವಂಥದ್ದು, ಅಥವಾ ತ್ರಿಫಲ ಚೂರ್ಣ ಅಂತೇಳಿ ಬರ್ತದೆ. ಆ ಚೂರ್ಣವನ್ನು ನೀವು ಬಿಸಿ ನೀರಿನಲ್ಲಿ ಕರಗಿಸಿ ಕುಡಿಯುವಂಥದ್ದು. ಈ ಒಂದು ಪ್ರಯೋಗವನ್ನು ಮಾಡಿ ನೋಡಿಕೊಂಡು ನಿಮಗೆ ಸಮರ್ಪಕ ಆಗದೇ ಇದ್ದಲ್ಲಿ ಮತ್ತೆ ಸಂಪರ್ಕಿಸಬಹುದು. ಮತ್ತು ಕೆಲವೊಂದು ಜೀವನ ಪದ್ಧತಿ ಮತ್ತು ಆಹಾರದಲ್ಲಿನ ಬದಲಾವಣೆಗಳನ್ನು ನೀವು ಮಾಡಿಕೊಳ್ಬೇಕಾಗ್ತದೆ. ನಿಮ್ಮ ಮಾನಸಿಕ ಒತ್ತಡದ ಕಂಡೀಷನ್ ಏನಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಒತ್ತಡ ಇದ್ದರೆ ಅದನ್ನು ಕೂಡ ಕೆಲವು ಬ್ರೀದಿಂಗ್ ಎಕ್ಸರ್ಸೈಸ್ ಮತ್ತು ಯೋಗದ ಧ್ಯಾನದ ವಿಧಾನಗಳ ಮೂಲಕ ಅದನ್ನು ಕೂಡ ತಹಬಂದಿಗೆ ತಂದು ನಾವು ನಿಮ್ಮ ಸಮಸ್ಯೆಯನ್ನು ಆಮೂಲಾಗ್ರವಾಗಿ ನೋಡಬೇಕಾಗ್ತದೆ. ಕೇವಲ ದೈಹಿಕ ಅಂತಲ್ಲ, ಮನಸ್ಸಿನ ಸ್ಥಿತಿ ಏನು, ಮನಸ್ಸಿನಲ್ಲಿ ಏನಾದರೂ ಒತ್ತಡಗಳಿದೆಯಾ, ನಿದ್ರೆಯಲ್ಲಿ ಸಮಸ್ಯೆ ಇದೆಯಾ, ನಿದ್ರೆಯಲ್ಲಿ ಆಗಾಗ ಎಚ್ಚರ ಆಗುವಂಥದ್ದು ಇದೆಯಾ, ನಿದ್ರೆ ಬರುವುದು ನಿಧಾನ ಆಗ್ತದ, ಆಹಾರ ಪದ್ಧತಿಯಲ್ಲಿ ಏನೆಲ್ಲ ಆಹಾರವನ್ನು ತೆಗೆದುಕೊಳ್ತೀರಿ, ಈ ರೀತಿ ವಿವರವಾದ ಒಂದು ಪರಿಶೀಲನೆ, ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಡುವಂಥದ್ದು ಹಿಸ್ಟ್ರಿ ಟೇಕಿಂಗ್ ಅಂತ ನಾವು ಹೇಳ್ತೇವೆ. ಅಂದರೆ ಅದರ ಕೂಲಂಕುಷವಾಗಿ ಅದರ ಕಥೆಯನ್ನು ಕೇಳುವಂಥದ್ದು, ರೋಗಿಯ ಲಕ್ಷಣಗಳ ಆ ಕಥೆಯನ್ನು ಕೇಳಿ ಮತ್ತೆ ರೋಗಿ ಪರೀಕ್ಷೆ ಮಾಡಿ ತೀರ್ಮಾನಕ್ಕೆ ಬರುವಂಥದ್ದು. ನಾನು ಈಗ ಹೇಳಿದಾಗೆ ಕೆಲವು ಆಹಾರದಲ್ಲಿ ಬದಲಾವಣೆ ಮಾಡಿಕೊಳ್ಳಿ. ಈ ಕಾರ್ಯಕ್ರಮವನ್ನು ಪೂರ್ತಿ ನೋಡಿ ನೀವು ಅದರಲ್ಲಿ ಇದ್ದದ್ದನ್ನು ಕೆಲವನ್ನು ಅಳವಡಿಸಿಕೊಳ್ಳಿ. ಮತ್ತೆ ನಿಮಗೆ ಸಮಾಧಾನ ಅಂತ ಮನಸ್ಸಿಗೆ ಕಂಡು ಬಾರದಿದ್ದಲ್ಲಿ ಖಂಡಿತವಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಓಕೆ ಸರ್. ಸರ್ ಇನ್ನೊಂದು, ಇಂಗು ನಾವು ಇದು ಮಾಡ್ತೇವಲ್ಲ, ಯೂಸ್ ಮಾಡ್ತೇವಲ್ಲ, ಅದರಲ್ಲಿ ಗ್ಯಾಸ್ಟ್ರಿಕ್ ಹೋಗ್ತದಾ? ಮನೆಮದ್ದು ಅಂತೇಳಿ ಹಿಂದಿನ ಕಾಲದಿಂದಲೂ ನಮ್ಮ ಅಜ್ಜಿಯಂದಿರೆಲ್ಲ ಹೇಳ್ತಾ ಇದ್ರು. ಹೌದು. ಹೌದಾ? ಅಲ್ಲ, ಏನು ಇಂಗಿನ ಬಗ್ಗೆ ಏನು ನಿಮ್ ಕೇಳಿದ್ದು? ಹಾಗೆಲ್ಲ ಇಂಗು ಈಗ ಗ್ಯಾಸ್ಟ್ರಿಕ್ ಆದ್ರೆ ಇಂಗನ್ನು ಸ್ವಲ್ಪ ಇದು ಮಾಡಿ ನೀರಲ್ಲಿ ಇದು ಮಾಡಿ ಅದನ್ನು ಸ್ವಲ್ಪ ಕುಡಿದ್ರೆ ಇಂಗು ಅಂತ ಹೇಳುವಂತದ್ದು ಸ್ವಲ್ಪ ತೀಕ್ಷ್ಣ ಉಷ್ಣ ರೀತಿಯ ಔಷಧಿ. ಈಗ ಆಯುರ್ವೇದದ ಪ್ರಕಾರ ನೋಡಿದ್ರು ಕೂಡ ಯಾವಾಗ ನಿಮ್ಮಲ್ಲಿ ಎಸಿಡಿಟಿ ಅಥವಾ ಉರಿ ಅಂತ ಹೇಳುವಂಥ ವಿಷಯ ಬರ್ತದೆ, ಹೈಪರ್ ಎಸಿಡಿಟಿ ಅಂತ ಆಗಿ ಆಗ ಗ್ಯಾಸ್ಟ್ರೈಟಿಸ್ ಆಗ್ತದೆ, ಆಗ ಇಂಗು ತಗೊಂಡ್ರೆ ಆ ಸಮಸ್ಯೆ ಹೆಚ್ಚಾಗುವ ಚಾನ್ಸ್ ಇದೆ. ಆದ ಕಾರಣ ಆ ಉರಿ ಅಥವಾ ಎಸಿಡಿಟಿ ಆಗಿದ್ದರೆ ಇಂಗನ್ನು ಬಳಸಬಾರ್ದು. ಕೇವಲ ನಿಮ್ಮ ಜೀರ್ಣಶಕ್ತಿಯ ಕೊರತೆ ಅಂದರೆ ಡೈಜೆಷನ್ನ ಸಮಸ್ಯೆ ಅಥವಾ ಹೊಟ್ಟೆ ಉಬ್ಬರಿಸುವಂಥದ್ದು, ಮಲಬದ್ಧತೆ ಆಗ ಇದ್ದಾಗ ನೀವು ಹೊಟ್ಟೆಯ ಗ್ಯಾಸನ್ನು ತೆಗಿಲಿಕ್ಕೆ ಅಥವಾ ಜೀರ್ಣಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಇಂಗನ್ನು ಬಳಸಬಹುದೇ ಹೊರತು ಉರಿ ಅಥವಾ ಎಸಿಡಿಟಿ ಇದ್ದಾಗ ಇಂಗು ನಿಜವಾಗಿ ತಗೊಳ್ಳಬಾರದು. ಆಯುರ್ವೇದ ರೀತಿಯಲ್ಲಿ ಕೂಡ ತೀಕ್ಷ್ಣ ಉಷ್ಣವಾದ ಔಷಧಗಳನ್ನು ಅಥವಾ ಆಹಾರ ದ್ರವ್ಯಗಳನ್ನು ಬಳಸಬಾರದು. ಆದಷ್ಟು ತಿಕ್ತ, ಕಹಿ ಮತ್ತು ಸಿಹಿ ಇರುವಂಥ, ತಿಕ್ತ ಮಧುರ ಸಿಹಿ ರಸ ಇರುವಂಥ ಆಹಾರವನ್ನು, ಬೆಲ್ಲವನ್ನು ಬಳಸಬಹುದು. ನೀವು ಸಕ್ಕರೆಗಿಂತ ಬೆಲ್ಲ ಹೆಚ್ಚು ಪ್ರಶಸ್ತ, ಬೆಲ್ಲವನ್ನು ನೀವು ಆಹಾರದಲ್ಲಿ ಹೆಚ್ಚಾಗಿ ಬಳಸಬಹುದು. ಈ ಇದು ನಮ್ಮ ಬಟಾಟೆ ಮತ್ತೆ ಕಡ್ಲೆ ಇಂಥ ಪದಾರ್ಥಗಳೆಲ್ಲ ಗ್ಯಾಸ್ಟ್ರಿಕ್ ಸರ್? ಅಂದ್ರೆ ಅದು ಬಟಾಟೆ ನಿಜವಾಗಿ ಗ್ಯಾಸ್ಟ್ರಿಕ್ ಅನ್ನು ಕಡಿಮೆ ಮಾಡ್ತದೆ. ಬಟಾಟೆ ಗ್ಯಾಸ್ಟ್ರಿಕ್ ಅನ್ನು ಕಡಿಮೆ ಮಾಡ್ತದೆ. ಆದರೆ ಯಾವಾಗ ಅದು ಹೆಚ್ಚಿಗೆ ಮಾಡ್ತದೆ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ನೀವು ಅದನ್ನು ಚಿಪ್ಸ್ ಮಾಡಿ ತಿಂದಾಗ ಅಥವಾ ಅದಕ್ಕೆ ಎಣ್ಣೆ ಅಥವಾ ಖಾರ ಪುಡಿ ಎಲ್ಲ ಹಾಕಿ ಅದನ್ನು ಸರಿ ಸ್ಪೈಸ್ ಅಂದರೆ ಮಸಾಲೆ ಪದಾರ್ಥಗಳಿಂದ ಅದನ್ನು ತುಂಬಿಸಿ ಸೇವನೆ ಮಾಡಿದಾಗ ಖಂಡಿತವಾಗಿ ಅದು ಗ್ಯಾಸ್ಟ್ರಿಕ್ ಉಂಟು ಮಾಡ್ತದೆ. ಇಲ್ಲದಿದ್ದರೆ ಅದನ್ನು ನೀವು ಕುಕ್ಕರ್ನಲ್ಲಿ ಬೇಯಿಸಿ ತೆಗೆದುಕೊಂಡ ಬಟಾಟೆ ಮಿತವಾದ ಪ್ರಮಾಣದಲ್ಲಿ, ಯಾವುದಾದರೂ ಅತಿಯಾದರೆ ಅದು ಖಂಡಿತ ಎಸಿಡಿಟಿಯನ್ನು ಉಂಟು ಮಾಡ್ತದೆ. ಮಿತವಾದ ಪ್ರಮಾಣದಲ್ಲಿ ಬಟಾಟೆಯನ್ನು ತೆಗೆದುಕೊಳ್ಳುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಎಸಿಡಿಟಿ ಉಂಟಾಗುವುದಿಲ್ಲ, ಅದು ನಿವಾರಣೆ ಮಾಡ್ತದೆ. ಸಮಸ್ಯೆ ಆಗುವುದು ಯಾವಾಗಂದರೆ ನೀವು ಮೆಣಸು, ಖಾರ, ಎಣ್ಣೆ ಇತ್ಯಾದಿಗಳನ್ನು ತುಂಬ ಹಾಕಿ ಅದನ್ನು ತುಂಬ ಫ್ರೈ ಮಾಡಿ ಆ ಥರ ಎಲ್ಲ ಮಾಡಿ ವಿಕಾರಗಳನ್ನು ಮಾಡಿ ಸೇವಿಸಿದಾಗ ಅದು ಸಮಸ್ಯೆ ಉಂಟು ಮಾಡ್ತದೆ. ಇನ್ನಷ್ಟು ಕೆಲವು ವಿಚಾರಗಳನ್ನು ನಾನು ಈ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಹೇಳ್ತೇನೆ. ನೀವು ಸಂಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಕೇಳಿದರೆ ನಿಮಗೆ ಕೆಲವೊಂದು ಅಂಶಗಳು ಸಹಕಾರಿ ಆಗ್ಬಹುದು. ನಮಸ್ತೆ, ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸಬಹುದು. ಅದಕ್ಕೆ ಮೊದಲು ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳುವ. ಖಂಡಿತ. ಆಯುರ್ ಪ್ರಸಾದಿನಿ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಸಣ್ಣ ವಿರಾಮ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. Dr. M.V. Shetty Institutions, Mangalore. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451,
08251 200 551. ಹೆಲ್ತ್ ಟಾಕ್ ಆಯುರ್ಪ್ರಸಾದಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟ್ರೇ, ಕಾರ್ಯಕ್ರಮ ಮುಂದುವರಿಸೋಣ. ಈ ಪ್ರಮುಖವಾಗಿ ಈಗ ಆಸಿಡಿಟಿ ಅಂತ ಹೇಳ್ತೇವೆ, ಇದು ಯಾವೆಲ್ಲ ಕಾರಣಗಳಿಂದಾಗಿ ಪ್ರಾಬ್ಲಮ್ ಉಂಟಾಗ್ತದೆ ಅಂತ ವೀಕ್ಷಕರಿಗೆ ಕಾರಣಗಳನ್ನು ನಾವು ಆಹಾರ ಮತ್ತು ಜೀವನ ಪದ್ಧತಿ ಮತ್ತು ಮಾನಸಿಕ ಈ ರೀತಿ ಈ ವರ್ಗಗಳಲ್ಲಿ ನಾವು ನೋಡ್ಬೋದು. ಆಹಾರ ಅಂತ ಹೇಳುವಾಗ ಇವತ್ತು ಸಾಧಾರಣ ಹೆಚ್ಚಿನ ಎಸಿಡಿಟಿ ಸಮಸ್ಯೆಗಳು ಅದು ಆಹಾರ ಮತ್ತು ಜೀವನ ಶೈಲಿಯ ಪದ್ಧತಿಯಿಂದ ಬರುವಂಥದ್ದು. ಬಹಳ ಅಪರೂಪಕ್ಕೆ ಅವರು ಯಾರಾದರೂ ಔಷಧ ತಗೊಳ್ತಾ ಇದ್ರೆ ಆ ಔಷಧಜನ್ಯವಾಗಿರ್ತದೆ. ಆಹಾರದಲ್ಲಿ ನಾವು ಹೆಚ್ಚು ಜಂಕ್ ಫುಡ್ಸ್, ಇವತ್ತು ಬೇಕರಿ ಉತ್ಪನ್ನಗಳು ಅಥವಾ ಒಣ ಶುಷ್ಕ ಆಹಾರ ಪದಾರ್ಥಗಳು, ಕೆಮಿಕಲ್ಸು ಮತ್ತು ಪ್ರಿಸರ್ವೇಟಿವ್ಸ್ ಇದೆಲ್ಲ ಹಾಕಿ ಶೇಖರಣೆ ಮಾಡಲಿಕ್ಕೆ ಯೋಗ್ಯವಾದಂತಹ ಆಹಾರ ಪದಾರ್ಥಗಳು, ಚಿಪ್ಸ್ ಇರ್ಬೋದು, ಕುರ್ಕುರೆ ಇರ್ಬೋದು, ಈ ತರ ಬೇರೆ ಬೇರೆ ತರದ ಬಣ್ಣದ ಆಹಾರ ವಸ್ತುಗಳು ಸಿಗ್ತದೆ. ಸೊ ಅದನ್ನು ಅತಿಯಾಗಿ ಸೇವನೆ ಮಾಡುವಂಥದ್ದು, ಅದನ್ನು ಅತಿಯಾಗಿ ಅಥವಾ ಮಿತವಾಗಿ ಸೇವನೆ ಮಾಡಿದ್ರು ಎರಡೂ ಕೂಡ ಸಮಸ್ಯೆ ಉಂಟು ಮಾಡುವಂಥದ್ದೇ. ಕೆಲವರಿಗೆ ಸ್ವಲ್ಪ ತಿಂದರೂ ಎಸಿಡಿಟಿ ಆಗ್ತದೆ. ಅದು ಒಂದು ಜಂಕ್ ಫುಡ್ಸ್ ಅಂತ ನಾವು ಹೇಳ್ತೇವೆ. ಇನ್ನೊಂದು ಕಾರ್ಬೋನೇಟೆಡ್ ಡ್ರಿಂಕ್ಸ್. ನಾವು ಬಾಯಾರಿಕೆ ಆದರೆ ಹೊರಗೆ ಹೋದಾಗ ನಮಗೆ ಎಳನೀರು, ಮಜ್ಜಿಗೆ ನೀರು, ಕಬ್ಬಿನ ಹಾಲಿಗಿಂತ ಬಾಟಲಿಗಳಲ್ಲಿ ತುಂಬಿಸಿದಂತ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಬಣ್ಣದ ಪಾನೀಯಗಳು ನಮಗೆ ಹೆಚ್ಚು ಇಷ್ಟ ಆಗ್ತದೆ, ಆಕರ್ಷಣೆ ಆಗ್ತದೆ. ಆಕರ್ಷಣೆ ಆಗುವ ಹಾಗೆ ಅದನ್ನು ಮಾಡಿರ್ತಾರೆ ಎನ್ನುವುದು ಒಂದು ಅಂಶ. ಆದ ಕಾರಣ ಅದನ್ನು ಸೇವನೆ ಮಾಡುವಂಥದ್ದು ಅದು ತುಂಬಾ ಹಾನಿಕಾರಕ. ಅದರಲ್ಲಿ ದೇಹಕ್ಕೆ ಉಪಯೋಗ ಆಗುವಂತ ಯಾವುದೇ ಅಂಶವಿಲ್ಲ, ಸಕ್ಕರೆ ಕೂಡ ಇಲ್ಲ, ಸ್ಯಾಕರಿನ್ ಸಿಹಿ ಉಂಟು ಮಾಡುವಂಥದ್ದು, ಬಣ್ಣ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಈ ತರ ಎಲ್ಲ ಇರ್ತದೆ, ಅದನ್ನು ಬಳಸುವಂಥದ್ದು. ಇನ್ನು ತುಂಬಾ ಸ್ಪೈಸ್ ಫುಡ್, ತುಂಬಾ ಖಾರ ಮಸಾಲೆ ಎಲ್ಲ ಹಾಕಿ ಬಾಯಿಯಲ್ಲಿ ಹಾಕುವಾಗಲೇ ಬಾಯಿ ಉರಿತದೆ, ಕಣ್ಣಲ್ಲಿ ನೀರು ಬರ್ತದೆ, ಆದರೂ ಏನೋ ಒಂದು ಅದರಲ್ಲಿ ಖುಷಿ. ಆ ರೀತಿಯ ಖಾರ ಪದಾರ್ಥಗಳನ್ನು ಜಾಸ್ತಿಯಾಗಿ ಸೇವನೆ ಮಾಡುವಂಥದ್ದು, ಅದರಿಂದಾಗಿ ಕೂಡ ಎಸಿಡಿಟಿ ಬರ್ತದೆ. ಇನ್ನೊಂದು ಕಾಫಿ, ಟೀ ಮಿತವಾಗಿ ಸೇವನೆ ಮಾಡಿದರೆ ತೊಂದರೆ ಇಲ್ಲ, ಆದರೆ ಅದರ ಅತಿಯಾದ ಸೇವನೆ, ದಿನಕ್ಕೊಂದು 5-6 ಸಲ ಕಾಫಿ ಸೇವನೆ, ಟೀ ಸೇವನೆ, ದಿನಕ್ಕೊಂದು 2 ಅಥವಾ 3 ಕಪ್, ಅದು ತೊಂದರೆ ಇಲ್ಲ. ಹಾಗಾಗಿ ಆ ಕಾಫಿಯಲ್ಲಿ ಕೆಫೀನ್ ಅಂತ ಇದೆ, ಆ ಕೆಫೀನ್ ಅಂತ ಹೇಳುವಂಥದ್ದು ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಜಾಸ್ತಿ ಸಿಕ್ರೇಟ್ ಆಗುವ ಹಾಗೆ ಮಾಡ್ತದೆ. ಇದು ಒಂದು. ಇನ್ನು ಔಷಧಗಳ ವಿಷಯ ಆಗ್ಲೇ ಹೇಳಿದೆ. ಇನ್ನು ಜೀವನ ಪದ್ಧತಿ. ಡಾಕ್ಟರ್, ಜೀವನ ಪದ್ಧತಿಗೆ ಹೋಗುವ ಮೊದಲು ಒಬ್ಬರು ಕರೆಯಲಿದ್ದಾರೆ, ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ. ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು? ಉಮೇಶ್ ಮಾತಾಡು ಸರ್. ಯಾರು? ಉಮೇಶ್ ಬಂಗೇರ. ಹಾ, ಹೇಳಿ ಬಂಗೇರ. ಅದೇ ಸರ್, ಇದು ನಮ್ಮ ಲಾಂಗ್ ಟರ್ಮ್ ಅಲ್ಲಿ ಅಸಿಡಿಟಿಯಲ್ಲಿ ಟ್ಯಾಬ್ಲೆಟ್ ತಗೊಂಡು ಮತ್ತೆ ಅವರು ಚೆಕಪ್ಗೆ ಹೋದಾಗ ಅವರಿಗೆ ಕ್ಯಾನ್ಸರ್ ಅಂತ ರಿಪೋರ್ಟ್ ಬರುತ್ತೆ, ಹಾಗೆಲ್ಲ ಆಗ್ತದೆ ಸರ್ ಅದರಲ್ಲಿ ಗ್ಯಾಸ್ಟ್ರಿಕ್ ನಲ್ಲಿ? ಖಂಡಿತವಾಗಿ. ಯಾವಾಗ ನಾವು ಗ್ಯಾಸ್ಟ್ರಿಕ್ ಮಾತ್ರೆ, ಎಸ್ಪೆಷಲಿ ಪ್ಯಾಂಟಪ್ರೊಜಾಲ್, ಇದು ನನ್ನ ಮಾತಲ್ಲ, ಇದು ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಮತ್ತು ಪ್ರಸಿದ್ಧ ಮೆಡಿಕಲ್ ಜರ್ನಲ್, ಅಂತಾರಾಷ್ಟ್ರೀಯ ವೈದ್ಯಕೀಯ ಮ್ಯಾಗಝಿನ್ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಲ್ಯಾನ್ಸೆಟ್ ನಲ್ಲಿ ಬಹಳ ಅಧ್ಯಯನ ಆಧಾರ ಸಹಿತವಾಗಿ ಬಂದಿರುವಂಥ ವಿಷಯ. ಆಧಾರ ನಿಜವಾಗಿ ಅದು ಎಸಿಡಿಟಿ ಆಗಿದ್ದಲ್ಲಿ ಖಂಡಿತವಾಗಿ ಆಯುರ್ವೇದದಂತಹ ಪರ್ಯಾಯ ವಿಧಾನಗಳ ಚಿಕಿತ್ಸೆ ಮಾಡುವುದೇ ಹೆಚ್ಚು ಸೂಕ್ತ. ಯಾಕೆಂದ್ರೆ ಆಯುರ್ವೇದ ಚಿಕಿತ್ಸೆ ಮಾಡಿದಾಗ ನಿಮಗೆ ಅಡ್ಡ ಪರಿಣಾಮಗಳು ಬರುವುದಿಲ್ಲ. ಆದರೆ ಈ ಮಾತ್ರೆಗಳನ್ನು 14 ದಿನಕ್ಕಿಂತ ಹೆಚ್ಚಿಗೆ ಸೇವನೆ ಮಾಡಿದಲ್ಲಿ ಖಂಡಿತವಾಗಿ ಅದು ತೊಂದರೆಗಳನ್ನು ಉಂಟು ಮಾಡ್ತದೆ. ಅದೇ ನಾವು ಲೋಕಲ್ ಕ್ಲಿನಿಕ್ ಹೋದಾಗ ಅವರು ಆಸಿಡಿಟಿ ಅಂತ ಟ್ಯಾಬ್ಲೆಟ್ ಕೊಡ್ತಾರೆ, ಮತ್ತೆ ಅದು ಸ್ವಲ್ಪ ಜಾಸ್ತಿ ಆದ ಮೇಲೆ ನಾವು ದೊಡ್ಡ ಆಸ್ಪತ್ರೆ ಟೆಸ್ಟ್ ಹೋದಾಗ ಈ ಪ್ರಾಬ್ಲಮ್ ಹೇಳ್ತಾರೆ. ಹೌದು, ಅದೇ ಅಲ್ಲಿ ನಾವು ಒಂದು ಆಯ್ಕೆ ಮಾಡುವ ವೈದ್ಯರನ್ನು ಆಯ್ಕೆ ಮಾಡುವಾಗ ಮತ್ತು ಚಿಕಿತ್ಸಾ ಪದ್ಧತಿಯನ್ನು ಆಯ್ಕೆ ಮಾಡುವಾಗ ತುಂಬಾ ವಿವೇಚನೆಯಿಂದ ನಮ್ಮ ಎಲ್ಲಾ ವಿವರಗಳನ್ನು ಕೇಳಿಸಿಕೊಳ್ಳುವಂತಹ, ಆಲಿಸುವಂತಹ ವೈದ್ಯರನ್ನು ನಾವು ಆಯ್ಕೆ ಮಾಡಿಕೊಂಡು ವೈದ್ಯರ ಹತ್ರ ಸರಿಯಾದ ಸೂಕ್ತ ವೈದ್ಯರನ್ನು ಆಯ್ಕೆ ಮಾಡಿ, ಆಗ ನಾವು ಮತ್ತೆ ರೋಗಿಗೆ ಕೂಡ ಸ್ವಲ್ಪ ಮಾಹಿತಿ ಗೊತ್ತಿದ್ರೆ ಆಗ ನಾವು ಕೆಲವು ಸಲ ವೈದ್ಯರು ಕೂಡ ಈಗ ಅದನ್ನು ವಿಪರೀತವಾಗಿ ಬರೆಯುವಂಥ ಪ್ರಸಂಗ ತಪ್ತದೆ. ರೋಗಿ ಕೂಡ ಸ್ವಲ್ಪ ಇಂಥ ವಿಚಾರಗಳಿಗೆ ಅರಿವು ಇದ್ದಾಗ ಆಗ ಅಂಥ ಪ್ರಸಂಗಗಳು ತಪ್ತದೆ. ಈ ನಮ್ಮ ಕಾರ್ಯಕ್ರಮದ ಉದ್ದೇಶ ಅದೇ,
ಜನರಲ್ಲಿ ಅರಿವನ್ನು ಹುಟ್ಟಿಸುವಂಥದ್ದು, ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು, ಎಲ್ಲರನ್ನು ರೋಗಿಗಳು ಅಂತ ಹಣೆಪಟ್ಟಿ ಹೆಸರಿಸುವ ಹಾಗೆ ಮಾಡದೇ ಇರುವಂಥದ್ದು, ಮತ್ತು ಒಂದು ಕಾಯಿಲೆಗೆ ಚಿಕಿತ್ಸೆ ಕೊಟ್ಟು ಇನ್ನೊಂದು ಕಾಯಿಲೆಯನ್ನು ಉಂಟು ಮಾಡದ ಹಾಗೆ ಮಾಡುವಂಥದ್ದು. ಒಂದು ಕಾಯಿಲೆಗೆ ಮದ್ದು ಕೊಟ್ಟು ಇನ್ನೊಂದು ಕಾಯಿಲೆ ಉಂಟಾಗಬಾರದು. ಆ ರೀತಿಯಲ್ಲಿ ನಮ್ಮ ಆಯುರ್ವೇದದ ಒಂದು ಹಿರಿಮೆ ಅಥವಾ ಆಯುರ್ವೇದದ ಪ್ರಯೋಜನವನ್ನು ಜನರಿಗೆ ತಿಳಿಸುವಂಥದ್ದು ಕಾರ್ಯಕ್ರಮದ ಪ್ರಾಮುಖ್ಯತೆ. ಮತ್ತೆ ಈ ಕೈಕಾಲಲ್ಲಿ ಜೋಮು ಹಿಡಿತದಲ್ಲ ಸರ್, ಜೋಮು ಹಿಡಿತದೆ, ಅದು ಗ್ಯಾಸ್ಟ್ರಿಕ್ ನ ಪ್ರಾಬ್ಲಮ್ ಅಲ್ಲ ಸರ್? ಗ್ಯಾಸ್ಟ್ರಿಕ್ಕಿನಲ್ಲಿ ಕೂಡ ಹಾಗೆ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಅಂತಂದ್ರೆ ನಿಮಗೆ ಈ ಅಸಿಡಿಟಿ ಅಥವಾ ಈ ತರದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದಾಗಿ ಪೋಷಕಾಂಶಗಳು ಸರಿಯಾಗಿ ಕರುಳಿನಲ್ಲಿ ರಕ್ತಗತ ಆಗುವುದಿಲ್ಲ. ಅದರಿಂದಾಗಿ ಕೂಡ ಆ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು. ಏನಿದ್ರೂ ಮುಖತಃ ನಾವು ಪರೀಕ್ಷೆ ಮಾಡಿ ಇನ್ನೂ ವಿವರವಾಗಿ ನಾವು ಅದನ್ನು ಸರಿಯಾದ ಸಮಯ ತೆಗೆದುಕೊಂಡು ವಿವರವಾಗಿ ಪರಿಶೀಲಿಸಿ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಸಾಧ್ಯ ಇದೆ. ಮತ್ತೆ ಈ ಮೈ ಬೆವರದು, ನಾವು ಸೊಂಟದ ಕೆಳಗೆ ಜಾಸ್ತಿ ಬೆವರ್ತದೆ. ಹೌದು, ಎದೆಯಲ್ಲಿ ನೋವೆಲ್ಲ ಬರ್ತದೆ, ಅದು ಕೂಡ ಹೈಪರ್ ಅಸಿಡಿಟಿಯ ಲಕ್ಷಣವೇ ಆಗಿರುವ ಸಾಧ್ಯತೆ ಇದೆ. ಎಸಿಡಿಟಿ ಅಥವಾ ಆಮ್ಲಪಿತ್ತದಲ್ಲಿ ಜಾಸ್ತಿ ಬೆವರುವುದು ಕೂಡ ಒಂದು ಲಕ್ಷಣ ಆಗಿದೆ. ತುಂಬಾ ಜಾಸ್ತಿ ಆದ್ರೆ ವಾಮಿಟಿಂಗ್, ವಾಂತಿ ಕೂಡ ಆಗ್ತದೆ. ಇದು ಜಾಸ್ತಿ ಬೆವರುದು. ಖಂಡಿತ ಸೆಕೆ ಇಲ್ಲದಿದ್ರು ಕೆಲವೊಮ್ಮೆ ನನ್ಗೆ ತುಂಬಾ ಸೆಕೆ ಆಗ್ತದೆ, ಬೆವರ್ತದೆ ಅಂತ. ಹೌದು. ಆದ್ರೆ ಕೆಲವು ಸಲ ಥೈರಾಯ್ಡ್ ನಂತಹ ಸಮಸ್ಯೆಗಳಿದ್ದಾಗಲೂ ಈ ರೀತಿ ಕಾಣಿಸಿಕೊಳ್ತದೆ. ಒಟ್ಟಿನಲ್ಲಿ ಪರೀಕ್ಷೆ ಮಾಡಿ ಅದಕ್ಕೆ ಸೂಕ್ತವಾದ ಆಯುರ್ವೇದ ಚಿಕಿತ್ಸಾ ವಿಧಾನವನ್ನು ನಾವು ರೂಪಿಸಬಹುದು, ಯಶಸ್ವಿಯಾಗಿ ನಿಭಾಯಿಸಬಹುದು ನಿಮ್ಮ ಸಮಸ್ಯೆಯನ್ನು. ಪ್ರಶ್ನೆಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಾವೀಗ ಆಹಾರ ಪದ್ಧತಿಯ ಬಗ್ಗೆ, ಜೀವನ ಶೈಲಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ಮತ್ತು ಇನ್ನೊಂದು ಕಾರಣ ಇದೆ ಜೀವನ ಶೈಲಿ ಹೋಗುವುದಕ್ಕಿಂತ ಮುಂಚೆ. ಎಚ್ ಪೈಲೋರಿ ಅಂತ ಒಂದು ಸೂಕ್ಷ್ಮಾಣು, ಅದರ ಸೋಂಕು ಇದ್ದಾಗ ಆಗ ಎಸಿಡಿಟಿ ಮತ್ತು ಜಠರದ ಹುಣ್ಣಿನ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಎಚ್ ಪೈಲೋರಿ. ಆಗ ಅದನ್ನು ನಾವು ಗ್ಯಾಸ್ಟ್ರೋಸ್ಕೋಪಿ ಅಂತ ಮಾಡಿದಕ್ಕೆ ತಪಾಸಣೆಗಳು ಮಾಡಲಿಕ್ಕಿದೆ. ಸೊ ಅದು ಒಂದು ಕಾರಣ, ಎಚ್ ಪೈಲೋರಿ ಇನ್ಫೆಕ್ಷನ್ ಅಂತ. ಇನ್ನು ಜೀವನ ಪದ್ಧತಿಯಲ್ಲಿ ನೋಡಿ, ನಾವು ಇವತ್ತು ನಿದ್ರೆ, ಯಾವಾಗ ನಿದ್ರೆ ಮಾಡಬೇಕೋ ಆಗ ಎಚ್ಚರ ಆಗಿರ್ತೇವೆ, ಎಚ್ಚರ ಆಗಿರ್ಬೇಕಾದಾಗ ನಿದ್ದೆ ಮಾಡುವಂತ ಸ್ಥಿತಿ, ಲೇಟ್ ಆಗಿ ನಿದ್ರೆ ಮಾಡುವಂಥದ್ದು, ಮತ್ತು ಎಲ್ಲ ನಮ್ಮ ಅತಿಯಾದ ಚಟುವಟಿಕೆ, ವಿಪರೀತವಾದ, ಅದರಲ್ಲಿ ಕೂಡ ಒಂದು ಮಿತಿ ಇಲ್ಲ. ಈ ರೀತಿ ವರ್ಕಹಾಲಿಕ್ ಅಂತ ನಾವು ಹೇಳ್ತೇವೆ, ಕೆಲಸದ ವ್ಯಸನ ಅಂತ. ವರ್ಕಹಾಲಿಕ್ ಅಂತ ಈಗ ಆಲ್ಕೋಹಾಲಿಕ್ ಇದ್ದಾಗ ಅದೊಂದು ಹೊಸ ಟರ್ಮ್, ಪರಿಭಾಷೆ. ಆ ರೀತಿಯ ಒಂದು ಜೀವನ. ಮತ್ತೆ ಇನ್ನು ಮನಸ್ಸಿನ ಕಾರಣಗಳು, ಇದು ತುಂಬಾನೇ ಇದೆ. ಎಲ್ಲ ಸರಿಯಾಗಿರ್ಬೋದು, ಅವನು ಸರಿಯಾಗಿ ವ್ಯಾಯಾಮ ಮಾಡ್ತಾ ಇರಬಹುದು, ಬಾಡಿ ಫಿಟ್ನೆಸ್ ಇರಬಹುದು, ಶರೀರದ ಫಿಟ್ನೆಸ್ ಇರಬಹುದು, ಮತ್ತು ಆಹಾರದಲ್ಲಿ ಕೂಡ ಅವನು ಭಾರಿ ಕಟ್ಟುನಿಟ್ಟಾಗಿರ್ಬೋದು, ನಿಯಮನ ಮಾಡಿಕೊಂಡಿರ್ಬೋದು. ಆದರೆ ಮನಸ್ಥಿತಿ ಸರಿ ಇಲ್ಲದಿದ್ರೆ ಆಂಗ್ಸೈಟಿ, ಆತಂಕ, ಡಿಪ್ರೆಷನ್, ಖಿನ್ನತೆ, ಮತ್ಸರ, ಕೋಪ, ದ್ವೇಷ ಎಲ್ಲ ಕೂಡ, ಇದು ಎಲ್ಲ ಮನಸ್ಸಿನ ಭಾವನೆಗಳು ಕೂಡ ಆಸಿಡಿಟಿಯನ್ನು ಜಾಸ್ತಿ ಮಾಡ್ತದೆ. ಮತ್ತು ಅಂಥವರಲ್ಲಿ ಜಠರದ ಹುಣ್ಣು, ಎಸಿಡಿಟಿ ಒಂದು ಕಾಂಪ್ಲಿಕೇಶನ್, ಇದು ಕಾಣಿಸಿಕೊಳ್ಳುವ ಸಾಧ್ಯತೆ ತುಂಬಾನೇ ಇರ್ತದೆ. ನಾನೀಗ ಬಹಳಷ್ಟು ರೋಗಿಗಳನ್ನು ಈ ತರದನ್ನು ನೋಡಿದ್ದೇನೆ. ಎಲ್ಲ ಸರಿ ಇರ್ತದೆ, ಆಹಾರ ಪದ್ಧತಿ ಕರೆಕ್ಟ್ ಇದೆ, ಸರಿಯಾದ ಫಿಸಿಕಲ್ ಫಿಟ್ನೆಸ್, ದೈಹಿಕ ಕ್ಷಮತೆ ಇದೆ, ಆದರೂ ಕೂಡ ಅವರ ಮನಸ್ಸಿನ ಒಂದು ಅಂಶ ಏನೋ ಒಂದು ಸಣ್ಣದು, ಅದರ ಕಾರಣದಿಂದ ಎಸಿಡಿಟಿ ಉಂಟಾಗಿ ಜಠರದ ಹುಣ್ಣಿಗೆ ಒಳಗಾದ ರೋಗಿಗಳನ್ನು ನಾನು ನೋಡಿದ್ದೇನೆ ನನ್ನ ವೈದ್ಯಕೀಯ ಪ್ರಾಕ್ಟೀಸಿನ ಅವಧಿಯಲ್ಲಿ. ಮಾನಸಿಕವಾಗಿ ಕೂಡ ಅವರ ಆರೋಗ್ಯ ಖಂಡಿತವಾಗಿ ಮನಸ್ಸು ಕೂಡ ಫಿಟ್ ಆಗಿದೆ, ಫಿಟ್ನೆಸ್ ಆಫ್ ದ ಮೈಂಡ್. ಸೊ ನಾವು ಎಲ್ಲಾ ವಿಷಯಗಳನ್ನು, ಆಹಾರದ ವಿಷಯ ಮತ್ತು ಔಷಧ ತಗೊಳ್ಳುವಂಥದ್ದು, ಬೇರೆ ಯಾವ್ದಾರ ಔಷಧ ತಗೊಳ್ತಾ ಇದ್ದೀರಾ, ಮತ್ತು ಮನಸ್ಸು, ಎಲ್ಲ ವಿಷಯಗಳನ್ನು ಕೂಡ, ಮತ್ತು ಈ ಪೈಲೋರಿ ಇನ್ಫೆಕ್ಷನ್, ಈ ತರ ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಯೋಚನೆ ಮಾಡಬೇಕಾಗ್ತದೆ. ಡಾಕ್ಟರ್ ಮತ್ತೊಬ್ಬರು ಕರೆಯಲಿದ್ದಾರೆ. ಹಲೋ. ನಮಸ್ತೆ. ನಾನು ಕೆಮಿಂಜೆಯಿಂದ ಮಾತಾಡ್ತಾ ಇದ್ದೇನೆ. ಹೇಳಿ ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆ ಹೇಳಿಕೊಳ್ಳಿ. ಹಲೋ, ನಾನು ಆಕ್ಚುಲಿ ಶುಗರ್ ಪೇಷಂಟ್. ಆದ್ರೆ ಡಾಕ್ಟರ್ ನಮ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ತುಂಬಾ ಹಸಿವು ಇದ್ ಮಾಡಬಾರ್ದು, ಆಗಾಗ ಏನಾದ್ರೂ ತಿಂತಾ ಇರ್ಬೇಕು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಏನಿಲ್ಲದಿದ್ರು ಬಿಸ್ಕಿಟ್ ಆದ್ರೂ ತಿನ್ಬೇಕು ಅಂತ ಹೇಳಿ. ಈ ಬಿಸ್ಕಿಟ್ ನೀರು ಕುಡಿದ್ರೆ ತುಂಬಾ ಗ್ಯಾಸ್ ಸಮಸ್ಯೆ ಆಗ್ತದೆ, ನೀರ್ ಕುಡಿದ್ರೂ ಸಮಸ್ಯೆ ಆಗ್ತದೆ, ಇನ್ನು ಟೀ ಕುಡಿದ್ರೂ ಸಮಸ್ಯೆ ಆಗುತ್ತೆ. ಇದಕ್ಕೆ ಏನ್ ಮಾಡ್ಬೋದು ಡಾಕ್ಟ್ರೆ? ನಿಮಗೆ ಇನ್ಸುಲಿನ್ ಇದೆಯಾ ಇಂಜೆಕ್ಷನ್ ಶುಗರಿಗೆ? ಇನ್ಸುಲಿನ್ ಇಲ್ಲ, ಜಾಸ್ತಿ ಆದಾಗ ಟ್ಯಾಬ್ಲೆಟ್ ತಗೊಳ್ತೇವೆ. ಸರಿ. ಈಗ
ಇನ್ಸುಲಿನ್ ಇದ್ದವರಲ್ಲಿ ಆದರೆ ಹೈಪೋಗ್ಲೈಸಿಮಿಯಾ ಅಂದರೆ ಸಕ್ಕರೆ ಅಂಶ ಸಡನ್ ಹಠಾತ್ ಆಗಿ ಕುಸಿಯುವುದಕ್ಕೆ ವೈದ್ಯರು ಚಾಕ್ಲೇಟು ಬಿಸ್ಕಿಟು ಈ ಥರ ಇಡುವುದನ್ನು ಸೂಚಿಸಿರ್ತಾರೆ. ಆದರೆ ಇನ್ಸುಲಿನ್ ಇಲ್ಲದೇ ಇದ್ದಾಗ ನೀವು ಆಹಾರವನ್ನು ಯಾವುದೇ ಆಹಾರವನ್ನು ಸ್ಕಿಪ್ ಮಾಡಬಾರ್ದು, ಅದನ್ನು ಬಿಡಬಾರ್ದು. ಆದರೆ ಶುಗರ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರಾ ಈಗ? ತಗೊಳ್ತಾ ಇದ್ದೇವೆ. ಶುಗರ್ ಟ್ಯಾಬ್ಲೆಟ್ ಇದ್ದಾಗ ನೀವು ಆಹಾರ ಸೇವನೆ ಮಾಡದೇ ಇದ್ರೆ, ಆಗ ಆಹಾರ ಸೇವನೆ ಅದಕ್ಕೆ ಸರಿಯಾಗಿ ಮಾಡದೇ ಇದ್ರೆ ಆಗ ಶುಗರ್ ಕಡಿಮೆ ಬರುವ ಚಾನ್ಸಸ್ ಇದೆ. ಆದ ಕಾರಣ ವೈದ್ಯರು ಆ ರೀತಿ ಸೂಚನೆ ಕೊಟ್ಟಿರ್ತಾರೆ. ಮತ್ತು ಕಾಫಿ ಟೀಗಿಂತ ಬಹಳ ಉತ್ತಮವಾದ ಸಂಗತಿಗಳು ಬೇರೆ ಪಾನೀಯಗಳಿದೆ. ನಾವೀಗ ಎಳನೀರನ್ನು ಸೇವನೆ ಮಾಡಬಹುದು. ಮತ್ತೆ ಕಷಾಯ, ಕೊತ್ತಂಬರಿಯ ಹಾಲು ಕಷಾಯ ಅದನ್ನು ಸೇವನೆ ಮಾಡಬಹುದು. ತುಂಬ ಒಳ್ಳೆಯ ಪಾನೀಯ. ಯಾಕೆಂತ ಹೇಳಿದ್ರೆ ಹಾಲು ಕುದಿಸಿ ತಣಿಸಿದ ಹಾಲನ್ನು ಕುಡಿಬೇಕು. ಯಾವಾಗಲೂ ಎದೆ ಉರಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕುದಿಸಿ ತಣಿಸಿದ ಹಾಲನ್ನು ಕುಡಿಬೇಕು, ಬಿಸಿಯಾಗಿ ಕುಡಿಬಾರ್ದು. ಅದು ತಕ್ಷಣಕ್ಕೆ ಆ ಉರಿಯನ್ನೆಲ್ಲ ಕಡಿಮೆ ಮಾಡ್ತದೆ, ಗ್ಯಾಸ್ಟ್ರಿಕ್ಕಿನ ಉರಿಯನ್ನು. ಎಳನೀರು ಇತ್ಯಾದಿಗಳನ್ನು ಸೇವಿಸಿದಾಗ ಏನಂದ್ರೆ ಪೊಟ್ಯಾಷಿಯಂ ಜಾಸ್ತಿ ಇರ್ತದೆ. ಪೊಟ್ಯಾಷಿಯಂ ಜಾಸ್ತಿ ಇರುವ ವಸ್ತುಗಳನ್ನು ಸೇವನೆ ಮಾಡಿದಾಗ ಎಸಿಡಿಟಿ ಸಹಜವಾಗಿ ಕಡಿಮೆ ಆಗ್ತದೆ, ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ. ಇನ್ನೊಂದು ಮಲ ವಿಸರ್ಜನೆಯ ಒಂದು ಬಂದಾಗ ಎದೆಯುರಿ ಬಂದಾಗ ಸ್ವಲ್ಪ ಕೊತ್ತಂಬರಿ ಬಾಯಿಗೆ ಹಾಕಿದ್ರೆ ಅದು ಸ್ವಲ್ಪ ಸಮಯದ ನಂತರ ಮಾಡಬಹುದು. ಕೊತ್ತಂಬರಿ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೇಗೆ ನೀವು ಹೇಳಿದ್ದು ಕೇಳಿಸ್ತಾ ಇಲ್ಲ, ಸ್ವಲ್ಪ ಗಟ್ಟಿ ಮಾತಾಡಿ ಶೇಖರ್ ಅವರೇ. ಇದು ಕೊತ್ತಂಬರಿ ಗ್ಯಾಸ್ ಎದೆಯುರಿ ಇದಾದಾಗ ಕೊತ್ತಂಬರಿಯನ್ನು ತಿಂದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಹೌದು, ಆದ್ರೆ ಕೊತ್ತಂಬರಿ ಒಳ್ಳೇದಲ್ಲ ಅಂತ ಹೇಳಿ ಹೇಳ್ತಾರೆ. ಅದು ಬಹಳ ತಪ್ಪು ಕಲ್ಪನೆ. ಕೊತ್ತಂಬರಿ ಇವತ್ತು ಅಂತಾರಾಷ್ಟ್ರೀಯವಾಗಿ ಕೂಡ ಕೊರಿಯಾಂಡರ್ ಅಂತ ಹೇಳುವಂಥದ್ದು ಅದು ನಿಮ್ಮ ಜೀರ್ಣಾಂಗ ವ್ಯೂಹವನ್ನು ಬಹಳ ಸಕ್ಷಮವಾಗಿ ಮತ್ತು ಎಸಿಡಿಟಿ ಅಂತ ಸಮಸ್ಯೆ ನಿವಾರಣೆ ಮಾಡುವುದಕ್ಕೆ ತುಂಬ ಉತ್ತಮ ಅಂಶ ಅಂತೇಳಿ ಈಗ ರಿಸರ್ಚ್ ಆಗಿ ಕೂಡ ಪ್ರೂವ್ ಆಗ್ತಾ ಇದೆ. ಯಾರು ಕೊತ್ತಂಬರಿಯನ್ನು ಆ ಥರ ಒಳ್ಳೆಯದಲ್ಲ ಅಂತೇಳಿ ಸೂಚಿಸಿದರೆ ಅದು ತಮ್ಮನ್ನು ಹಾದಿ ತಪ್ಪಿಸುವಂತಹ ಒಂದು ಸೂಚನೆ ಅಂತೇಳಿ ಖಂಡಿತ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕೊತ್ತಂಬರಿಯನ್ನು ಕಷಾಯ ಮಾಡಿ ಸ್ವಲ್ಪ ಬೆಲ್ಲ ಸೇರಿಸಿ ತಗೊಳ್ಬಹುದು, ಅಥವಾ ಕೊತ್ತಂಬರಿಯ ಹಾಲು ಕಷಾಯ ಮಾಡಿ ತಗೊಳ್ಬಹುದು. ಅಥವಾ ಇನ್ನೂ ನಿಮಗೆ ಹಾಗೆ ಹೇಳಬೇಕು ಅಂತಿದ್ರೆ ಜ್ಯೇಷ್ಠ ಮಧು ಅಂತ ಸಿಗ್ತದೆ ಮಾರುಕಟ್ಟೆಯಲ್ಲಿ, ಆಯುರ್ವೇದ ಔಷಧಿಗಳಲ್ಲಿ ಕೇಳಿರ್ಬೋದು ತಾವು. ಜ್ಯೇಷ್ಠ ಮಧು ಅಂತ, ಎಷ್ಟಿ ಮಧು ಅಂತ ನಾವು ಹೇಳ್ತೇವೆ. ಅದನ್ನು ಕಷಾಯ ಮಾಡಿ ಸೇವನೆ ಮಾಡಬಹುದು. ಆಗ ನಿಮಗೆ ಎಸಿಡಿಟಿಗೆ ಅಥವಾ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬ ಪ್ರಯೋಜನ ಆಗ್ತದೆ. ಅದು ಈಗ ಸಂಶೋಧನೆ ಏನಾಗಿದೆ ಅಂತ ಹೇಳಿದ್ರೆ ಎಚ್ ಪೈಲೋರಿ ಅಂತ ಹೇಳುವ ಇನ್ಫೆಕ್ಷನ್ ಅನ್ನು ಕೂಡ ಅದು ತಹಬಂದಿಗೆ ತರ್ತದೆ ಅಂತ ಹೇಳುವುದು ಕೂಡ ರಿಸರ್ಚ್ ಅಲ್ಲಿ ಸಂಶೋಧನೆಯಲ್ಲಿ ಪ್ರೂವ್ ಆಗಿದೆ. ಆಯುರ್ವೇದದಲ್ಲಿ ಈ ಮೊದಲೇ ಹೇಳಿದಂತಹ ಸಂಗತಿ. ನೀವು ಜ್ಯೇಷ್ಠ ಮಧು ಮತ್ತು ತ್ರಿಫಲ ಈ ಸಂಗತಿಗಳನ್ನು ನಿಮ್ಮ ಎಸಿಡಿಟಿಯ ಸಮಸ್ಯೆಗೆ ಖಂಡಿತವಾಗಿ ಬಳಸಿಕೊಳ್ಬೋದು. ಮತ್ತು ಬಿಸ್ಕೆಟು, ರಸ್ಕು ಇಂಥದ್ದನ್ನು ತಿನ್ನುವುದನ್ನು ಖಂಡಿತವಾಗಿ ನಾನು ರೆಕಮೆಂಡ್ ಮಾಡುವುದಿಲ್ಲ. ಅದರ ಬದಲಿಗೆ ಬೇರೆ ಸೂಕ್ತವಾದ ಆಹಾರ ವಿಧಾನಗಳನ್ನು ಬಳಸ್ಬೋದು, ನೈಸರ್ಗಿಕವಾದ ಸಂಗತಿಗಳನ್ನು. ಈಗ ತರಕಾರಿಯ ಜ್ಯೂಸು ಕುಡಿಬಹುದು ತಾವು, ಕುಂಬಳಕಾಯಿ ಜ್ಯೂಸು, ಕ್ಯಾರೆಟ್ ಜ್ಯೂಸು. ಸಕ್ಕರೆ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿ ಸ್ವಲ್ಪ ಅದನ್ನು ಫ್ಲೇವರ್ ಅಂದರೆ ಸ್ವಲ್ಪ ರುಚಿಕರವಾಗಿ ಮಾಡಿ ಕುಡಿಲಿಕ್ಕೆ ಆಗ್ತದೆ, ಸ್ವಲ್ಪ ಒಳ್ಳೆ ಮೆಣಸೆಲ್ಲ ಹಾಕಿ. ಆದ ಕಾರಣ ಆ ಥರ ಸೇವನೆ ಮಾಡ್ಬೋದು. ಹಣ್ಣು ತರಕಾರಿಗಳನ್ನು ಹೆಚ್ಚು, ಆದರೆ ಶುಗರ್ ಇದ್ದವರಿಗೆ ಹಣ್ಣು ತಗೊಳ್ಳಿಕ್ಕೆ ನಾವು ರೆಕಮೆಂಡ್ ಮಾಡುವುದಿಲ್ಲ. ಆದರೆ ಲಿಂಬೆ ರಸವನ್ನು ಸೇವನೆ ಮಾಡ್ಬೋದು, ಲಿಂಬೆ ರಸ ಸೇವನೆ ಮಾಡ್ಬೋದು. ಮತ್ತು ತರಕಾರಿಗಳಲ್ಲಿ ಕುಂಬಳಕಾಯಿ, ಸೌತೆಕಾಯಿ, ಕ್ಯಾರೆಟ್ ಇತ್ಯಾದಿಗಳನ್ನು ತಾವು ಹೆಚ್ಚು ಬಳಸಿದರೆ ಅದು ಖಂಡಿತವಾಗಿ ತಮ್ಮ ಎಸಿಡಿಟಿ ನಿವಾರಣೆಗೆ ಶಮನ ಆಗ್ತದೆ, ಉಪಯೋಗ ಆಗ್ತದೆ ಖಂಡಿತವಾಗಿ. ಮತ್ತು ತಮಗೆ ಇನ್ನೂ ಅದರಲ್ಲಿ ಹೆಚ್ಚಿನ ಇದು ಬೇಕಿದ್ರೆ ಖಂಡಿತವಾಗಿ ತಾವು ಸಂಪರ್ಕಿಸಿದರೆ ತಮಗೆ ಅದಕ್ಕೆ ಸೂಕ್ತವಾದ ತಮ್ಮನ್ನು ಪರೀಕ್ಷೆ ಮಾಡಿ ಮತ್ತು ತಮ್ಮ ಇನ್ನೂ ಹೆಚ್ಚಿನ ವಿವರಗಳನ್ನು ಕೇಳಿ ಸೂಕ್ತ ಪರಿಹಾರವನ್ನು ಒದಗಿಸಬಹುದು. ಪ್ರಶ್ನೆಗಾಗಿ ಧನ್ಯವಾದ. ಥ್ಯಾಂಕ್ ಯು ಶೇಖರ್ ಅವರೇ. ನಾವು ಆಹಾರಗಳ ಬಗ್ಗೆ ನೋಡ್ತಾ ಇದ್ದೇವೆ. ಈಗ ಕೆಲವರಿಗೆ ಅಂದ್ರೆ ಯಾವುದೇ ಆಹಾರದಲ್ಲಿ ಸಿಹಿ ಬೇಕಾಗಿ, ಸಿಹಿ ಅಂತ ಹೇಳುವಾಗ ನಾವು ಬೆಲ್ಲ ಅಥವಾ ಸಕ್ಕರೆ ಅಂತ. ಈಗ ಆಸಿಡಿಟಿಗೆ ಸಂಬಂಧ ಯಾವುದು? ಬೆಲ್ಲವೇ ಒಳ್ಳೆಯದು. ಸಕ್ಕರೆಯನ್ನು ಆದಷ್ಟು ಎಸಿಡಿಟಿಗೆ ಅಂತ ಹೇಳಿಲ್ಲ, ಯಾವುದೇ ಕಾರಣಕ್ಕೂ ಸಕ್ಕರೆಯನ್ನು ನಾವು ಆದಷ್ಟು ಕಮ್ಮಿ ಮಾಡಬೇಕು. ಸಕ್ಕರೆಯನ್ನು ಬಿಟ್ಟರೆ ಬಹಳ ಒಳ್ಳೆಯದು. ಆದಷ್ಟು ಹೆಚ್ಚು ಎಲ್ಲಿ ಬೆಲ್ಲ ಬಳಕೆ ಮಾಡ್ಲಿಕ್ಕೆ ಬೆಲ್ಲವನ್ನೇ ಬಳಕೆ ಮಾಡಬೇಕು. ಅದರಲ್ಲಿ ಕೂಡ ಬಿಳಿ ಬೆಲ್ಲ ಅಲ್ಲ, ಕಪ್ಪು ಬೆಲ್ಲ, ಬ್ಲೀಚ್ ಮಾಡಿದಂತಹ ಬಿಳಿ ಬೆಲ್ಲ ಅಲ್ಲ, ನೈಸರ್ಗಿಕವಾದ ಕಪ್ಪು ಬೆಲ್ಲದ ಬಳಕೆ ಹೆಚ್ಚು ಪ್ರಶಸ್ತ. ಅದು ಎಸಿಡಿಟಿಗೆ ಕೂಡ ಒಳ್ಳೆಯದು. ಮತ್ತೆ ಈಗಿನ ಶೈಲಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹಣ್ಣು ಮತ್ತು ತರಕಾರಿಗಳ ಸೇವನೆ ತುಂಬಾ ಕಡಿಮೆ ಆಗಿದೆ. ನಾರಿನಾಂಶದ
ಸರಿಯಾದ ದೇಹಕ್ಕೆ ಹೋಗ್ಬೇಕು, ಅದು ನಾರಿನಾಂಶ ಅದು ಹಣ್ಣು ಮತ್ತು ತರಕಾರಿಗಳಲ್ಲಿ ಹೆಚ್ಚಿದೆ. ಮತ್ತು ಪೊಟ್ಯಾಷಿಯಂ ಅಂತ ಹೇಳುವಂತ ಅಂಶ ಅದು ಹಣ್ಣು ಮತ್ತು ತರಕಾರಿಗಳಲ್ಲಿ ಜಾಸ್ತಿ ಇರುವಂತದ್ದು, ಆದ ಕಾರಣ ಅದನ್ನು ಸೇವನೆ ಮಾಡಬಹುದು. ಮತ್ತು ಹೈನು ಉತ್ಪನ್ನಗಳಲ್ಲಿ ಹಾಲು ಒಳ್ಳೆದಾಗ್ತದೆ. ಉರಿ ಎಲ್ಲ ತಕ್ಷಣಕ್ಕೆ, ನೀವು ಉರಿ ಇದ್ದಾಗ ಹಾಲು ಕುಡಿದ್ರೆ ತಕ್ಷಣಕ್ಕೆ ಉರಿ ಕಮ್ಮಿ ಆಗ್ತದೆ. ಮತ್ತು ಮೊಸರನ್ನು ಬಳಕೆ ಮಾಡಬಹುದು. ಮೊಸರಿನಿಂದ ಎಸಿಡಿಟಿ ಹೆಚ್ಚಾಗುವುದಿಲ್ಲ, ಎಸಿಡಿಟಿ ಕಂಟ್ರೋಲ್ ಆಗ್ತದೆ. ಆದ್ರೆ ತುಂಬಾ ಹುಳಿ ಇರುವಂತ ಮಜ್ಜಿಗೆ, ತುಂಬಾ ಹುಳಿ ಬಂದ ಆಹಾರ ವಸ್ತುಗಳನ್ನು ಬಳಸಬಾರದು. ಇನ್ನು ಆಹಾರದಲ್ಲಿ ಸಾಮಾನ್ಯವಾಗಿ ಫರ್ಮೆಂಟೆಡ್ ಫುಡ್ಸ್ ಅಂತ, ಈಗ ರಾತ್ರಿ ಇಟ್ಟು ಬೆಳಿಗ್ಗೆವರೆಗೆ ಅದನ್ನು ಹುಳಿ ಬರಿಸಿ ಮಾಡಿದಂತ ಆಹಾರಗಳು, ದೋಸೆ, ಇಡ್ಲಿ ಇತ್ಯಾದಿ, ದೋಸೆ, ಇಡ್ಲಿ. ಸೊ ಇದರಿಂದ ಎಸಿಡಿಟಿ ಬರುವ ಸಾಧ್ಯತೆ ತುಂಬಾ ಇದೆ. ಸಾಮಾನ್ಯವಾಗಿ ನಾವು ದೋಸೆ, ಇಡ್ಲಿ, ಫೆರ್ಮೆಂಟೆಡ್ ಫುಡ್ಸ್ ಯೂಸ್ ಮಾಡಿದಾಗ ಅವರಲ್ಲಿ ಹೊಟ್ಟೆ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥದ್ದು, ವಾಕರಿಗೆ ಬಂದಾಗ ಆಗುವಂಥದ್ದು, ಜೀರ್ಣಶಕ್ತಿ ಕಡಿಮೆ ಆಗುವಂಥದ್ದು, ಈ ತರ ಎಲ್ಲ ಜಾಸ್ತಿ ಇದೆ. ಮತ್ತು ಉದ್ದಿನ ಉತ್ಪನ್ನಗಳನ್ನು ಆದಷ್ಟು ಮಿನಿಮೈಸ್ ಮಾಡಬೇಕು, ಕಡಿಮೆ ಮಾಡಬೇಕು. ಉದ್ದಿನಿಂದ ಮಾಡಿದಂಥ ಉತ್ಪನ್ನಗಳು, ಗೋಧಿಯನ್ನು ಉಪಯೋಗಿಸಬಹುದು, ಆದರೆ ಚಪಾತಿಯನ್ನು ಉಪಯೋಗಿಸುವಾಗ ಅದಕ್ಕೆ ಹೆಸರು ಕಾಳಿನಿಂದ ಮಾಡಿದಂಥ ಪಲ್ಯ ಅಂತ ವಸ್ತುಗಳನ್ನು ಸೇವನೆ ಮಾಡಿ ಸೇರಿಸಿ ಸೇವನೆ ಮಾಡುವಂಥದ್ದು ಪ್ರಶಸ್ತ, ಎಸಿಡಿಟಿಯನ್ನು ತಡೆಗಟ್ಟಲಿಕ್ಕೆ. ರಾಗಿ ಅಥವಾ ಇಡಿಯಾದ ಅಕ್ಕಿ ಅಂದ್ರೆ ಪಾಲಿಶ್ ಮಾಡದ ಅಕ್ಕಿ, ಕಪ್ಪಕ್ಕಿ ಅಥವಾ ಕೆಂಪಕ್ಕಿ ಅಂತ ನಾವು ಹೇಳ್ತೇವೆ, ಅದನ್ನು ಬಳಸುವಂಥದ್ದು ಒಳ್ಳೆಯದು. ಈ ಬೇಳೆಕಾಳುಗಳು ಮತ್ತು ನಟ್ಸ್ ಇವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳಿ, ಬಾದಾಮಿ ಬಹಳ ಅತ್ಯುತ್ತಮ. ಯಾಕಂದ್ರೆ ಅದರಲ್ಲಿ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಅಂತ ಇದೆ, ಉರಿಯೂತ ನಿವಾರಕಾಂಶ ಇದೆ, ಇನ್ಫ್ಲಾಮೇಷನ್ ಆಗದಾಗೆ, ಗ್ಯಾಸ್ಟ್ರೈಟಿಸ್ ಆಗದಾಗೆ ಬಾದಾಮಿ ಒಳ್ಳೆಯದು. ನೀರಲ್ಲಿ ನೆನೆಸಿ ಹಾಕಿ ಉಪಯೋಗಿಸುವಂಥದ್ದು ಪ್ರಶಸ್ತ. ಮತ್ತು ಹೆಸರು ಕಾಳು ಮೊಳಕೆ ಬರಿಸಿ ತಗೊಳ್ಳುವಂಥದ್ದು ಕೂಡ ಈ ಎಸಿಡಿಟಿ, ಮೊಳಕೆ ಬರಿಸಿ ಬೇಯಿಸಿ ತಗೊಳ್ಳುವಂಥದ್ದು ಅಥವಾ ಹಸಿ ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದ ತಗೊಳ್ಳುವಂಥದ್ದು ಎಸಿಡಿಟಿಯ ನಿವಾರಣೆಗೆ ತುಂಬಾ ಉತ್ತಮವಾದ ಅಂಶ. ಓಕೆ ಡಾಕ್ಟರ್, ಮತ್ತೊಬ್ಬರು ಕರೆಯಲಿದ್ದಾರೆ. ಹಲೋ 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 ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಮುಗುಳಿಯಿಂದ ಜಯರಾಮ್ ಭಟ್ ಅಂತ ಹೇಳಿ. ಹೇಳಿ ಜಯರಾಮ್ ಭಟ್ರೆ. ಹಲೋ, ಹೇಳಿ ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ, ಮಾತಾಡಿ. ಗ್ಯಾಸ್ಟ್ರಿಕ್, ಎದೆ ಉರಿ ಮತ್ತೆ ಈ ಖಾಲಿ ಹೊಟ್ಟೆ ಉಬ್ಬರ ಗ್ಯಾಸ್, ಇದು ಬೇರೆ ಬೇರೆ ಒಂದೇ ಅಂತ? ಕೇವಲ ಹೊಟ್ಟೆ ಉಬ್ಬರ ಅಂತ ಹೇಳುವಂಥದ್ದು ಎಸಿಡಿಟಿ ಅಲ್ಲದೆ ಕೂಡ ಇರಬಹುದು. ಯಾಕಂದ್ರೆ ನಾವು ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ ನಾವು ಹೇಳ್ತೇವೆ, ಅಥವಾ ಅಲ್ಸರೇಟಿವ್ ಕೊಲೈಟಿಸ್, ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ ಅಂತ ಹೇಳುವಂಥದ್ದು. ಆದರೆ ಗ್ಯಾಸ್ ಅಂತ ಹೇಳುವಂಥದ್ದು, ಗ್ಯಾಸ್ ಹೊಟ್ಟೆ ಉಬ್ಬರ ಅಂತ ಹೇಳಿ ಕಾಣಿಸಿಕೊಳ್ಳುತ್ತದೆ, ಎಸಿಡಿಟಿಯ ಭಾಗವಾಗಿ ಕೂಡ ಅದು ಕಾಣಿಸಿಕೊಳ್ಬಹುದು. ಎಸಿಡಿಟಿ ಇಲ್ಲದೆ ಕೂಡ ಈ ಸಂಗತಿಗಳು ಕಾಣಿಸಿಕೊಳ್ಬಹುದು. ಅದು ಗ್ಯಾಸ್ಟ್ರಿಕ್ ಅಂತ ಸಾಮಾನ್ಯವಾಗಿ ನಾವು ಜನರು ಬಳಸುವಾಗ ಎರಡಕ್ಕೂ ಎಸಿಡಿಟಿಯನ್ನೇ ಗ್ಯಾಸ್ಟ್ರಿಕ್ ಅಂತ ಹೇಳುವಂಥದ್ದು, ಗ್ಯಾಸ್ಟ್ರಿಕ್ ಅಂದ್ರೆ ಎಸಿಡಿಟಿ ಅಂತ ಸಮೀಕರಣ ಮಾಡಿ ಹೇಳುವಂಥದ್ದು ಸಾಮಾನ್ಯ. ಆದರೆ ಈ ಗ್ಯಾಸ್ಟ್ರಿಕ್ ಅಥವಾ ಕೇವಲ ಹೊಟ್ಟೆ ಉಬ್ಬರ ಅಂತ ಹೇಳುವಂಥದ್ದು ಬೇರೆ ಸಂಗತಿ ಆಗಿರಬಹುದು. ಅದು ಕರುಳಿನ ಕಿರಿಕಿರಿ ಅಂದ್ರೆ ಇರಿಟೇಬಲ್ ಬೌವೆಲ್ ಸಮಸ್ಯೆ ಕೂಡ ಆಗಿರಬಹುದು. ಮತ್ತೆ ಎಷ್ಟೋ ಸಲ ನಾವು ಗ್ಯಾಸ್ಟ್ರಿಕ್ ಅಂತ ಹೇಳುವಂಥದ್ದು ಹೊಟ್ಟೆಯೊಳಗಿನ ಬೇರೆ ಸಮಸ್ಯೆಯನ್ನು ಕೂಡ ಪ್ರತಿನಿಧಿಸಬಹುದು. ಈ ರೀತಿ ಇದೆ. ಆದರೆ ತಮಗೆ ಮತ್ತು ಮಲ ವಿಸರ್ಜನೆ ಸರಿಯಾಗಿ ಆಗದೇ ಇದ್ದು ಆ ಥರ ಹೊಟ್ಟೆ ಉಬ್ಬರ ಕಾಣಿಸಿಕೊಳ್ಳುವಂಥದ್ದು ಬೇರೆಯಾದ ವಿಚಾರ, ಎಸಿಡಿಟಿ ಅಲ್ಲ, ಬೇರೆಯಾದ ಮಲಬದ್ಧತೆಯ ಕಾರಣದಿಂದ ಆ ರೀತಿ ಕಾಣಿಸಿಕೊಳ್ತದೆ. ಆ ರೀತಿ ಕಾಣಿಸಿಕೊಂಡಾಗ ಸಾಮಾನ್ಯವಾಗಿ ನಾವು ಕೆಲವರಲ್ಲಿ, ಅಪರೂಪಕ್ಕೊಮ್ಮೆ ಕೆಲವರಲ್ಲಿ ಅದು ಪರಿಣಾಮ ಆಗುವುದಿಲ್ಲ, ಆದರೆ ಬಹಳಷ್ಟು ಜನರಲ್ಲಿ ತ್ರಿಫಲ ಚೂರ್ಣ ಅಥವಾ ತ್ರಿಫಲ ಕಷಾಯ, ಜ್ಯೇಷ್ಠ ಮಧುವಿನ ಚೂರುಗಳನ್ನು ಬಾಯಲ್ಲಿಟ್ಟು ಅದರ ರಸವನ್ನು ಸ್ವಲ್ಪ ಸ್ವಲ್ಪ ಲಾಲಾರಸದೊಟ್ಟಿಗೆ ನುಂಗುವಂಥದ್ದು ತುಂಬ ಪ್ರಯೋಜನ ಆಗ್ತದೆ. ಮತ್ತು ತುಂಬ ಖಾರ ಹುಳಿ ಇರುವಂಥದ್ದು ಆದಷ್ಟು ವರ್ಜ್ಯ ಮಾಡುವಂಥದ್ದು. ಮತ್ತು ದೋಸೆ, ಇಡ್ಲಿ ಅಂತಹ ಫೆರ್ಮೆಂಟೆಡ್ ಫುಡ್ಸನ್ನು ತುಂಬ ಕಡಿಮೆ ಮಾಡುವಂಥದ್ದು ಬಹಳ ಉತ್ತಮ ಯೋಗ್ಯ ಪರಿಹಾರ. ತಮ್ಮ ಪ್ರಶ್ನೆಗೆ ಧನ್ಯವಾದಗಳು. ಧನ್ಯವಾದಗಳು ಜಯರಾಮ್ ಭಟ್ರೆ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ, ಓಕೆ, ಸಂಪರ್ಕ ಕಡಿತಗೊಂಡಿದೆ. ಡಾಕ್ಟ್ರೇ, ಈಗಾಗಲೇ ತಾವು ಹೇಳಿದಿರಿ ಆಸಿಡಿಟಿನಲ್ಲಿ ನಿವಾರಣೆಯಲ್ಲಿ ತರಕಾರಿ, ಹಣ್ಣು, ಬೇಳೆಕಾಳುಗಳು ಇದರ ಪಾತ್ರ ಪ್ರಮುಖವಾಗಿ. ಆಸಿಡಿಟಿ ಆಗುವಲ್ಲಿ ಈ ಮಾಂಸಾಹಾರ ಸೇವನೆ, ಇದರ ಒಂದು ಆಸಿಡಿಟಿಯಲ್ಲಿ ಏನು ಪಾತ್ರ ಇರುತ್ತದೆ ಅಂತ? ಖಂಡಿತವಾಗಿ ಯಾರು ಮಾಂಸಾಹಾರವನ್ನು ಜಾಸ್ತಿ ಸೇವನೆ ಮಾಡ್ತಾರೆ, ಅದು ಮೀನು ಇರಬಹುದು ಅಥವಾ ಚಿಕನ್ ಇರಬಹುದು, ಇದು ಯಾವುದೇ ಆದ್ರೂ ಕೂಡ ಅದನ್ನು ವೈಜ್ಞಾನಿಕವಾಗಿ ನೋಡಿದರೆ ಅದು ಎಸಿಡಿಟಿಯನ್ನು ಅಥವಾ ಗ್ಯಾಸ್ಟ್ರೈಟಿಸ್, ಗ್ಯಾಸ್ಟ್ರಿಕ್ ನಂತಹ ಸಮಸ್ಯೆಯನ್ನು ಹೆಚ್ಚು ಮಾಡುವಂಥದ್ದೇ ಆಗಿದೆ. ಅಲ್ಲಿ ಹಣ್ಣು ತರಕಾರಿಗಳಿಗೆ ಹೆಚ್ಚು ಪ್ರಾಧಾನ್ಯ ಎಸಿಡಿಟಿ ಕಡಿಮೆ ಮಾಡುವಲ್ಲಿ. ಯಾವಾಗ ಈ ಮಾಂಸಾಹಾರದ ಸೇವನೆ ಹೆಚ್ಚಿಗೆ ಆಗ್ತದೆ, ಅದು ಯಾರು ಮಾಂಸಾಹಾರ ಸೇವನೆ ಮಾಡ್ತಾ ಇದ್ದಾರೋ ಅವರು ತಮ್ಮ ಅನುಭವವನ್ನು ರೋಗಿಗಳು
ನಮ್ಮಲ್ಲಿ ಹಂಚಿಕೊಳ್ಳುವಾಗ ನಮಗೆ ಅದು ಸ್ಪಷ್ಟ ಅರ್ಥ ಆಗ್ತದೆ. ಆಗ ನಾವು ಅವರಿಗೆ ಸಜೆಸ್ಟ್ ಮಾಡ್ತೇವೆ. ನಿಜವಾಗಿ ಯಾರಿಗೆ ಅದರಿಂದ ಹೊರಬರಬೇಕು ಅಂತ ಇದೆ, ತೀವ್ರ ಕಳಕಳಿ ಇದೆ, ಅವರು ಖಂಡಿತವಾಗಿ ನಮ್ಮ ಸೂಚನೆಗಳನ್ನು ಪಾಲಿಸ್ತಾರೆ. ನಾವು ಎಸ್ಪೆಷಲಿ ಆಯುರ್ವೇದ ಚಿಕಿತ್ಸೆಗೆ ಬರುವಾಗ ನಾವು ಕೆಲವೊಂದು ಇಂಥ ಆಹಾರದ ಬದಲಾವಣೆಗಳನ್ನು ಹೇಳಿಯೇ ಹೇಳ್ತೇವೆ. ತುಂಬಾ ಕಠಿಣ ಅಂತಲ್ಲ, ಕೆಲವೊಂದು ಅನಿವಾರ್ಯವಾದ ಆಹಾರದಲ್ಲಿನ ಪರಿವರ್ತನೆಯನ್ನು ನಾವು ಮಾಡಬೇಕಾಗ್ತದೆ. ಅದು ಎಲ್ಲ ದೃಷ್ಟಿಯಿಂದಲೂ ಬಹಳ ಒಳ್ಳೆಯ ವಿಷಯ. ಆದ ಕಾರಣ ಅದು ಅಸಿಡಿಟಿ ಕಡಿಮೆ ಮಾಡಬೇಕಿದ್ರೆ ಮಾಂಸಾಹಾರವನ್ನು ಕಡಿಮೆ ಮಾಡಬೇಕು, ಅದರ ನಿಯಮನ ಮಾಡಬೇಕಾಗ್ತದೆ. ಹೌದು. ಓಕೆ ಡಾಕ್ಟರ್, ಮತ್ತೊಬ್ಬರು ಕರೆಯಲಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಸರ್, ಉತ್ತರಂಗಡಿಯಿಂದ ಮಾತಾಡುದು. ಹಾ ಹೇಳಿ, ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಸರ್, ನಾನು ಇದು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು. ಸ್ವಲ್ಪ ದೊಡ್ಡಕ್ಕೆ ಮಾತಾಡ್ತೀರಾ? ಮನೆಯಲ್ಲೇ ಮಾಡ್ತಾ ಇರೋದು. ಈ ಸಮಸ್ಯೆ ಏನು ಅಂದ್ರೆ, ಈಗ ನನಗೆ ಈ ಬೆಳಿಗ್ಗೆ ಏಳೋ ಟೈಮಲ್ಲಿ ಬಾಯಲ್ಲಿ ಅಂದ್ರೆ ಅದು ದಪ್ಪ ಇದು ಬರ್ತದೆ, ಮತ್ತೆ ಇದು ಬಾಯಿ ಸಿಕ್ಕಾಪಟ್ಟೆ. ಆಮೇಲೆ ಏನಂತ ಹೇಳಿದ್ರೆ, ಎಲ್ಲಾದ್ರೂ 1 hour ಅಥವಾ 2 hour ನಾವು ಮತ್ತೆ ಗ್ಯಾಪ್ ಅಲ್ಲಿ ಒಂದು ನಿದ್ದೆ ಮಾಡಿ ಎದ್ರೆ ಆಗ ಸಿಕ್ಕಾಪಟ್ಟೆ ಒಂಥರ ಬಾಯಲ್ಲಿ ಹುಳಿ ಬಂದಾಗ ಆಗುಂಟು. ಇದೆಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ನ ಸಮಸ್ಯೆ ಹೇಗಿದೆ ಅಂತ. ಬಾಯಿ ವಾಸನೆ ಬರ್ತದೆ ಹೆಚ್ಚು? ಹೌದು, ಬಾಯಿ ಬೆಳಿಗ್ಗೆ ಎದ್ದ ಸಮಯದಲ್ಲಿ ತುಂಬಾ ವಾಸನೆ ಬರ್ತದೆ ಬಾಯಿ. ಬೇರೆ ಯಾವುದೇ ಕಾಯಿಲೆ ಇಲ್ಲ ತಾನೆ? ಇಲ್ಲ, ಶುಗರ್ ಯಾವುದೇ, ಕೆಮ್ಮು, ಕಫ, ಸಕ್ಕರೆ ಕಾಯಿಲೆ, ಬಿಪಿ? ಇಲ್ಲ, ಅದಿಲ್ಲ. ಕಫದ ಪ್ರಾಬ್ಲಮ್ ಇದೆ, ಸೈನಸ್ ಪ್ರಾಬ್ಲಮ್ ಇದೆ. ಸರಿ. ನೀವು ಹೇಳುವ ಪ್ರಕಾರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಯಾಕಂದ್ರೆ ಫುಡ್ ಸಮಸ್ಯೆ ಇದ್ದ ಕಾರಣ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಈಗ ಸ್ವಲ್ಪ ಮನೆಯ ಫುಡ್ ಇಂದಾಗಿ ಸರಿಯಾಗಿದೆ, ಆದ್ರೂ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳ್ತದೆ. ಆದ್ರೆ ಇದು ನನಗೆ ಡೈಲಿ ಸಮಸ್ಯೆ ಇದೆ, ಈ ನಿದ್ದೆಯಿಂದ ಇದ್ದಾಗ ಈ ತರ ಆಗುವಂತದ್ದು. ಉರಿ ಬರ್ತದ? ಎದೆ ಉರಿ? ಇಲ್ಲ, ಆ ತರ ಏನು ಸಮಸ್ಯೆ ಇಲ್ಲ. ಹೊಟ್ಟೆ ಉಬ್ಬರ? ಹೊಟ್ಟೆ ಉಬ್ಬರ ಏನಾದ್ರು ಫುಡ್ ಅಪ್ಸೆಟ್ ಆದಾಗ ಬರ್ತದೆ, ಬಿಟ್ರೆ ನಾರ್ಮಲ್ ಡೇಸ್ ಅಲ್ಲಿ ಏನ್ ಬರುದಿಲ್ಲ. ಮಲ ವಿಸರ್ಜನೆ ಇತ್ಯಾದಿಗಳು ಸರಿಯಾಗಿ ಆಗ್ತಾ ಇದೆಯಾ? ಹೌದು, ಅದು ಅದೇ ಅದು ಹಾಗೆ ನಾರ್ಮಲ್ ಡೇಸ್ ಅಲ್ಲಿ ಸರಿಯಾಗಿ ಇದಾಗ್ತದೆ, ಮೋಷನ್ ಹೋಗ್ತದೆ. ತಮಗೆ ಅದೇ ಒಂದು ಎಸಿಡಿಟಿ ಇದೆ, ಈಗ ಬಾಯಿ ವಾಸನೆ ಬರುವಂತದ್ದು ಒಂದು ಎಸಿಡಿಟಿಯ ಸಮಸ್ಯೆ ಇದೆ ತಮಗೆ. ಇನ್ನೊಂದು ಜೊತೆಗೆ ಸೈನಸೈಟಿಸ್ ಪ್ರಾಬ್ಲಮ್, ಸೈನಸೈಟಿಸ್ ಇಂದಲೂ ಆ ರೀತಿ ವಾಸನೆ, ಮೂಗು ಅಥವಾ ಬಾಯಿ ವಾಸನೆ ಬರುವಂಥದ್ದು ಕೂಡ ಕಾಣಿಸಿಕೊಳ್ತದೆ. ಈಗ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ದಿನನಿತ್ಯ 10 ತುಳಸಿ ಎಲೆಗಳನ್ನು ಜಗದು ನುಂಗುವ ಒಂದು ಪರಿಪಾಠ ಇಟ್ಟುಕೊಳ್ಬೇಕು. ಯಾಕಂದ್ರೆ ನಿಮಗೆ ಜೊತೆಗೆ ಕಫದ ಸಮಸ್ಯೆ ಇರುವುದರಿಂದ. ಇನ್ನೊಂದು, ಹೌದು, ಹಸಿಯಾದ ಎಲೆಗಳನ್ನು ಜಗಿದು ಲಾಲಾರಸದೊಟ್ಟಿಗೆ ಸರಿಯಾಗಿ ಮಿಶ್ರ ಆಗಿ ಜಗಿದು ನುಂಗುವಂಥದ್ದು. ಟೈಮ್ ಇದೆಯಾ? ಇಷ್ಟೊತ್ತಿಗೆ? ಇಲ್ಲ, ಬೆಳಿಗ್ಗೆ ಆದ್ರೆ ಒಳ್ಳೇದು, ಆಹಾರದ ನಂತರವೂ ಮಾಡಬಹುದು, ತಗೊಳ್ಬಹುದು, ಏನ್ ತೊಂದರೆ ಇಲ್ಲ. ಇನ್ನೊಂದು, ಒಣ ಶುಂಠಿಯನ್ನು ಹುಡಿ ಮಾಡಿ ಇಟ್ಕೊಂಡು ಅದನ್ನು ಬಿಸಿನೀರಲ್ಲಿ ಕರಗಿಸಿ ಕುಡಿಯುವಂಥದ್ದು. ತುಂಬಾ ಜಾಸ್ತಿ ಅಲ್ಲ, ಒಂದು ಅರ್ಧ ಚಮಚ, 1/4 ಚಮಚದಿಂದ ಅರ್ಧ ಚಮಚದಷ್ಟು ಸಾಕು. ಬಿಸಿ ನೀರಿನಲ್ಲಿ ಕರಗಿಸಿ ಒಣ ಶುಂಠಿ ಹುಡಿಯನ್ನು ಕುಡಿಯುವಂಥದ್ದು ಒಂದು. ಇನ್ನೊಂದು, ಲೋಳೆ ಸರ ಅಂತೇಳಿ ತಮಗೆ ಗೊತ್ತಿರಬಹುದು, ನಾವು ಆಯುರ್ವೇದದಲ್ಲಿ ಕುಮಾರಿ ಅಂತ. ಲೋಳೆ ಸರದ ಅದನ್ನು ಎಲೆಯನ್ನು ಇದು ಮಾಡಿ ಓಪನ್ ಮಾಡಿ ಅದರ ಒಳಗಿನ ಲೋಳೆಯನ್ನು ಮಿಕ್ಸಿಯಲ್ಲಿ ಗ್ರೈಂಡರ್ ಅಲ್ಲಿ ಹಾಕಿ ಜ್ಯೂಸ್ ಮಾಡಿ ಅದನ್ನು ಜ್ಯೂಸಿನ ತರ ಮಾಡಿ ಕುಡಿಯುವಂಥದ್ದು. ಲೋಳೆ ಸರದ ಜ್ಯೂಸ್ ಅಂತ ನಾವು ಹೇಳ್ತೇವೆ. ಲೋಳೆ ಸರದ ಜ್ಯೂಸ್, ಅದನ್ನು ಸ್ವಲ್ಪ ಜೇನು, ಇದು ಸಕ್ಕರೆ ಬೇಡ, ಜೇನು ಅಥವಾ ಬೆಲ್ಲ ಹಾಕೊಂಡು ಅದನ್ನು ಸ್ವಲ್ಪ ಏಲಕ್ಕಿ ಹಾಕಿ ನೀವು ಬಳಸುವಂಥದ್ದು. ಇದು ಖಂಡಿತವಾಗಿ ತಮಗೆ ತುಂಬಾ ಪ್ರಯೋಜನ ಕೊಡಬಹುದು. ಲೋಳೆ ಸರ ತಾವಾಗಿ ಅಂಗಳದಲ್ಲಿ ಬೆಳೆಸಿದ್ರೆ ಸೈನಸ್ ಬರ್ತದೆ ಅಂತ ಹೇಳುವಂಥದ್ದು. ಏನು? ಗ್ಯಾಸ್ಟ್ರಿಕ್ ಎಂದು ಬರ್ತದೆ, ಸೈನಸೈಟಿಸ್ ಹೌದು ಹೌದು ಹೌದು. ಅದು ನೀವು ಅಲ್ಲ, ನಿಮಗೆ ಎದೆ ಉರಿ ಅಥವಾ ಬಾಯಿಯಲ್ಲಿ ಈ ತರ ಹುಳಿತೇಗು ಬರುವಂತದ್ದು ಅದು ಎಸಿಡಿಟಿಯಿಂದಲೇ ಖಂಡಿತವಾಗಿ. ಆ ವಾಸನೆ ಬರುವಂತದ್ದು ಸೈನಸೈಟಿಸ್ ನ ಕಾರಣದಿಂದಲೂ ಆಗಿರಬಹುದು. ಆದ ಕಾರಣ ನಾನು ತುಳಸಿಯನ್ನು ಸೇರಿಸಿದ್ದು. ಮತ್ತು ಅರಸಿನ ಪುಡಿ, ಹರಿದ್ರ ಚೂರ್ಣ ಅಂತ ನಾವು ಹೇಳ್ತೇವೆ. ಅರಸಿನ ಪುಡಿಯನ್ನು ಅರ್ಧ ಚಮಚ ಬೆಳಿಗ್ಗೆ ಮತ್ತು ಅರ್ಧ ಚಮಚ ರಾತ್ರಿ ಹಾಲಿನಲ್ಲಿ ಅಥವಾ ಬಿಸಿನೀರಲ್ಲಿ ಕರಗಿಸಿ ಕುಡಿಯುವಂಥದ್ದು. ಮತ್ತು ದೀರ್ಘಾವಧಿಯಾಗಿ ಕೆಲವು ತಿಂಗಳುಗಟ್ಟಲೆ ನೀವು ಅದನ್ನು 1-2 ದಿನದಲ್ಲಿ ಉಪಯೋಗಿಸಿ ಏನು ಗೊತ್ತಾಗ್ಲಿಲ್ಲ ಅಂತ ನಿಲ್ಲಿಸಿದ್ರೆ ಏನು ಪ್ರಯೋಜನ ಆಗುವುದಿಲ್ಲ. ಅದನ್ನು ಸ್ವಲ್ಪ ದೀರ್ಘಾವಧಿ ತೆಗೆದುಕೊಂಡಾಗ ಅದು ಕೇವಲ ನಿಮ್ಮ ಈಗಿನ ಸಮಸ್ಯೆಗೆ ಮಾತ್ರ ಅಲ್ಲ, ಬೇರೆ ಸಮಸ್ಯೆಗಳನ್ನು ಬಾರದ ಹಾಗೆ ತಡೆಗಟ್ಟುವಂತ ಅದ್ಭುತ ಗುಣ ಈ ತುಳಸಿ, ಅರಸಿನ ಇದಕ್ಕೆ ಇದೆ. ಮತ್ತೆ ಎಸಿಡಿಟಿಗೆ ಲೋಳೆ ಸರದ ಜ್ಯೂಸು ತುಂಬಾ ನಿಮಗೆ ಪ್ರಯೋಜನ ಆಗ್ಬಹುದು ಖಂಡಿತವಾಗಿ. ಅದು ಆಂಟಿ ಇನ್ಫ್ಲಾಮೇಟರಿ ಕೂಡ. ಇದನ್ನಿಷ್ಟು ಮಾಡಿ
ಮತ್ತು ಕೂಡ ನಿಮಗೆ ಸಮಸ್ಯೆ ಅಂತ ಅನಿಸ್ತಾ ಇದ್ರೆ ಖಂಡಿತವಾಗಿ ಒಮ್ಮೆ ನಮ್ಮ ಚಿಕಿತ್ಸಾಲಯಕ್ಕೆ ಭೇಟಿ ಕೊಟ್ಟು ತಪಾಸಣೆ ಮಾಡಿಸಿಕೊಂಡು ನಿಮ್ಮನ್ನು ಇನ್ನೂ ವಿವರವಾಗಿ ಪರಿಶೀಲಿಸಿ ಅದಕ್ಕೆ ಬೇಕಾದ ಸೂಕ್ತ ಪರಿಹಾರವನ್ನು ಒದಗಿಸಬಹುದು. ಆರಂಭದಲ್ಲಿ ಇಷ್ಟು ಮಾಡಿ ನಿಮಗೆ ಸಮಾಧಾನ ಅನ್ನಿಸದಿದ್ರೆ ಮಾತ್ರ ಆಗ ಬರಬಹುದು. ನಮಸ್ತೆ ನಮಸ್ತೆ ನಮಸ್ತೆ, ಧನ್ಯವಾದ. ಡಾಕ್ಟ್ರೆ, ಈಗಾಗಲೇ ತಾವು ಹೇಳಿದ್ರಿ, ನಮ್ಮ ವೀಕ್ಷಕರ ಪ್ರಶ್ನೆಗಳು ಕೂಡ ಕೇಳುವಾಗ ತಾವು ಹೇಳಿದಿರಿ ಮನೆಯಲ್ಲಿ ಯಾವ ತರ ಮದ್ದುಗಳನ್ನು ಮಾಡಿಕೊಳ್ಳಬಹುದು. ನಾನು ತಮ್ಮಲ್ಲಿ ಕೇಳುವಂತದ್ದು, ಆಯುರ್ವೇದದಲ್ಲಿ ಇದಕ್ಕೆ ಯಾವ ತರದ ಪ್ರಾಮುಖ್ಯತೆ ಇದೆ ಮತ್ತು ಇದರ ಟಾಪ್ ರೆಮಿಡೀಸ್ ಅಂದ್ರೆ ಆಯುರ್ವೇದ ಪದ್ಧತಿಯಲ್ಲಿ ಯಾವುದು ಇದೆ? ಆಸಿಡಿಟಿ ಆಯುರ್ವೇದದಲ್ಲಿ ಈಗ ಹೊಟ್ಟೆಗೆ ತಕ್ಕೊಳ್ಳುವ ಔಷಧ ಅಥವಾ ಬಹಳ ಸುಲಭ ಗ್ರಾಹ್ಯವಾದ ಅತಿ ಸುಲಭ ಔಷಧ, ಪ್ರಥಮ ಯಾದಿಯಲ್ಲಿ ನಿಲ್ಲುವ ಔಷಧ ಅಂತ ಹೇಳಿದ್ರೆ ತ್ರಿಫಲಾ ಚೂರ್ಣ ಅಂತ ನಾವು ಹೇಳ್ಬೋದು. ಎಷ್ಟೋ ಜನರಿಗೆ ಕೇವಲ ಬರೇ ತ್ರಿಫಲಾ ಚೂರ್ಣ ತಕೊಂಡು ಅವರಿಗೆ ತುಂಬಾ ಉಪಶಮನ ಸಿಕ್ಕಿದ್ದು ಇದೆ. ಕೆಲವರಿಗೆ ಅವರ ದೇಹ ಪ್ರಕೃತಿ ಅನುಸಾರ ಆಗ ಅವರಿಗೆ ಸಮಾಧಾನ ಆಗುವುದಿಲ್ಲ ಎಷ್ಟೋ ಸಲ, ಮತ್ತು ಕಾಯಿಲೆ ಕೂಡ ಅಷ್ಟೇ ದೀರ್ಘವಾಗಿರ್ತದೆ, ಮತ್ತು ಆಹಾರ ಪದ್ಧತಿಯಲ್ಲಿ ಕೂಡ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ ಅವರಿಗೆ ಆಗುವುದಿಲ್ಲ, ಅವರ ಅಷ್ಟು ಇಚ್ಛಾಶಕ್ತಿ ಇರುವುದಿಲ್ಲ, ಆಗ ಅವರಿಗೆ ಅದು ಶಮನ ಕೊಡುವುದಿಲ್ಲ. ಕೆಲವರಿಗೆ ಶತಾವರಿ ಅಂತ ಇದೆ, ಶತಾವರಿಯನ್ನು ಕೊಟ್ಟಾಗ ಹಾಲಿನೊಂದಿಗೆ ಮಿಕ್ಸ್ ಮಾಡಿ ತಕೊಂಡಾಗ ಆಗ ಎಸಿಡಿಟಿ ಕಮ್ಮಿ ಆದದ್ದು ಕೆಲವು ರೋಗಿಗಳಲ್ಲಿ ನಾನು ಕಂಡಿದ್ದೇನೆ. ಶತಾವರಿ, ಜ್ಯೇಷ್ಠ ಮಧು, ತ್ರಿಫಲ, ಒಣಶುಂಠಿ, ಲೋಳೆಸರ, ಹೀಗೆ ಬೇರೆ ಬೇರೆ ಔಷಧಗಳು ಇದೆ. ಅದಲ್ಲದೆ ಇನ್ನೊಂದು ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಇದೆ. ಹೌದು, ಅದು ಯಾವ ತರ ಪ್ರಯೋಜನ ಬೀಳುತ್ತೆ? ಪಂಚಕರ್ಮ ಚಿಕಿತ್ಸೆಯಲ್ಲಿ ನಾವು ವಮನ ಕರ್ಮ ಅಥವಾ ವಿರೇಚನ ಕರ್ಮವನ್ನು ನಾವು ಅಳವಡಿಸಿಕೊಳ್ತೇವೆ. ವಮನ ಕರ್ಮ ಅಂತ ಹೇಳಿದ್ರೆ ಅದು ಒಂದು ಕ್ರಮ ಇದೆ, ಆ ಕ್ರಮದಲ್ಲಿ ಅದನ್ನು ಆಯುರ್ವೇದ ವೈದ್ಯರೇ ಮಾಡಬೇಕಷ್ಟೇ. ಆ ವಮನ ಕರ್ಮ ಅದನ್ನು ಮಾಡಿಸಿಕೊಂಡಾಗ ಅವರಿಗೆ ಎಸಿಡಿಟಿಯಲ್ಲಿ ಮತ್ತೆ ಎಷ್ಟೋ ಸಮಯದವರೆಗೆ ಎಸಿಡಿಟಿ ಮರುಕಳಿಸದೇ ಇದ್ದ ಬಹಳಷ್ಟು ಉದಾಹರಣೆಗಳಿದೆ. ನಾನೇ ನನ್ನ ರೋಗಿಗಳಲ್ಲಿ ಕಂಡಿದ್ದೇನೆ. ವಮನ ಕರ್ಮ ಅಂದ್ರೆ ವಾಂತಿ ಮಾಡಿಸುವುದನ್ನು ಒಂದು ಚಿಕಿತ್ಸೆಯಾಗಿ ವಿಧಾನವನ್ನು ಮಾಡಿಕೊಂಡ ಒಂದು ಪದ್ಧತಿ, ಚಿಕಿತ್ಸಾ ಪದ್ಧತಿ ವಮನ ಕರ್ಮ ಅಂತ ಪಂಚಕರ್ಮದಲ್ಲಿ ಒಂದು. ಇನ್ನೊಂದು ವಿರೇಚನ ಅಂತ, ತುಂಬಾ ಸಲ ಮಲ ವಿಸರ್ಜನೆ ಆಗ್ಲಿಕ್ಕೆ ಒಟ್ಟು ಹಾಗೆ ತಗೊಳ್ಳುವುದಲ್ಲ, ಅದಕ್ಕೆ ಒಂದು ಕ್ರಮ ಇದೆ. ಸ್ನೇಹನ, ಸ್ವೇದನ ಅಂತೆಲ್ಲ ಆ ಸ್ಟೆಪ್ಗಳನ್ನು ಮಾಡಿ ನಂತರ ಆ ರೀತಿ ಹೊಟ್ಟೆಯನ್ನು ಕ್ಲೀನ್ ಮಾಡಿದಾಗ ಆಗ ಎಸಿಡಿಟಿ ಮರುಕಳಿಸದೆ ಅವರಿಗೆ ಎಷ್ಟೋ ಸಮಯ ಅದರಿಂದ ಮುಕ್ತವಾಗಿದ್ದ ಸಂದರ್ಭ ಇದೆ. ಕೆಲವರಿಗೆ ಶಾಶ್ವತವಾದ ಪರಿಹಾರ ಕೂಡ ಕೆಲವರಿಗೆ ಸಿಕ್ಕಿದೆ. ಇದು ಪಂಚಕರ್ಮದ ವಿಧಾನದಲ್ಲಿ. ಇನ್ನು ಕೆಲವರಿಗೆ ನಾವು ಮನೆಯಲ್ಲೇ ತುಂಬಾ ಎಸಿಡಿಟಿ ಆದಾಗ, ಎದೆಗುರಿ, ಹೊಟ್ಟೆ ಇದೆಲ್ಲ ತುಂಬಾ ವಿಪರೀತ ತೊಂದರೆ ಉಂಟಾದಾಗ ಆಗ ಮನೆಯಲ್ಲಿಯೇ ಒಂದು 2 ಲೀಟರ್ನಷ್ಟು ಉಗುರು ಬೆಚ್ಚಗಿನ ನೀರಿಗೆ ಒಂದು ಚಿಟಿಕೆ ಸ್ವಲ್ಪ ಉಪ್ಪು ಹಾಕುವಂಥದ್ದು, ಒಂದು ಅರ್ಧ ಚಮಚವೋ 1/4 ಚಮಚ ಉಪ್ಪು ಹಾಕಿ ಅದನ್ನು ಫುಲ್ ಕಂಠ ಪೂರ್ತಿ ಕುಡಿದು ಗಂಟಲಿಗೆ ಬೆರಳು ಹಾಕಿ ವಾಂತಿ ಮಾಡಿಕೊಳ್ಳುವಂಥದ್ದು. ಇದು ಒಂದು ರೀತಿಯ ಸಣ್ಣ ರೀತಿಯ ವಮನ ಚಿಕಿತ್ಸೆ ಅಂತಲ್ಲ, ಸಣ್ಣ ರೀತಿಯಲ್ಲಿ ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ನೈಸರ್ಗಿಕ ವಿಧಾನ. ಇದು ಇಮಿಡಿಯೇಟ್ ಅಂದ್ರೆ ಕೂಡಲೇ ತಕ್ಷಣಕ್ಕೆ ಎಸಿಡಿಟಿಯಿಂದ ಮುಕ್ತಿ ಸಿಗ್ತದೆ. ಮತ್ತೆ ವಮನ ಕರ್ಮ ಇಂತಹ ಕರ್ಮಗಳನ್ನು, ಚಿಕಿತ್ಸೆಗಳನ್ನು ನಾವು ಅಳವಡಿಸಿಕೊಳ್ಳುವಾಗ ರೋಗಿಯ ತಪಾಸಣೆ ಮಾಡಬೇಕಾಗ್ತದೆ. ಮತ್ತು ನಾವು ಎಸಿಡಿಟಿ ಅಂತ ಹೇಳಿದ್ರೂ ಕೂಡ ಅದರ ಆಯಾಮಗಳನ್ನು ನಾವು ಪರಿಶೀಲನೆ ಮಾಡಬೇಕಾಗ. ಕೆಲವು ಸಲ ನಾವು ತಪಾಸಣೆಗಳು, ಇನ್ವೆಸ್ಟಿಗೇಷನ್ಸ್ ಖಂಡಿತವಾಗಿ ಈ ಅಲ್ಟ್ರಾಸೌಂಡ್ ಅಬ್ಡಮನ್ ಅಂದ್ರೆ ಹೊಟ್ಟೆಯಲ್ಲಿ ಬೇರೆ ಏನಾದ್ರೂ ಪಿತ್ತಕೋಶದಲ್ಲಿ ಕಲ್ಲಿದೆಯಾ, ಕಿಡ್ನಿಯಲ್ಲಿ ಕಲ್ಲಿದೆಯಾ, ಈ ತರ, ಅಥವಾ ಕರುಳಿನ ಸಮಸ್ಯೆ ಏನಾದ್ರೂ ಇದೆಯಾ, ಅಲ್ಟ್ರಾಸೌಂಡ್ ಸೋನೋಗ್ರಫಿಯಲ್ಲಿ ಏನು ಗೊತ್ತಾಗ್ತದೆ, ಎಷ್ಟರ ಮಟ್ಟಿಗೆ ಗೊತ್ತಾಗ್ತದೆ, ಅಷ್ಟು ಮಾಹಿತಿಗಳು ಅದರಲ್ಲಿ ಸಿಗ್ತದೆ. ಅದಲ್ಲದೆ ಬೇರಿಯಂ ಮೀಲ್ ಎಕ್ಸ್ರೇ ಅಂತ ಮಾಡ್ತಾರೆ. ಅಂದ್ರೆ ಜಠರದಲ್ಲಿ ಹುಣ್ಣು ಅಥವಾ ಈ ತರ ಅಲ್ಸರ್ ಇದ್ರೆ ಆಗ ಬೇರಿಯಂ ಮೀಲ್ ಆ ಒಂದು ದ್ರಾವಣವನ್ನು ಕುಡಿಸಿ ಆಮೇಲೆ ತೆಗೆಯುವಂತ ಎಕ್ಸ್ರೇಯಲ್ಲಿ ಅದು ಗೊತ್ತಾಗ್ತದೆ. ಇನ್ನು ಗ್ಯಾಸ್ಟ್ರೋಸ್ಕೋಪಿ ಅಂತ ಅಂದ್ರೆ ಬಾಯಿಯ ಮೂಲಕ ಒಂದು ಟ್ಯೂಬ್ ಅನ್ನು ಹಾಕಿ ಟಿವಿಯಲ್ಲಿ ಅದು ಸ್ಕ್ರೀನ್ ಅಲ್ಲಿ ಕಾಣ್ತದೆ, ಹೊಟ್ಟೆ ಒಳಗಿನ ಎಲ್ಲ ಜಠರದ ಅಂಗಾಂಗ ಒಳಗಿನ ಎಲ್ಲ ರಚನೆ ಕಾಣ್ತದೆ, ಅಲ್ಲಿ ಹುಣ್ಣಿದೆಯಾ ಏನಿದೆ ಅಂತ ಕಾಣ್ತದೆ. ಒಂದು ವೇಳೆ ಹುಣ್ಣಿದ್ರೆ ಅದರಿಂದ ಒಂದು ತುಣುಕನ್ನು ತೆಗೆದು ನಾವು ಬಯೋಪ್ಸಿ ಮತ್ತೆ ಕೆಮಿಕಲ್ ಟೆಸ್ಟ್, ಲ್ಯಾಬ್ ಟೆಸ್ಟ್ಗೆ ಕಳಿಸ್ತೇವೆ. ಸೊ ಅದರಲ್ಲಿ ಗೊತ್ತಾಗ್ತದೆ ಅದು ಯಾವ ರೀತಿಯ ಆ ಹುಣ್ಣು ಕ್ಯಾನ್ಸರ್ನ ಸ್ವರೂಪದ ಹುಣ್ಣು ಅಥವಾ ಸಾಮಾನ್ಯವಾದ ಜಠರದ ಅಲ್ಸರ್, ಗ್ಯಾಸ್ಟ್ರಿಕ್ ಅಲ್ಸರ್ ಸಾಮಾನ್ಯವಾದ ಹುಣ್ಣು ಅಥವಾ ಕ್ಯಾನ್ಸರ್ ಅರ್ಬುದ ಹುಣ್ಣು ಅಂತ ಗೊತ್ತಾಗ್ತದೆ. ಮತ್ತು ಆ ಹುಣ್ಣಿನ ಕಾರಣ ಆಗ ನಾನು ಹೇಳಿದೆ ಎಚ್ ಪೈಲೋರಿ ಅಂತ ಹೇಳುವಂತ ಸೂಕ್ಷ್ಮಾಣು ಅಂತ, ಅಲ್ಲಿ ಅದನ್ನು ಟೆಸ್ಟ್ ಮಾಡ್ತಾರೆ. ಚೆಕ್ ಮಾಡಿ ಅದರಲ್ಲಿ ಎಚ್ ಪೈಲೋರಿ ಅಂತ ಹೇಳುವ ಸೂಕ್ಷ್ಮಾಣು ಇದೆಯಾ ಅಂತ ಹೇಳುವುದರ ರಿಪೋರ್ಟ್ ಅನ್ನು ಕೂಡ ಅಲ್ಲಿ ಇದರ ಬಯೋಪ್ಸಿ ರಿಪೋರ್ಟ್ ಅಲ್ಲಿ ಕೊಡ್ತಾರೆ. ಗ್ಯಾಸ್ಟ್ರೋಸ್ಕೋಪಿ ಮಾಡಿ ಮತ್ತೆ ತುಣುಕು ತಂದು ಅದರ ಬಯೋಪ್ಸಿ ಕಳಿಸುವಂಥದ್ದು. ಮತ್ತೆ ರಟ್ ಟೆಸ್ಟ್ ಅಂತ ಮಾಡ್ತೇವೆ, ರ್ಯಾಪಿಡ್ ಯೂರಿಯಸ್ ಟೆಸ್ಟ್ ಅಂತ. ಅದು ಪಾಸಿಟಿವ್ ಬಂತು ಅಂತ ಹೇಳಿ ಆದ್ರೆ ಅದನ್ನು ಎಚ್ ಪೈಲೋರಿ ಅಂತ ಹೇಳಿ ನಾವು
ಅಂದಾಜಿಸಬಹುದು. ಈ ರೀತಿ ಬೇರೆ ಬೇರೆ ತಪಾಸಣೆಗಳ ಮೂಲಕ ನಾವು ಅದನ್ನು ಆ ಎಸಿಡಿಟಿಯ ಮೂಲವನ್ನು ಕಂಡುಹಿಡಲಿಕ್ಕೆ ಆಧುನಿಕವಾದ ತಂತ್ರಜ್ಞಾನದ ಸಹಾಯವನ್ನು ಕೂಡ ನಾವು ಕೂಡ ಎಷ್ಟೋ ಸಲ ಪಡ್ಕೊಳ್ತೇವೆ. ಚಿಕಿತ್ಸೆ ಆಯುರ್ವೇದ ರೀತಿಯಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಮತ್ತು ಎಚ್ ಪೈಲೋರಿ ಅಂತ ಇದ್ರೆ ಆರಂಭದ ಒಂದು ಕೋರ್ಸ್, ಆ ಸೂಕ್ಷ್ಮಾಣುವನ್ನು ಕೊಲ್ಲುವಂತಹ ಆಂಟಿಬಯೋಟಿಕ್ ಒಂದು 3 ದಿನಕ್ಕೆ ಹೀಗಿರ್ತದೆ, ಅದನ್ನು ತೆಗೆದುಕೊಂಡು ನಂತರ ಆಯುರ್ವೇದ ಚಿಕಿತ್ಸೆಯನ್ನು ಮುಂದುವರಿಸಬಹುದು. ಆಗ ಸಮಗ್ರ ಕಂಬೈನ್ಡ್ ಟ್ರೀಟ್ಮೆಂಟ್ ಅಂತ. ಈಗ ಆಂಟಿಬಯೋಟಿಕ್ ಅಲ್ಲಿ ನಾವು ಔಚಿತ್ಯಪೂರ್ಣವಾಗಿ ಅದನ್ನು ಬಳಸ್ತೇವೆ ಎಚ್ ಪೈಲೋರಿಗೆ. ಅಂದ್ರೆ ಆ 3 ದಿನ ಆ ಎಚ್ ಪೈಲೋರಿಯನ್ನು ಸಂಪೂರ್ಣ ನಾಶ ಮಾಡುವಂತ ಒಂದು ಕಿಟ್ ಇದೆ. ಆ ಕಿಟ್ಟಿನಲ್ಲಿ ಇದ್ದ ಮಾತ್ರೆಗಳನ್ನು ವೈದ್ಯರ ಸೂಚನೆ ಹಾಗೆ ತಗೊಂಡಾಗ ಆ ಸೂಕ್ಷ್ಮಾಣು ಸಾಯ್ತದೆ. ಆಗ ಆಟೋಮ್ಯಾಟಿಕಲಿ ಈ ಅಲ್ಸರ್ ಹೀಲ್ ಆಗ್ತಾ ಬರುವಂಥದ್ದು. ಅದಕ್ಕೆ ಪೂರಕವಾಗಿ ಜೊತೆಗೆ ಆಯುರ್ವೇದ ಚಿಕಿತ್ಸಾ ವಿಧಾನ ಕೂಡ ಕೊಡುವಂಥದ್ದು. ಎಷ್ಟೋ ಸಲ ಈ ಕಂಬೈನ್ಡ್ ಟ್ರೀಟ್ಮೆಂಟ್, ಕೆಲವು ವಿಷಯಕ್ಕೆ ಅಲೋಪತಿ ವಿಧಾನ, ಕೆಲವು ವಿಷಯಕ್ಕೆ ಆಯುರ್ವೇದ ವಿಧಾನದ ಚಿಕಿತ್ಸಾ ವಿಧಾನ, ಸಮಗ್ರ ಚಿಕಿತ್ಸಾ ವಿಧಾನ ಅಳವಡಿಸಿಕೊಂಡಾಗ ಅದ್ಭುತವಾದ ಒಂದು ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈಗ ಕೇಂದ್ರ ಸರ್ಕಾರ ಕೂಡ MBBS ಸಿಲೆಬಸ್ ನಲ್ಲಿ ಒಂದು ಸಿಲೆಬಸ್ ಅನ್ನು ಆಯುರ್ವೇದವನ್ನು ಕೂಡ ಅವರು ಅಧ್ಯಯನ ಮಾಡಬೇಕು. MBBS ಕಲಿಯುವಂತ ವೈದ್ಯರು ಕೊನೆಯ ವರ್ಷದಲ್ಲಿ ಅಂತ ಹೇಳುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರುವುದು ಅದಕ್ಕೆ. ಯಾಕೆಂದ್ರೆ ಅವರಿಗೂ ಕೂಡ ಈ ಪದ್ಧತಿ ಗೊತ್ತಾಗ್ತದೆ, ನಮಗೆ ಕೂಡ ಆಧುನಿಕ ಪದ್ಧತಿ. ಸೊ ಇಬ್ರು ಸೇರಿಕೊಂಡು ಅಥವಾ 2-3 ಪದ್ಧತಿಯವರು ಸೇರಿಕೊಂಡು ಒಂದು ಕಾಯಿಲೆಯನ್ನು ಹ್ಯಾಂಡ್ ಮಾಡುವುದು ಅಂತ ಹೇಳಿದ್ರೆ ಆಗ ಪರಿಣಾಮದಲ್ಲಿ ಕೂಡ ಅದ್ಭುತವಾದ ಒಂದು ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಆಗ್ತದೆ. ಇವತ್ತು ಕಂಬೈನ್ಡ್ ಅದ ಹೊಲಿಸ್ಟಿಕ್ ಅಪ್ರೋಚ್ ಅಂತ. ಯಾವುದೇ ಪದ್ಧತಿ ಕೂಡ ಯಾವುದು ಕೂಡ ಪರಿಪೂರ್ಣವಲ್ಲ, ಯಾವುದು ಹಾಳುವಲ್ಲ. ಅಲ್ಲಿ ಯಾವುದನ್ನು ಎಲ್ಲಿ ಎಷ್ಟು ಬಳಸಬೇಕು ಈ ರೀತಿಯ ಒಂದು ಔಚಿತ್ಯ ಪ್ರಜ್ಞೆಯಿಂದ ನಾವು ಬಳಸಿಕೊಂಡಾಗ ಅದು ಹೈಪರ್ ಅಸಿಡಿಟಿ ಅಂತಲ್ಲ, ಯಾವುದೇ ಕಾಯಿಲೆ ಆದ್ರೂ ಅಷ್ಟೇ ಅದನ್ನು ಇದಕ್ಕೆ ಎಷ್ಟೋ ಸಲ ಹೊಲಿಸ್ಟಿಕ್ ಅಪ್ರೋಚ್ ಮಾಡಿಕೊಂಡು, ಅಂದ್ರೆ ಸಮಗ್ರ ಚಿಕಿತ್ಸಾ ವಿಧಾನ, ಕಂಬೈನ್ಡ್ ಟ್ರೀಟ್ಮೆಂಟ್ ಎಲ್ಲ ಪದ್ಧತಿಗಳನ್ನು ಅಳವಡಿಸಿಕೊಂಡು ಮಾಡಿದಾಗ ಆಗ ಆ ಫಲಿತಾಂಶದಲ್ಲಿ ಉತ್ತಮವಾದ ಇದ್ದದ್ದು ಈಗ ದೊಡ್ಡ ಒಂದು ವಿಚಾರ ಆಗಿ ಪರಿಣಮಿಸಿದೆ. ಅಂದ್ರೆ ಇದನ್ನು ಸಾಮಾನ್ಯವಾಗಿ ರೋಗಿಯನ್ನು ತಪಾಸಣೆ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ವೈದ್ಯಕೀಯ ಲೋಕವೇ ಇದನ್ನೊಂದು ಸವಾಲಾಗಿ ತೆಗೆದುಕೊಂಡು ಆ ಮೂಲಕ ಅದಕ್ಕೆ ಏನಿಗೆ ಪರಿಹಾರ ಖಂಡಿತವಾಗಿ. ಮತ್ತೆ ನಾನು ಹಾಗೆ ಹೇಳಿದ ಹಾಗೆ ಔಷಧಗಳನ್ನು ತಗೊಳ್ಳುವಾಗ ಅದನ್ನು ಬಹಳ ವೈದ್ಯರು ಕೂಡ ಔಷಧ ಬರೆಯುವಾಗ ಮತ್ತು ರೋಗಿ ಔಷಧ ತಗೊಳ್ಳುವಾಗ ಬಹಳ ಪ್ರಜ್ಞಾಪೂರ್ವಕವಾಗಿ, ನಾವು ಎಷ್ಟೋ ಸಲ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಸೀರಿಯಸ್ ಆಗಿರುವುದಿಲ್ಲ, ನಾವು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಯಾಕೆಂತ ಕೇಳಿದ್ರೆ ಔಷಧ ಉಂಟಲ್ಲ, ಏದವರಿಗೆ ಗ್ಯಾಸ್ಟ್ರಿಕ್ ಆದ್ರೆ ಗ್ಯಾಸ್ಟ್ರಿಕ್ ಮಾತ್ರೆ ಉಂಟಲ್ಲ, ಮತ್ತೆ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡದ್ರಿಂದ ಏನು ತೊಂದರೆ ಇಲ್ಲ ಅಂತ ಹೇಳುವ ಅಭಿಪ್ರಾಯ ಬಹಳಷ್ಟು ಜನ ರೋಗಿಗಳಲ್ಲಿ ಇದೆ. ಇದು ನಿಜವಾಗಿ ಅವರಿಗೆ ಅರಿವು ಮಾಡಿಕೊಳ್ಬೇಕು. ಯಾವುದೇ ಮಾತ್ರೆಯನ್ನು, ಅದು ಗ್ಯಾಸ್ಟ್ರಿಕ್ ಮಾತ್ರೆ ಇರಬಹುದು, ಆದರೆ ಅದನ್ನು ಲೆಕ್ಕಕ್ಕಿಂತ ಹೆಚ್ಚು ಅತಿಯಾಗಿ ಅಗತ್ಯ ಇಲ್ಲದಾಗ ಬಳಸುವಂತದ್ದು. ಮತ್ತೆ ಎಲ್ಲವನ್ನು ನಾವು ಗ್ಯಾಸ್ಟ್ರಿಕ್ ಅಂತ ಹೇಳಿ ಒಂದು ಅತಿ ಆದ ಆತ್ಮವಿಶ್ವಾಸದಿಂದ ರೋಗಿಗಳೇ ಸ್ವಯಂ ನಿರ್ಧಾರ ಮಾಡುವಂಥದ್ದು, ಇದು ತುಂಬಾ ಅಪಾಯಕ್ಕೆ ಕಾರಣ ಮತ್ತು ಅನಗತ್ಯ ತೊಂದರೆಗಳನ್ನು ಉಂಟು ಮಾಡ್ತದೆ. ನಾನು ಇದನ್ನು ಉದಾಹರಣೆ ಸಹಿತ ಆಗಿಂದಲೇ ಕೆಲವು ಉದಾಹರಣೆ ಕೊಟ್ಟು ನಿಮಗೆ ಘಟನೆಗಳ ಮೂಲಕ ವಿವರಿಸಿದ್ದೇನೆ. ಆದ ಕಾರಣ ಗ್ಯಾಸ್ಟ್ರಿಕ್ ಎನ್ನುವಂಥದ್ದು ಹೇಗೆ ಒಂದು ಸಮಸ್ಯೆ, ಅದು ಅಷ್ಟೇ. ಅದಕ್ಕೆ ನಾನು ಒಮ್ಮೆ ಒಂದು ಲೇಖನವನ್ನು ಬರೆದಿದ್ದೆ, ಗ್ಯಾಸ್ಟ್ರಿಕ್ ಎನ್ನುವ ಕಾಯಿಲೆ ಅಂತ. ಅಂದ್ರೆ ಎಲ್ಲದಕ್ಕೂ ಗ್ಯಾಸ್ಟ್ರಿಕ್ ಅಂತ ಹೇಳುವಂಥದ್ದೇ ಒಂದು ಕಾಯಿಲೆ ಅಂತ, ಹಾಗೆ ಹೇಳ್ತಾ ಹೋಗುದು ಒಂದು ಕಾಯಿಲೆ ಅಂತ. ಆದ ಕಾರಣ ಆ ಗ್ಯಾಸ್ಟ್ರಿಕ್ ಅಂತ ಹೇಳುವಂಥದ್ದು ಒಂದು ಕಾಯಿಲೆ ಆಗಬಾರದು, ಗ್ಯಾಸ್ಟ್ರಿಕ್ ಕಾಯಿಲೆ ಒಂದು ಕಾಯಿಲೆಯಾಗಿ ಇರಬಾರದು. ಈ ರೀತಿ ನಮ್ಮ ಆಹಾರ, ಜೀವನ ಪದ್ಧತಿ, ನಮ್ಮ ಆಲೋಚನೆ ಎಲ್ಲವನ್ನು ನಾವು ವ್ಯವಸ್ಥೆಗೊಳಿಸಿಕೊಂಡಾಗ ಖಂಡಿತವಾಗಿ ಅದರಿಂದ ಹೊರಬರುವುದಕ್ಕೆ ಸಾಧ್ಯ ಇದೆ. ಮತ್ತೆ ಆಗಾಗ ತಿನ್ನುವಂಥದ್ದು, ಈಗ ಆಗೊಬ್ಬರು ಪ್ರಶ್ನೆ ಕೇಳಿದ್ರಲ್ಲ, ನಿಮಗೆ ಆಗಾಗ ತಿನ್ಲಿಕ್ಕೆ ಹೇಳಿದಾರಂತೆ. ಆಕ್ಚುಲಿ ಇದು ನಮ್ಮ ಆಯುರ್ವೇದಲ್ಲಂತೂ ಆಗಾಗ ತಿನ್ಲಿಕ್ಕೆ ಖಂಡಿತ ಹೇಳುವುದಿಲ್ಲ, ಅಥವಾ ಆಧುನಿಕ ವೈದ್ಯ ಒಮ್ಮೆ ಆಹಾರ ತಿಂದ ನಂತರ 4 ಗಂಟೆ ಅದು ಜಠರದಲ್ಲಿ ಜೀರ್ಣ ಆಗ್ಲಿಕ್ಕೆ ಬೇಕಾಗ್ತದೆ. ಅನ್ನ ಬೇಯ್ತಾ ಇದ್ದಾಗ ಅಕ್ಕಿ ಹಾಕಿದ್ದೀರಿ, ಅನ್ನ ಬೇಯ್ತಾ ಉಂಟು, ಪುನಃ ಬೇಯ್ತಾ ಇರುವಾಗ ಮಧ್ಯದಲ್ಲಿ ಪುನಃ ಅಕ್ಕಿ ಹಾಕಿದ್ರೆ ಅಲ್ಲಿ ಏನಂದ್ರೆ ಆ ಅನ್ನ ಬೆಂದ ಅನ್ನದೊಟ್ಟಿಗೆ ಬೇಯದೇ ಇದ್ದ ಅನ್ನ ಕೂಡ ಇರ್ತದೆ, ಅದು ಒಟ್ಟಿನಲ್ಲಿ ಒಂದು ಉಪಯೋಗಿಸೋದಕ್ಕೆ ಯೋಗ್ಯವಾದ ಒಂದು ವಿಚಾರ ಆಗುವುದಿಲ್ಲ. ಹಾಗಾಗಿ ಮಧ್ಯದಲ್ಲಿ ತಿಂತಾ ಇದ್ರೆ ಮೊದಲು ತಿಂದದ್ದು ಜೀರ್ಣ ಅರ್ಧ ಆಗಿರ್ತದೆ, ಈಗ ತಿಂದ ಜೀರ್ಣ ಆಗ್ಲಿಕ್ಕೆ ಶುರುವಾಗಿದೆ. ಅಂತಿಮವಾಗಿ ಒಂದು 4 ಗಂಟೆಗಳ ಜಠರಿಂದ ಹೊರಗೆ ಹೋಗುವಾಗ ಅದು ಒಂದು ಸೂಕ್ತವಾದ ಒಂದು ಜೀರ್ಣಕ್ರಿಯೆ ಆದ ಒಂದು ಆಹಾರ ಪದಾರ್ಥವಾಗಿ ಮುಂದುವರಿಯುವುದಿಲ್ಲ. ಡಾಕ್ಟರ್, ಇದಕ್ಕೆ ಪೂರಕವಾಗಿ ನಾನೊಂದು ಪ್ರಶ್ನೆ ಕೇಳಬೇಕಾಗ್ತದೆ. ಸಕ್ಕರೆ ಕಾಯಿಲೆ ಇದ್ದವರಿಗೆ ಹಸಿವು ಹೆಚ್ಚು, ಆಗಾಗ ತಿಂತಾ ಇರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಹೇಳಿದಂತ ಮಾತು ಅಲ್ಲಿಗೆ ಅದು ಹೇಗೆ? ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಹಸಿವೆ ಜಾಸ್ತಿ ಆಗ್ತದೆ. ಯಾಕಂದ್ರೆ ಸಕ್ಕರೆ ಕಾಯಿಲೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಸಕ್ಕರೆ ರಕ್ತದಲ್ಲಿ ಇದೆ, ಆದ್ರೆ ಅದು ಅವರ ದೇಹದ ಜೀವಕೋಶಗಳಿಗೆ ಲಭ್ಯ ಆಗುವುದಿಲ್ಲ.
ಸಕ್ಕರೆ ಇದೆ, ಸಕ್ಕರೆ ಯಥೇಚ್ಛವಾಗಿದೆ. ಎಲ್ಲಿದೆ ಅಂದ್ರೆ ರಕ್ತದಲ್ಲಿ ಇದೆ. ಅದು ಎಲ್ಲಿಗೆ ಸಿಗಬೇಕು ಅಲ್ಲಿಗೆ ಸಿಗ್ತಾ ಇಲ್ಲ. ಹಾಗಾಗಿ ದೇಹ ಏನು ಸಿಗ್ನಲ್ ಕೊಡ್ತಾ ಇದ್ರೆ ಸಕ್ಕರೆ ಸಿಗ್ಲಿಕ್ಕೆ ಏನಾಗಬೇಕು, ಆಹಾರ ಸೇವನೆ ಮಾಡಬೇಕು ಅಂತ ಮೆದುಳಿಗೆ ಸಿಗ್ನಲ್ ಕೊಡ್ತದೆ. ಆಗ ಹಸಿವೆಯನ್ನು ಮೆದುಳಿನ ಅಲ್ಲಿನ ಗ್ರಂಥಿಯಿಂದ ಉತ್ತೇಜನ ಆಗಿ ಹಸಿವೆ ಹೆಚ್ಚಾಗ್ತದೆ. ಆಗ ಸಹಜವಾಗಿ ತಿನ್ನಬೇಕು ಅಂತ ಉಂಟಾಗ್ತದೆ. ಆಗ ಏನಂದ್ರೆ ತಿನ್ನಬೇಕು ಅಂತ ಅನಿಸಿದಾಗ ರೋಗಿ ಏನು ತಿನ್ನಬೇಕಂದ್ರೆ ನಾರಿನಾಂಶ ಹೆಚ್ಚಿರುವಂತ, ನಾನು ಅದಕ್ಕೆ ಆಗ ಅವರಿಗೆ ಹೇಳಿದ್ದು ಬಹಳ ಔಚಿತ್ಯಪೂರ್ಣವಾಗಿ, ತರಕಾರಿಯ ಸಲಾಡು, ತರಕಾರಿಯ ಜ್ಯೂಸ್ ತಿನ್ನಬೇಕು ಅನ್ನಿಸಿದಾಗ ಹೊಟ್ಟೆ ತುಂಬಿಸಿದಗಳು ಅದು ಕೇಳುವುದಿಲ್ಲ. ಅದು ಹೊಟ್ಟೆ ತುಂಬಿದ್ರೆ ಅದು ಹಸಿವಿನ ಸಿಗ್ನಲ್ ಅನ್ನು ಸ್ಥಗಿತಗೊಳಿಸ್ತದೆ. ಹೊಟ್ಟೆ ತುಂಬಬೇಕು, ಜಠರಕ್ಕೆ ಏನಾದ್ರೂ ಬೀಳ್ಬೇಕು. ಆದ್ರೆ ಬೀಳ್ಬೇಕು ಅಂತೇಳಿ ಸಕ್ಕರೆ ಕಾಯಿಲೆ ಇದ್ದವರು ಈ ರಸ್ಕು ಬ್ರೆಡ್ ಎಲ್ಲ ತಿಂದ್ರೆ ಏನಾಗ್ತದೆ, ಹೊಟ್ಟೆ ಹಾಳಾಗ್ತದೆ. ಆದ ಕಾರಣ ಹೊಟ್ಟೆಗೆ ಹಾಕಬೇಕು, ಆದ್ರೆ ಹಾಕುವಂತದ್ದು ಹಸಿವೆಯ ಭಾವನೆಯನ್ನು ಕಮ್ಮಿ ಮಾಡಬೇಕು, ಬೇರೆ ತೊಂದರೆಗಳನ್ನು ಉಂಟು ಮಾಡಬಾರದು. ಹಾಗೇನು ನಾರಿನಾಂಶವನ್ನು ಕಳಿಸಬೇಕು. ತರಕಾರಿಯ ಸಲಾಡು, ತರಕಾರಿಯ ಸಲಾಡ್ ನೀವು 2-3 ಸಲ ಎಷ್ಟು ಸಲ ಹಸಿವೆ ಆದಾಗ ತರಕಾರಿಯನ್ನು ಬಳಸಿ, ತರಕಾರಿಗಳ ಜ್ಯೂಸನ್ನು ಉಪಯೋಗಿಸಿ. ಆಗ ಸಹಜವಾಗಿ ಹಸಿವೆ ಕಡಿಮೆ ಆಗ್ತದೆ, ಹೊಟ್ಟೆ ತುಂಬಿದ ಅನುಭವ ಬರ್ತದೆ. ಅಂದ್ರೆ ಹಸಿವೆ ನಿಂತಿತು, ಹಸಿವೆ ಆಗುವುದು ನಿಂತಿತು. ಅದು ಕೊಟ್ಟ ವಸ್ತುವಿನಲ್ಲಿ ಸಕ್ಕರೆ ಅಂಶ ಇಲ್ಲ, ನಾರಿನ ಅಂಶ ಇರುವುದು ತರಕಾರಿಯಲ್ಲಿ. ಸಕ್ಕರೆ ಕಾಯಿಲೆಗೆ ತೊಂದರೆ ಆಗುದಿಲ್ಲ. ಇದು ಆದ ಕಾರಣ ನಾನು ಹಾಗಾದ್ರೆ ಬಹಳ ಸ್ಪಷ್ಟವಾಗಿ ಆಲೋಚನೆ ಮಾಡಿ ಆ ವಿಚಾರವನ್ನು ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಹಸಿವೆ ಹೆಚ್ಚಿರ್ತದೆ, ಆದ್ರೆ ಹಸಿವೆ ನಿವಾರಣೆ ಮಾಡುವುದು ಹೇಗೆ? ನಾರಿನಾಂಶವನ್ನು ಹೊಟ್ಟೆಗೆ ಕಳಿಸಿ ಹಸಿವೆಯನ್ನು ನಿವಾರಣೆ ಮಾಡಬೇಕು. ಏನನ್ನು ಕೂಡ ತಿನ್ನಬಾರ್ದು ಅಂತ, ಸಿಕ್ಕಿದ್ದನ್ನು ಹಸಿವೆ ಆಗ್ತದೆ ಅಂತ ಸಿಕ್ಕಿದ್ರೆ ಸಕ್ಕರೆ ಜಾಸ್ತಿ ಆಗ್ತದೆ, ಹೊಟ್ಟೆ ಹಾಳಾಗ್ತದೆ, ಬೇರೆ ಸಮಸ್ಯೆಗಳು ಉಂಟಾಗ್ತದೆ, ಹೀಗೆಲ್ಲ ಆಗ್ತದೆ. ಡಾಕ್ಟರ್, ಇಷ್ಟು ಹೊತ್ತು ತುಂಬ ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಜೊತೆಗೆ ನಮ್ಮ ವೀಕ್ಷಕರು ಕರೆ ಮಾಡಿದಾಗ ಅವರಿಗೆ ಸಾಮಾನ್ಯವಾದಂಥ ಇದೊಂದು ಕಾಯಿಲೆ, ಇದು ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿ ಅನ್ನುವಂಥದ್ದು. ಸಾಕಷ್ಟು ಮಂದಿ ನಮ್ಮ ವೀಕ್ಷಕರು ಕೂಡ ಕರೆ ಮಾಡಿದ್ದಾರೆ, ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ವೀಕ್ಷಕರು ಕೂಡ ಹಾಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಾಕ್ಟರ್ ಅವರ ಪ್ರಸಾದಿನಿ ಆಯುರ್ನಿಕೇತನ ಆಯುರ್ವೇದ ಆಸ್ಪತ್ರೆ ನರಿಮೊಗರ್ನಲ್ಲಿ ಇವರು ಕಾರ್ಯಾಚರಿಸ್ತಾ ಇದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಆಯುರ್ವೇದ ಪದ್ಧತಿಯಲ್ಲಿ ಅನೇಕ ಕಾಯಿಲೆಗಳಿಗೆ ಇವರು ಪರಿಹಾರವನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ತಾವು ಅಲ್ಲಿಗೆ ಭೇಟಿ ಕೊಡಬಹುದು. ಕರೆ ಮುಖಾಂತರವೂ ಕೂಡ ಅವರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಆ ಮೂಲಕವಾಗಿ ಆಸ್ಪತ್ರೆಗೆ ತಾವುಗಳು ಭೇಟಿ ಕೊಡಬಹುದು. ಅಲ್ಲಿ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬಹುದು ಅಥವಾ ಅದಕ್ಕೆ ಹೆಚ್ಚಿನ ತಪಾಸಣೆಗಳಾಗಿರ್ಬೋದು, ಚಿಕಿತ್ಸೆಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಡಾಕ್ಟರ್ ಜೊತೆ ಪಡ್ಕೊಳ್ಬಹುದು. ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಇವರು ಅನೇಕ ವರ್ಷಗಳಿಂದ ಆಯುರ್ವೇದ ಲೋಕದಲ್ಲಿ, ಆಯುರ್ವೇದ ಕ್ಷೇತ್ರದಲ್ಲಿ ಇವರು ಪರಿಣತರು ಮತ್ತು ಅದರ ಜೊತೆಗೆ ಅನೇಕ ಲೇಖನ ಮಾಲೆಗಳನ್ನು, ಡಾಕ್ಟರೇ ಹೇಳಿದಾಗೆ ಅನೇಕ ಲೇಖನ ಮಾಲೆಗಳು ಇವತ್ತು ಅನೇಕ ಪತ್ರಿಕೆಗಳ ಮೂಲಕ ಪ್ರಕಟಗೊಂಡಿದೆ. ಜನರಲ್ಲಿ ಪ್ರಮುಖವಾಗಿರಬೇಕಾದ ಅವರು ಹೇಳಿದಾಗೆ ಅರಿವು ಅಥವಾ ಜಾಗೃತಿ, ಆಯುರ್ವೇದ ಪದ್ಧತಿಯ ಮುಖಾಂತರವಾಗಿ ಜನರು ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಂತ. ಆಗಲೇ ಅವರು ಹೇಳಿದಾಗೆ ಒಂದು ಕಾಯಿಲೆಗೆ ಚಿಕಿತ್ಸೆ ಮಾಡಲು ಹೋಗಿ ಇನ್ನೊಂದು ಕಾಯಿಲೆ ಬಾರದಾಗೆ, ಅಂದ್ರೆ ಇದಕ್ಕೆಲ್ಲವೂ ಕೂಡ ಆಯುರ್ವೇದದಲ್ಲಿ ಒಂದು ಸುಲಭವಾದಂತಹ ಪರಿಹಾರ ಇರುತ್ತದೆ, ವಿಧಾನಗಳಿರ್ತವೆ. ಜನರು ಕೂಡ ಒಂದಷ್ಟು ತಾಳ್ಮೆ ವಹಿಸಿಕೊಂಡು ಈ ಪದ್ಧತಿಯ ಮುಖಾಂತರ ಹೋಗಬೇಕು ಎನ್ನುವಂಥದ್ದು ಡಾಕ್ಟರ್ ಅವರು ಕೂಡ ಆಶಯ. ಅದರ ಜೊತೆಗೆ ನಮ್ಮ ಸರ್ಕಾರ ಕೂಡ ಅದಕ್ಕೆ ಪೂರಕವಾಗಿ ಕಾರ್ಯ ಯೋಜನೆಗಳನ್ನು ಮಾಡ್ತಾ ಇದೆ ಎನ್ನುವಂಥದ್ದು ಕೂಡ ಡಾಕ್ಟರ್ ಅವರು ಹೇಳಿದ್ದಾರೆ. ಇಷ್ಟೊತ್ತು ಈ ಕಾರ್ಯಕ್ರಮದ ಈ ಸಂಚಿಕೆ 6ನೇ ವಿಭಾಗದಲ್ಲಿ ನಾವು ಇವತ್ತು ಆಸಿಡಿಟಿ ಅಂದ್ರೆ ಏನು, ಅದಕ್ಕೆ ಏನು ಪರಿಹಾರಗಳು, ಆಯುರ್ವೇದ ಪದ್ಧತಿಯ ಮುಖಾಂತರ ಅಥವಾ ಮನೆಮದ್ದು ಮುಖಾಂತರ ಯಾವ ರೀತಿಯಾಗಿ ಇದು ನಿವಾರಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ತಾವು ವೀಕ್ಷಕರ ಜೊತೆಗೆ ನಾವು ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದೇವೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಅಂತ. ಡಾಕ್ಟರೇ, ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜುವೆಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. Dr. M.V. Shetty Institutions, Mangalore. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451,
08251 200 551.